ಕೆಲವು ವರ್ಷಗಳ ಹಿಂದೆ ಇದರ ಕನಸನ್ನ ಹೊಂದಿ ಒಂದು ಸಂಸ್ಥೆಯ ಮೂಲಕ ಪ್ರಾರಂಭವನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಇವತ್ತು 15 ಬ್ರಾಂಚಸ್ ಗಳನ್ನ ಇವತ್ತು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಸರ್ವಿಸ್ ಅನ್ನ ಕೊಡಿ, ನಂಬಿಕೆಯನ್ನ ಉಳಿಸಿಕೊಳ್ಳಿ, ಉಳಿಸಿಕೊಂಡಿದ್ದೀರಿ, ಇನ್ನೂ ಉಳಿಸಿಕೊಳ್ಳಿ, ಪುತ್ತೂರಿಗೂ ಕಾಲಿಟ್ಟಿದ್ದೀರಿ. ನಿಮ್ಮ ಸಂಸ್ಥೆಯನ್ನ ಮಹಾಲಿಂಗೇಶ್ವರ ದೇವಸ್ಥಾನ ಕೈ ಬಿಡೋದಿಲ್ಲ. ಈ ಪುತ್ತೂರಿನ ಮುತ್ತಿನ ಈ ನಗರಿಯಲ್ಲಿ ಇರ್ತಕ್ಕಂಥ ಇವತ್ತು ವಾಣಿಜ್ಯ ಉದ್ಯಮಗಳು, ನೀವೇನೋ ಒಂದ್ಸಲ ಆರಂಭ ಮಾಡಿದರೆ ಅದು ಆಳೂರು ಹೇಳಿದಾಗೆ ಅದು ಹಿಂದೆ ಬರುವಂಥ ಸಂದರ್ಭಗಳಿಲ್ಲ. ಎತ್ತನ ಮಾಮರವೋ ಎತ್ತನ ಕೋಗಿಲೆಯೋ ಎತ್ತನ ನಿತ್ತ ಸಂಬಂಧ ಎತ್ತನವಯ್ಯ ಅನ್ನುವಂಥ ಮಾತಿನೊಂದಿಗೆ ನೀವು ಬಂದಿದ್ದೀರಿ. ಖಂಡಿತವಾಗಿಯೂ ನಿಮ್ಮನ್ನು ಮಹಾಲಿಂಗೇಶ್ವರ ದೇವರು ಕೈ ಹಿಡಿತಾರೆ. ನೀವು 25ನೇ ಸಂಸ್ಥೆ ಆಗುವಾಗ ನನ್ನದೊಂದು ಕೋರಿಕೆ ಇದೆ, ಎಲ್ಲ ಸಂಸ್ಥೆಯ ಗ್ರಾಹಕರನ್ನು ಸೇರಿಸಿಕೊಂಡು ದೊಡ್ಡ ಕಾರ್ಯಕ್ರಮ ಪುತ್ತೂರಲ್ಲಿ ನೀವು ಮಾಡಬೇಕು ಅಂತ ನನ್ನದೊಂದು ಕೋರಿಕೆ ಇದೆ. ₹2.5 ಕೋಟಿ ನಾವು ಗುರಿಯನ್ನು, ವ್ಯಾವಹಾರಿಕ ಗುರಿಯನ್ನು ಇಲ್ಲಿ ನಾವು ಹೊಂದಿದ್ದೆವು. ಅದನ್ನು ಮೀರಿ ನಾವು ಪುತ್ತೂರಿನಲ್ಲಿ ಕಳೆದ 1 ವರ್ಷದಲ್ಲಿ ಬೆಳೆದಿದ್ದೇವೆ ಅಂತ ಹೇಳೋದಕ್ಕೆ ನನಗೆ ಇಲ್ಲಿಯ ಶಾಖಾ ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದ ಮೇಲೆ ಬಹಳಷ್ಟು ಹೆಮ್ಮೆ ಇದೆ. ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಬೋದು. 2025-26ನೇ ಆರ್ಥಿಕ ಸಾಲಿನಲ್ಲಿ ₹60 ಕೋಟಿ ವಹಿವಾಟು ಖಂಡಿತವಾಗ್ಲೂ ನಡೆಸುತ್ತೆ ಎಂಬ ಭರವಸೆ ನನಗೆ ಇದೆ. ಗುಡ್ ಮಾರ್ನಿಂಗ್. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಇದು ಭಾರತ ಸರ್ಕಾರದ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ನೋಂದಾವಣೆಗೊಂಡು ಪುತ್ತೂರು ಶಾಖೆಯ ಮೊದಲನೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ಬಂಧುಗಳು ಸೇರ್ಕೊಂಡಿದ್ದೇವೆ. ಸೇರಿರುವಂಥ ಎಲ್ಲರಿಗೂ ಕೂಡ, ಅತಿಥಿಗಳಿಗೆ, ಈ ಸಂಸ್ಥೆಯ ಸಿಬ್ಬಂದಿಗಳಿಗೆ, ಸುಮಾರು 15 ಬ್ರಾಂಚಸ್ಗಳನ್ನು ಹೊಂದಿರುವಂತಹ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ ಬೇರೆ ಬೇರೆ ಸಂಸ್ಥೆಗಳಿಂದ ಬಂದಿರತಕ್ಕಂತಹ ಸಿಬ್ಬಂದಿಗಳಿಗೆ, ಹಾಗೆಯೇ ಬಹಳ ಮುಖ್ಯವಾಗಿ ಕೆಲವು ವರ್ಷಗಳ ಹಿಂದೆ ಇದರ ಕನಸನ್ನ ಹೊಂದಿ ಒಂದು ಸಂಸ್ಥೆಯ ಮೂಲಕ ಪ್ರಾರಂಭವನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಇವತ್ತು ನಮ್ಮ ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಈ ಕಡೆಗಳಲ್ಲಿ ಪೂರ್ತಿಯಾಗಿ ನೋಡಿದ್ರೆ 15 ಬ್ರಾಂಚಸ್ಗಳನ್ನ ಇವತ್ತು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಮಾಡಿದೆ ಅಂತ ಹೇಳಿದ್ರೆ, ಇದರ ಸ್ಥಾಪಕ ಸದಸ್ಯರು DK ಗ್ರೂಪ್ ಆಫ್ ಕಂಪನೀಸ್ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಯುತ ಆಲ್ವಿನ್ ಜೋಯಲ್ ನೊರಾನಾ ಇವರಿಗೆ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿರುವಂತಹ ಅವರ ಮುಂದಾಲೋಚನೆ, ಅವರ ಒಂದು ಥಿಂಕಿಂಗ್ ಏನಿದೆ ಅವತ್ತು ಪ್ರಾರಂಭ ಮಾಡುವಾಗ ಅದೆಲ್ಲದಕ್ಕೂ ಕೂಡ ನಾವು ಧನ್ಯವಾದವನ್ನು ಸಲ್ಲಿಸಿಕೊಳ್ಳಬೇಕು. ಇವತ್ತು ಪುತ್ತೂರಿನ ಮಹಾಲಿಂಗೇಶ್ವರನ ಮಣ್ಣಿನಲ್ಲಿ ಈ ಒಂದು ಸಂಸ್ಥೆ ಬೆಳೆದು ನಿಂತಿದೆ. 1 ವರ್ಷಗಳ ಅವಧಿಗೆ ಬಹಳ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ರೂಪಿಸಿ ಈ ಜನಸಾಮಾನ್ಯರಿಗೆ ಆಗಿರ್ಬೋದು ಅಥವಾ ಈ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಅವಶ್ಯಕತೆಗಳಿದೆ ಅದನ್ನು ಪೂರೈಸುವಲ್ಲಿ ತಮ್ಮ ಪಾತ್ರವನ್ನ ಬಹಳ ಉತ್ತಮ ರೀತಿಯಲ್ಲಿ ಕೊಟ್ಟಿದೆ ಅನ್ನೋದಕ್ಕೆ ಇವತ್ತು ಮೊದಲ ವರ್ಷದ ಈ ವಾರ್ಷಿಕೋತ್ಸವದ ಸಂಭ್ರಮ ಎಲ್ಲರ ಮುಖದಲ್ಲಿ ಕಾಣ್ತಾ ಇದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಈಗಲೇ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಉದ್ಘಾಟಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಬರಲಿಕ್ಕಿದ್ದಾರೆ. ಈಗಲೇ ನಮ್ಮ ಜೊತೆಗೆ ಈ ಒಂದು ಸಂಸ್ಥೆಯ DK ಗ್ರೂಪ್ ಆಫ್ ಇದರ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಯುತ ಆಲ್ವಿನ್ ಜೋಯಲ್ ನೊರಾನಾ ಅವರು ಸೇರ್ಕೊಂಡಿದ್ದಾರೆ. ತಮ್ಮ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಇವತ್ತು ವೇದಿಕೆಯಲ್ಲಿ ಹಿಂದೂ ಮುಖಂಡರಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ್ ರವರು ಇರಲಿಕ್ಕಿದ್ದಾರೆ, ಉದ್ಯಮಿಗಳಾಗಿರುವ ಶಿವರಾಮ್ ಆಳ್ವರ್ ಅವರು ಇರಲಿಕ್ಕಿದ್ದಾರೆ, ಹಾಗೆಯೇ ಮಾನಸ ಟೈಮ್ಸ್ ಅಂಡ್ ಆಪ್ಟಿಕಲ್ಸ್ ನ ಉದ್ಯಮಿಗಳು ನರಸಿಂಹ ಪ್ರಸಾದ್ ರವರು, ಹಾಗೆಯೇ ಪುರೋಹಿತರು, ವಾಗ್ಮಿಗಳು, ಚಿಂತಕರಾಗಿರುವಂತಹ ಶ್ರೀಕೃಷ್ಣ ಉಪಾಧ್ಯಾಯರು ನಮ್ಮ ಜೊತೆಗೆ ಇರಲಿಕ್ಕಿದ್ದಾರೆ. ಹಾಗೆಯೇ ದೀಪಕ್ ಮೆನೇಜರ್ಸ್ ಉದ್ಯಮಿಗಳು ಸೋಜಾ ಮೆಟಲ್ಸ್ ಇವರು ಕೂಡ ನಮ್ಮ ಜೊತೆಗೆ ಸ್ವಲ್ಪ ಹೊತ್ತಿನಲ್ಲಿ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಹಾಗೆಯೇ ಮೊಹಮ್ಮದ್ ಬಡಗನ್ನೂರು ಸದಸ್ಯರು ಅಕ್ರಮ ಸಕ್ರಮ ಸಮಿತಿ ಪುತ್ತೂರು ಇವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇರಲಿಕ್ಕಿದ್ದಾರೆ. ತಮಗೆಲ್ಲರಿಗೂ ಕೂಡ ಆಗಮಿಸಿರುವಂತಹ ಸಿಬ್ಬಂದಿಗಳು, ಎಲ್ಲ ಅತಿಥಿಗಳನ್ನ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತು ಸ್ವಾಗತಿಸ್ತಾ ನಮ್ಮ ವಾರ್ಷಿಕೋತ್ಸವಕ್ಕೆ ಆಮಂತ್ರಣವನ್ನ ಕೊಟ್ಟಿರ್ತಕ್ಕಂಥವರು ಈ ಪುತ್ತೂರಿನ ಸಂಸ್ಥೆಯ ಅಧ್ಯಕ್ಷರು ಪುನೀತ್ ವಿಜಯ್, ಹಾಗೆಯೇ ಉಪಾಧ್ಯಕ್ಷರು ಮಾಲತಿ, ಹಾಗೆಯೇ ಎಲ್ಲ ಸಿಬ್ಬಂದಿ ವರ್ಗ. ನಮ್ಮ ಕಾರ್ಯಕ್ರಮವನ್ನ ಸನ್ಮಾನ್ಯ ಅರುಣ್ ಕುಮಾರ್ ಪುತ್ತಿಲ್ರು, ಹಿಂದೂ ಮುಖಂಡರು ಸೇರ್ಕೊಂಡಿದ್ದಾರೆ. ನಿಮಗೆ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸ್ಕೊಳ್ತಾ ಇದ್ದಾರೆ. ಇವತ್ತು ಕಾರ್ಯಕ್ರಮದ ರೀತಿ ಹೀಗಿರ್ತದೆ. ಅತಿಥಿಗಳ ವೇದಿಕೆಗೆ ಆಹ್ವಾನ ಆದ ಬಳಿಕ ಸ್ವಾಗತ, ಅನಂತರ ಪ್ರಾರ್ಥನೆ, ಉದ್ಘಾಟನೆ, ಉದ್ಘಾಟಕರ ಮಾತು, ಅತಿಥಿಗಳ ಮಾತು. ಹಾಗೆಯೇ ನಮ್ಮ ಸಂಸ್ಥೆ ಕೇವಲ ಇಲ್ಲಿ ಒಂದಷ್ಟು ನಮ್ಮ ಬ್ಯಾಂಕ್ ವ್ಯವಹಾರಗಳ ರೀತಿಯಲ್ಲಿ ಜನಸಾಮಾನ್ಯರ ಜೊತೆಗೆ ಅಥವಾ ಎಲ್ಲ ಸೋಷಿಯಲ್ ಜೊತೆಗೆ ಬೆರೆತುಕೊಳ್ಳುವುದು ಮಾತ್ರವಲ್ಲ,
ಇಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಕೂಡ ಗುರುತಿಸಿ ಅವರಿಗೆ ಯಾವ ಮಟ್ಟಿನಲ್ಲಿ ಸಹಕಾರವನ್ನ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಮಾಡಬಹುದು ಆ ಯೋಚನೆಯನ್ನ ಕೂಡ ಪರಿಗಣಿಸಿ ಅವರಿಗೂ ಕೂಡ ಸಹಾಯವನ್ನ ಮಾಡುವಂತ ಯೋಚನೆ. ಹಾಗೆಯೇ ಸಮಾಜದಲ್ಲಿ ಅಶಕ್ತರು, ಅನಾರೋಗ್ಯದಿಂದ ಬಳಲ್ತಿರ್ತಕ್ಕಂಥವರಿಗೆ ಕೂಡ ಒಂದಷ್ಟು ಸಹಾಯ ಹಸ್ತದ ವಿತರಣೆಯನ್ನ ಮಾಡ್ತಕ್ಕಂಥದ್ರಲ್ಲಿ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಇದೆ ಅಂತ ಹೇಳೋದು ಸಾಮಾಜಿಕವಾದ ಯೋಚನೆಗೆ ಇವರು ಇರುವಂತಹ ರೀತಿಯನ್ನು ಇಲ್ಲಿ ತೋರಿಸಿಕೊಡ್ತಾ ಇದೆ. ಹಾಗೆ ಬಂದಿರುವಂತಹ ಎಲ್ಲ ಗ್ರಾಹಕರಿಗೆ ಇವತ್ತು ವಿಶೇಷ ಉಡುಗೊರೆಗಳಿದೆ. ಸಿಬ್ಬಂದಿಗಳಿಗೂ ಕೂಡ ಈ ಸಂಸ್ಥೆಯನ್ನು ಬೆಳಗಿಸುವುದಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಮಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಗೌರವಗಳಿದೆ. ಹಾಗೆಯೇ ಅತಿಥಿಗಳಿಗೆ ಸ್ಮರಣಿಕೆ. ಇದರ ಮೂಲಕ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವನ್ನು ಕಂಡುಕೊಳ್ಳಲಿಕ್ಕಿದೆ. ಈ ರೀತಿ ಕಾರ್ಯಕ್ರಮದ ಪಟ್ಟಿ ಇರುತ್ತದೆ. ಇನ್ನು ಕೆಲವೇ ನಿಮಿಷದಲ್ಲಿ ಇವತ್ತಿನ ನಮ್ಮ ಮೊದಲ ವರುಷದ ಪುತ್ತೂರು ಶಾಖೆಯ ಮೊದಲನೆಯ ವರುಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಹಾಗೆ ನಮ್ಮ ಸಂಸ್ಥೆ ಮಾಡಿರುವಂತಹ ಸಾಕಷ್ಟು ಸಮಾಜಮುಖಿ ಕಾರ್ಯಗಳ ಬಗ್ಗೆ ಅಥವಾ ನಮ್ಮ ಸಂಸ್ಥೆಯ ವಿಷಯಗಳ ಬಗ್ಗೆ ಇಡೀ ಜಗತ್ತಿನಾದ್ಯಂತ ತಿಳಿಸುವುದಕ್ಕೆ ಬೇಕಾಗಿ ನಮ್ಮ ಜೊತೆಗೆ ಪುತ್ತೂರು ಮಾತ್ರವಲ್ಲದೆ ಬೇರೆ ಬೇರೆ ಕಡೆಯ ಸಾಕಷ್ಟು ಮಂದಿ ಮಾಧ್ಯಮದ ಬಂಧುಗಳು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ನಿಮ್ಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಪ್ರೀತಿಯ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಇನ್ನು ಸಮಯವನ್ನ ವ್ಯರ್ಥ ಮಾಡದೆ ನೇರವಾಗಿ ಪ್ರಾರಂಭ ಮಾಡಿಕೊಳ್ತಾ ಇದ್ದೇವೆ. ಈ ವೇದಿಕೆಗೆ ಪುತ್ತೂರು ಶಾಖೆಯ ಅಧ್ಯಕ್ಷರಾಗಿರುವಂತಹ ಪುನೀತ್ ವಿಜಯ್ ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಮಾಲತಿ ಅವರು ನಮ್ಮ ಜೊತೆಗೆ ಸೇರ್ಕೊಂಡಿರುವಂತಹ ಅತಿಥಿಗಳನ್ನ, ಕಾರ್ಯಕ್ರಮದ ಅಧ್ಯಕ್ಷರನ್ನ ವೇದಿಕೆಗೆ ಕರೆದುಕೊಂಡು ಬರಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯ ಅತಿಥಿಗಳನ್ನ ಸ್ವಾಗತಿಸುವಂತಹ ಈ ಒಂದು ಶುಭ ಸಂದರ್ಭದಲ್ಲಿ ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ನಮ್ಮ ಅಲ್ವಿನ್ ಜೋಯಲ್ ನೋರೋನ್ನ, ಈ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ಅವರಿಂದ ಮಾತ್ರ ಸಾಧ್ಯ. ಅನೇಕ ಕವಲುಗಳಲ್ಲಿ ಈ ಸಂಸ್ಥೆ ಒಂದು ಹೆಸರನ್ನ ಮಾಡಬೇಕು, ಈ ದೇಶದ ಪ್ರಗತಿಗೆ ಈ ಸಂಸ್ಥೆ ಕೂಡ ಒಂದಷ್ಟು ಕೊಡುಗೆಯನ್ನ ನೀಡಬೇಕು ಅನ್ನುವಂತಹ ಒಳ್ಳೆಯ ಉದ್ದೇಶದಿಂದ ಈ ಸಂಸ್ಥೆಯನ್ನ ಪ್ರಾರಂಭಿಸಿರುವಂತಹ ನಮ್ಮ ಸ್ಥಾಪಕ ಸದಸ್ಯರು ಹಾಗೂ ಡಿಕೆ ಗ್ರೂಪ್ ಆಫ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಶ್ರೀ ಅಲ್ವಿನ್ ಜೋಯಲ್ ನೋರೋನ್ನ ಸರ್, ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರನ್ನ ಲೋನ್ ಆಫೀಸರ್ ಆಗಿರುವಂತಹ ಅಶ್ವಿತ್ ಇವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಯನ್ನ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅನೇಕ ಅತಿಥಿಗಳನ್ನ ಸ್ವಾಗತಿಸುವಂಥದ್ದು. ಪ್ರಪ್ರಥಮವಾಗಿ ಹಿಂದೂ ಮುಖಂಡರು ಶ್ರೀ ಅರುಣ್ ಕುಮಾರ್ ಪುತ್ತಿಲ ಸರ್, ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರನ್ನ ಅರ್ಪಿತ್ ಇವರು ಕ್ಯಾಶ್ ಆಫೀಸರ್ ಸನ್ಮಾನ ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ಇನ್ನೋರ್ವ ಅತಿಥಿ ಪುರೋಹಿತರು, ವಾಗ್ಮಿಗಳು, ಚಿಂತಕರು ಆಗಿರುವಂತಹ ನಮ್ಮ ಸ್ನೇಹಿತರು ಶ್ರೀಕೃಷ್ಣ ಉಪಾಧ್ಯಾಯರು ಸರ್, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಬ್ರಾಂಚಿನ CSO ಆಗಿರುವಂತಹ ವೀಕ್ಷಿತ ಇವರು ಹೂಗುಚ್ಛವನ್ನು ನೀಡಿ ಸನ್ಮಾನ್ಯ ಶ್ರೀಕೃಷ್ಣ ಉಪಾಧ್ಯಾಯ ಅವರನ್ನ ಬರಮಾಡಿದರು. ಹಾಗೆಯೇ ನಮ್ಮ ಜೊತೆ ಶ್ರೀ ಶಿವರಾಮ ಆಳ್ವ ಉದ್ಯಮಿಗಳು ಸರ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರನ್ನ ಸುಷ್ಮಿತಾ CSO ಇವರು ಹೂಗುಚ್ಛದೊಂದಿಗೆ ಸ್ವಾಗತ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ಶ್ರೀ ದೀಪಕ್ ಮ್ಯಾನೇಜರ್ಸ್ ಉದ್ಯಮಿಗಳು, ಸೋಜಾ ಮೆಟಲ್ಸ್ ಸರ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರನ್ನ ರಕ್ಷಿತಾ CSO ಇವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ಇನ್ನೋರ್ವ ಅತಿಥಿ ನರಸಿಂಹ ಪ್ರಸಾದ್ ಉದ್ಯಮಿಗಳು, ಮಾನಸ ಟೈಮ್ಸ್ ಅಂಡ್ ಆಪ್ಟಿಕಲ್ ಸರ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರನ್ನ ಬಿಂದ್ಯ CSO ಇವರು ಹೂಗುಚ್ಛದೊಂದಿಗೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು. ಹಾಗೆ ಶ್ರೀ ಮೊಹಮ್ಮದ್ ಬಡಗನೂರು ಸದಸ್ಯರು, ಅಕ್ರಮ ಸಕ್ರಮ ಸಮಿತಿ ಪುತ್ತೂರು ಸರ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರನ್ನ ಪೂಜಾ ಮಾರ್ಕೆಟಿಂಗ್ ಮ್ಯಾನೇಜರ್ ಇವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ಇನ್ನೋರ್ವ ಅತಿಥಿ ಮನ್ಮಥ್ ಶೆಟ್ಟಿ ಮಧ್ಯಸ್ಥರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು
ಸರ್ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರನ್ನ ಅರ್ಪಿತಾ ಇವರು ಹೂಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾರೆ. ಹಾಗೆ ಅನೇಕ ಸಂಸ್ಥೆಗಳಿಂದ ಆಗಮಿಸಿರುವಂತಹ ಅತಿಥಿಗಳನ್ನು ಸ್ವಾಗತಿಸುವಂತಹ ಸಂದರ್ಭ. ಮೊದಲನೇದಾಗಿ ಹರ್ಷಿತ್ ಸರ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಜನರಲ್ ಮ್ಯಾನೇಜರ್ ಆಗಿರುವಂತಹ ನಮ್ಮ ಹರ್ಷಿತ್ ಸರ್ ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಇವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಜಾಯ್ಲಿನ್ ಮೇಡಮ್, ರೀಜನಲ್ ಮ್ಯಾನೇಜರ್ ಆಗಿರುವಂತಹ ಮೇಡಮ್ ಇದ್ದಾರೆ. ಸರ್ ಮೇಡಮ್ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ವಿನ್ಸನ್ ಸರ್ ಕೂಡ ಇದ್ದಾರೆ. ಸರ್ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆ ಡೆಲಿನಾ ಡಿಸೋಜಾ ಹಾಗೂ ಡಯಾನಾ ಡಿಸೋಜಾ HR ಆ್ಯಂಡ್ ಅಕೌಂಟೆಂಟ್ ಇದ್ದಾರೆ. ಸರ್ ಮೇಡಮ್ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅನೇಕ ಶಾಖೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ಆಗಮಿಸಿರ್ತಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ಒಂದು ಸಂಸ್ಥೆ ಕೋಟಿ ರೂಗಳ ವ್ಯವಹಾರವನ್ನ ನಡೆಸಬೇಕು ಅಂತ ಹೇಳಿದ್ರೆ ಅದು ಅವರಿಂದ ಮಾತ್ರ ಕೂಡ ಸಾಧ್ಯ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಈ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಸಂಸ್ಥೆಯ ಕಸ್ಟಮರ್ಸ್ಗಳು ಅನೇಕ ಜನ ಇದ್ದೀರಾ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಇದ್ದಾರೆ. ಹಾಗೂ ಈ ಸಂಸ್ಥೆಯ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಪುನೀತ್ ಸರ್ ಮತ್ತು ಮಾಲತಿ ಮೇಡಮ್ ಕೂಡ ಇದ್ದಾರೆ. ಮೇಡಮ್ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ಬಂದಿರುವಂತಹ GK ಸರ್ವಿಸಸ್ ಆ್ಯಂಡ್ ನಿರೂಪಕರಾಗಿರುವಂತಹ VJ ವಿಖ್ಯಾತ್ ಸರ್ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನ, ವೇದಿಕೇತರ ಎಲ್ಲ ಬಂಧುಗಳನ್ನ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಮಾಡಿರುವ ಪುನೀತ್ ಕುಮಾರ್ KV ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಧನ್ಯವಾದವನ್ನ ಸಮರ್ಪಣೆ ಮಾಡಿಕೊಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಪ್ರಾರ್ಥನೆ, ಬಿಂದ್ಯಾ ಹಾಗೂ ಸುಷ್ಮಿತಾ ಇದನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಸೊ ಪ್ರಾರ್ಥನೆಯೊಂದಿಗೆ ನಮ್ಮ ಮೊದಲ ವರ್ಷದ ಈ ಶಾಖೆಯ ವಾರ್ಷಿಕೋತ್ಸವ ಸಮಾರಂಭವನ್ನ ಪ್ರಾರಂಭ ಮಾಡಿಕೊಳ್ತಾ ಇದ್ದೇವೆ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ. ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ. ದೇವರ ಸ್ತುತಿಯನ್ನು ಮಾಡಿರುವಂತಹ ಬಿಂದ್ಯಾ ಸುಷ್ಮಿತಿ ಅವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡಿಕೊಳ್ತಾ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆ. ಇವತ್ತು ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನ ನಮ್ಮ ಪುತ್ತೂರಿನ ಶಾಸಕರು ನೆರವೇರಿಸಿಕೊಳ್ಳಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅವರು ಕಾರ್ಯಕ್ರಮದಲ್ಲಿಲ್ಲ. ಆದರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಆಲ್ವಿನ್ ಜೋಯಲ್ ನೊರೋನಾ ಇವರ ಜೊತೆಗೆ ಎಲ್ಲ ಅತಿಥಿ ಅಭ್ಯಾಗತರು ಕೈ ಜೋಡಿಸಿ ಪುತ್ತೂರು ಶಾಖೆಯ ಮೊದಲನೆಯ ವಾರ್ಷಿಕೋತ್ಸವ ಸಮಾರಂಭ ಇದು. 1 ವರ್ಷಗಳ ಕಾಲ ಎಲ್ಲ ಗ್ರಾಹಕ ಬಂಧುಗಳ ಹಾಗೆ ಎಲ್ಲರ ಸಹಕಾರದಿಂದ ಬಹಳ ಯಶಸ್ಸಿನ ಪಯಣವನ್ನ ಪ್ರಾರಂಭಿಸಿ ದಾಪುಗಾಲಿಡ್ತಾ ಇದೆ. ಮುಂದೆಯೂ ಕೂಡ 15 ಬ್ರಾಂಚಸ್ಗಳಿರತಕ್ಕಂಥ ಈ ಸಂಸ್ಥೆ ಪುತ್ತೂರಿನಲ್ಲಿ ಇನ್ನಷ್ಟು ಉತ್ತುಂಗಕ್ಕೆ ಇರಲಿ. ಎಲ್ಲ ಅತಿಥಿ ಅಭ್ಯಾಗತರ ದೇವರುಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿಕೊಳ್ತಾ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ನೆರವೇರಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ಕಡಬ, ಕಾರ್ಕಳ, ಗುತ್ತಿಗಾರು, ಸುಳ್ಯ, ಪುತ್ತೂರು, ಮೇಲ್ಕಾರ್, ಹಂಪನಕಟ್ಟೆ ಹಾಗೆಯೇ ಮಂಗಳೂರಿನ PVS ನಲ್ಲಿರುವಂತಹ ಹೆಡ್ ಆಫೀಸ್ ಆಗಿರಬಹುದು, ತೊಕ್ಕೊಟ್ಟು, ಉಡುಪಿ, ಸುರತ್ಕಲ್, ಬೆಳ್ಮಣ್, ಬೆಳ್ತಂಗಡಿ, ಮೂಡಬಿದ್ರೆ, ಪಂಪ್ವೆಲ್ಗಳಲ್ಲಿ ತನ್ನ ಬ್ರಾಂಚಸ್ಗಳು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಒಂದು ಸಂಸ್ಥೆಯ ಮೂಲಕವೇ ನಮಗೆ ಅಷ್ಟರ ಮಟ್ಟಿಗೆ ಗ್ರಾಹಕರನ್ನ ಸೆಳೆದುಕೊಳ್ಳುವುದಕ್ಕೆ ಕಷ್ಟವಾಗಿರುವ ಸಂದರ್ಭದಲ್ಲಿ ಈ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಒಟ್ಟಾರೆಯಾಗಿ 15 ಬ್ರಾಂಚಸ್ಗಳನ್ನ ಮಾಡಬೇಕಿದ್ರೆ ಗ್ರಾಹಕರ ಮತ್ತು
ಈ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ನ ಜೊತೆಗಿರುವಂತಹ ಆ ಸಂಬಂಧಗಳು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿದೆ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ. ಇನ್ನಷ್ಟು ಬ್ರಾಂಚಸ್ಗಳಾಗ್ಲಿ, ಯಾವ ಕನಸಿನೊಂದಿಗೆ ಆಲ್ವಿನ್ ಜೋಯಲ್ ನೋರನ್ ಅವರ ಒಂದು ಹೆಜ್ಜೆ ಇತ್ತು ಅದೆಲ್ಲವೂ ಕೂಡ ಸಾಕಾರಗೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬ್ರಾಂಚಸ್ಗಳು ಇಡೀ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಕಾಣುವಂತಾಗ್ಲಿ ಅಂತ ದೇವರ ಜೊತೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿಗಳು ಕೈ ಜೋಡಿಸಿಕೊಳ್ಳಬೇಕು. ನಿಮ್ಮೆಲ್ಲ ಆಗಮನ ಜೊತೆಗೆ ಈ ದೀಪ ಪ್ರಜ್ವಲನೆಯಲ್ಲಿ ಭಾಗವಹಿಸಿಕೊಂಡಿರುವುದಕ್ಕಾಗಿ ಧನ್ಯವಾದವನ್ನ ಕೂಡ ಎಲ್ಲ ಅತಿಥಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಗ್ರಾಹಕ ಬಂಧುಗಳಿಗೆ, ಹಿತೈಷಿಗಳಿಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರುವಂತಹ ಧನ್ಯವಾದವನ್ನ ಅಧ್ಯಕ್ಷರು ಪುನೀತ್ ವಿಜಯ್ ಹಾಗೆಯೇ ಉಪಾಧ್ಯಕ್ಷರು ಮಾಲತಿ, ಸಿಬ್ಬಂದಿ ವರ್ಗ ಪುತ್ತೂರು ಶಾಖೆ ಇವರೆಲ್ಲರ ಪರವಾಗಿ ಸಲ್ಲಿಕೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಸೊ ಕಾರ್ಯಕ್ರಮದ ಉದ್ಘಾಟಕರು ಹಾಗೇನೆ ಕಾರ್ಯಕ್ರಮದ ಅಧ್ಯಕ್ಷರು ಆಲ್ವಿನ್ ಜೋಯಲ್ ನೋರನ್ ಆಗಿರುವುದರಿಂದ ಅವರ ಮಾತನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಅಧ್ಯಕ್ಷೀಯ ಮಾತುಗಳಿಗೆ ನಾವು ಆಹ್ವಾನಿಸ್ತೇವೆ. ಆದ್ರೆ ಇವಾಗ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇರತಕ್ಕಂತಹ ಮುಖ್ಯ ಅತಿಥಿಗಳು, ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಪುತ್ತೂರಿನಲ್ಲಿ ಯಾವುದೇ ಒಂದು ಸಾಮಾಜಿಕವಾಗಿರುವಂತಹ, ಧಾರ್ಮಿಕವಾಗಿರುವಂತಹ ಅಥವಾ ಈ ರೀತಿಯ ಒಂದಷ್ಟು ಕೆಲಸ ಕಾರ್ಯಗಳು ಪುತ್ತೂರಿನಲ್ಲಿ ನಡೀತದೆ ಅಂತ ಹೇಳಿದ್ರೆ ಇವರನ್ನ ಆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಅಥವಾ ಇನ್ನಿತರ ಯಾವುದೇ ರೂಪದಲ್ಲಿ ಕೂಡ ಆಹ್ವಾನಿಸ್ತಕ್ಕಂತಹದ್ದು ಇದ್ದೇ ಇದೆ. ತನ್ನ ಹೋರಾಟದಿಂದ ತಾನು ನಡೆದು ಬಂದಿರುವಂತಹ ಹಾದಿಗಳ ಮುಖಾಂತರದಲ್ಲಿ ತಮ್ಮದೇ ಆಗಿರುವಂತಹ, ಅವರ ಹೃದಯದಲ್ಲಿ ಒಂದು ತನ್ನದೇ ಆಗಿರುವಂತಹ ಸ್ಥಾನವನ್ನು ಗಳಿಸಿಕೊಂಡಿರುವಂತಹ ವ್ಯಕ್ತಿ. ಈ ವ್ಯಕ್ತಿ ಹೇಳಿದ್ರೆ ಒಂದಷ್ಟು ನಮ್ಮ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ಗೂ ಕೂಡ ಗ್ರಾಹಕರು ಬರಬಹುದು. ಅವರ ಮೂಲಕ ಇವರಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ನಾನು ಕೂಡ ಈ ಒಂದು ಸಂಸ್ಥೆಯ ಜೊತೆಗೆ ತನ್ನ ಮುಂದಿನ ಬಾಂಧವ್ಯವನ್ನ ಬೆಳೆಸಿಕೊಳ್ತೇನೆ ಅಂತ ಯೋಚನೆಯನ್ನ ಮಾಡಬಹುದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇವರ ಒಂದು ವ್ಯಕ್ತಿತ್ವ ಇದೆ, ಇವರ ಒಂದು ವಿಚಾರಗಳು ಇದೆ. ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರುವಂತಹ ಸನ್ಮಾನ್ಯ ಅರುಣ್ ಕುಮಾರ್ ಪುತ್ತೇಲ್ ರವರು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ. ಈ ಸಂಸ್ಥೆಗೆ ಮೊದಲ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಒಂದು ಶುಭ ಹಾರೈಕೆಯನ್ನು ತಿಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಇವರ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಆಲ್ವಿನ್ ಜೋಯಲ್ ನೋರನ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ ಹಾಗೂ ಬಂದಿರತಕ್ಕಂಥ ಎಲ್ಲ ಗ್ರಾಹಕರೇ ಮತ್ತು ಹಿತೈಷಿಗಳೇ, ಒಂದು ಸಂಸ್ಥೆ ಗ್ರಾಹಕರು, ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿಯ ಜೊತೆಗೆ ಅನ್ಯೋನ್ಯತೆಯಲ್ಲಿದ್ದಾಗ ಯಾವ ರೀತಿಯ ಅಭಿವೃದ್ಧಿಯನ್ನ ಕಾಣಬಹುದು ಅನ್ನೋದಕ್ಕೆ ಪ್ರಾಯಶಃ ಇವತ್ತು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ನಮ್ಮ ಮುಂದೆ ಇವತ್ತು ಸಾಕ್ಷಿಯಾಗಿ ನಿಲ್ತದೆ. ಕಳೆದ ವರ್ಷ ಈ ಪುತ್ತೂರು ಶಾಖೆಯ ಆರಂಭದ ಸಂದರ್ಭದಲ್ಲಿ ಕೂಡ ನಾವೆಲ್ಲ ಇದ್ದೆವು. ಇವತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ಆರ್ಥಿಕ ಸಂಸ್ಥೆಗಳು ಆರಂಭ ಆಗಿ ಒಂದಷ್ಟು ಸಮಯಗಳ ನಂತರ ತಮ್ಮ ಕಾರ್ಯ ಚಟುವಟಿಕೆಗಳನ್ನು ನಿಲ್ಲಿಸುವಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಆದರೆ ಪುತ್ತೂರಿನಲ್ಲಿ ಸಂಸ್ಥೆ ಆರಂಭಗೊಂಡು ಆನಂತರ ಸುಮಾರು 6 ಶಾಖೆಗಳನ್ನ ಬೇರೆ ಬೇರೆ ಕಡೆಯಲ್ಲಿ ಆರಂಭ ಮಾಡ್ತಿದೆ ಅಂತೇಳಿ, ಆದರೆ ಆ ಸಂಸ್ಥೆಯ ಮೇಲೆ ಜನರಿಗೆ ವಿಶ್ವಾಸ ಏನಿದೆ ಅನ್ನೋದನ್ನ ಇವತ್ತು ತೋರಿಸತಕ್ಕಂತ ಕೆಲಸ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಕೇವಲ ಆರ್ಥಿಕ ಸಹಕಾರಕ್ಕೋಸ್ಕರ ಅಥವಾ ಆರ್ಥಿಕ ವ್ಯವಸ್ಥೆಗೋಸ್ಕರ ಮಾತ್ರ ಸೀಮಿತವಾಗಿಲ್ಲದೆ ನಮ್ಮ ಸಂಸ್ಥೆ ಗಳಿಸಿರತಕ್ಕಂಥ ಸಂಪತ್ತಿನಲ್ಲಿ ಒಂದಷ್ಟು ಸಮಾಜಕ್ಕೆ ಸದ್ವಿನಿಯೋಗ ಆಗಬೇಕು. ಈ ಸಂಸ್ಥೆ ಇಡೀ ಸಮಾಜಕ್ಕೆ ಒಂದು ಆದರ್ಶವಾಗಿರತಕ್ಕಂಥ ಸಂದೇಶವನ್ನ ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇವತ್ತಿನ ವಾರ್ಷಿಕೋತ್ಸವ ಸಮಾರಂಭದ ಜೊತೆಗೆ ಬೇರೆ ಬೇರೆ ಸನ್ಮಾನ ಕಾರ್ಯಕ್ರಮಗಳು, ಸಮಾಜದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನ ಗುರುತಿಸತಕ್ಕಂಥ ಮತ್ತು ಅಶಕ್ತರಿಗೆ ಒಂದಷ್ಟು ಆರ್ಥಿಕ ಸಹಕಾರವನ್ನ ಕೊಡತಕ್ಕಂತಹ ದೂರದರ್ಶಿ ಸೂತ್ರದ ಜೊತೆಗೆ ಇವತ್ತು ಸಂಸ್ಥೆ ಬೆಳೀತಾ ಇದೆ. ಈಗಾಗಲೇ ಉಲ್ಲೇಖವನ್ನ ಮಾಡಿದರು, ಇಡೀ ರಾಜ್ಯಕ್ಕೆ ಈ ಸಂಸ್ಥೆಯನ್ನ ವಿಸ್ತಾರಗೊಳಿಸಬೇಕು, 100 ಜನರಿಗೆ ಈ ಸಂಸ್ಥೆಯ ಮುಖಾಂತರ ಉದ್ಯೋಗವನ್ನ ಕೊಟ್ಟು
ಇವತ್ತು ಉದ್ಯೋಗ ಇಲ್ಲದೆ ಸಮಸ್ಯೆಯಲ್ಲಿರ್ತಕ್ಕಂಥ ನೂರಾರು ಮಂದಿಗೆ ಉದ್ಯೋಗವನ್ನ ಕೊಟ್ಟು ಆ ಉದ್ಯೋಗವನ್ನು ಅವರ ಜೊತೆಗೆ ಈ ಸಂಸ್ಥೆಯೂ ಕೂಡ ಬೆಳಗಬೇಕು ಅನ್ನುವಂಥ ಯೋಚನೆಯ ಅಡಿಯಲ್ಲಿ ಪಾರದರ್ಶಕವಾಗಿರ್ತಕ್ಕಂಥ ವ್ಯವಹಾರ ಮತ್ತು ವಿಶೇಷವಾಗಿ ಗ್ರಾಹಕರ ಜೊತೆಗೆ ಇದ್ದಂತಹ ಸಂಬಂಧ ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗ್ತದೆ ಅನ್ನತಕ್ಕಂಥ ಆ ಸಂಕಲ್ಪವನ್ನ ಇವತ್ತು ಆ ಸಂಸ್ಥೆಯ ಆಡಳಿತ ಮಂಡಳಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಈ ಸಂಸ್ಥೆ ಇನ್ನು 4-5 ವರ್ಷಗಳ ಒಳಗಡೆ ಸುಮಾರು 100 ಶಾಖೆಗಳನ್ನು ಮಾಡತಕ್ಕಂಥ ಶಕ್ತಿ ಅವರಿಗೆ ಭಗವಂತ ಕೊಡ್ಲಿ. ಪುತ್ತೂರಿನ ಆ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಆರ್ಥಿಕ ವ್ಯವಹಾರಗಳ ಜೊತೆಗೆ ಸಾಮಾಜಿಕವಾಗಿ ಸ್ಪಂದನೆ ಕೊಡ್ತಕ್ಕಂಥ ಕೆಲಸ ಕಾರ್ಯ ಈ ರೀತಿಯ ಸಂಸ್ಥೆಗಳ ಮುಖಾಂತರ ಕೂಡ ಆಗ್ತದೆ ಅನ್ನತಕ್ಕಂಥ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಯ ಆಡಳಿತ ಮಂಡಳಿಗಳಿಗೆ, ಈ ಸಂಸ್ಥೆಯ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಪುನೀತ್ ಅವರು ಕಳೆದ ವರ್ಷ ಈ ಶಾಖೆ ಆರಂಭ ಆಗಿರತಕ್ಕಂಥ ಸಂದರ್ಭದಲ್ಲಿ ಈ ಶಾಖೆಯ ಉಸ್ತುವಾರಿಯನ್ನು ತಗೊಂಡಿದ್ರು. ಅವರ ಮುಖಾಂತರ ಬೇರೆ ಬೇರೆ ಕೆಲಸ ಕಾರ್ಯಗಳು, ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅನೇಕ ವರ್ಷದಿಂದ ಕೆಲಸವನ್ನ ನಿರ್ವಹಿಸ್ತಾ ಇದ್ದವರು. ಅವರು ಕೂಡ ಈ ಸಂಸ್ಥೆಗೆ ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಈ ಸಂಸ್ಥೆಯ ಜೊತೆಗೆ ಪುತ್ತೂರಿನ ಜನತೆ ಇದೆ. ನಿಮ್ಮ ಆ ವ್ಯವಹಾರ ಪಾರದರ್ಶಕವಾಗಿರ್ತಕ್ಕಂಥ ವ್ಯವಹಾರ ಮತ್ತು ಗ್ರಾಹಕರ ಜೊತೆಗಿನ ಸಂಬಂಧ ವೃದ್ಧಿಯಾಗಲಿ, ಇನ್ನಷ್ಟು ಶಾಖೆಗಳನ್ನು ಮಾಡಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಕರ್ನಾಟಕದಲ್ಲಿ ಗುರುತಿಸತಕ್ಕಂಥ ದಿನಗಳು ಹತ್ತಿರವಾಗಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿ ಇನ್ನಷ್ಟು ಏಳಿಗೆಯನ್ನ ಈ ಸಂಸ್ಥೆ ಯಾವ ರೀತಿ ಕನಸುಗಳೊಂದಿಗೆ ಹೆಜ್ಜೆಯನ್ನ ಪ್ರಾರಂಭಿಸಿದೆ, ಇನ್ನಷ್ಟು ಕನಸುಗಳು ಪೂರ್ತಿಗೊಳ್ಳುವುದಕ್ಕೆ ಎಲ್ಲರ ಸಹಕಾರಗಳು ಇರಲಿ ಅಂತ ತನ್ನ ಹಿತನುಡಿಗಳನ್ನು ತಿಳಿಸಿದ್ದಾರೆ ಸನ್ಮಾನ್ಯ ಅರುಣ್ ಕುಮಾರ್ ಪುತ್ತಿಲ್ ರವರು. ಧನ್ಯವಾದಗಳು ಸರ್ ನಿಮಗೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಮುಂದೆ ಈ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಪುರೋಹಿತರು, ವಾಗ್ಮಿಗಳು, ಚಿಂತಕರು. ಒಂದು ವಿಷಯದ ಬಗ್ಗೆ ಸಾಕಷ್ಟು ಅರಿತು ಅದನ್ನ ಮನ ಮುಟ್ಟುವಂತೆ ಇಡೀ ಸಮಾಜಕ್ಕೆ ತಿಳಿಸಬೇಕಿದ್ರೆ ಸನ್ಮಾನ್ಯ ಶ್ರೀಕೃಷ್ಣ ಉಪಾಧ್ಯಾಯರು ಅದಕ್ಕೆ ಸರಿಯಾಗಿರುವಂತಹ ಒಬ್ಬ ವ್ಯಕ್ತಿ. ಹಾಗೆಯೇ ಅವರ ವ್ಯಕ್ತಿತ್ವ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾವುದೇ ಒಂದು ವಿಷಯ ಕೊಡ್ಲಿ, ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ಕೊಟ್ಟ ನಂತರದಲ್ಲಿ ಒಂದಷ್ಟರ ಮಟ್ಟಿಗೆ ಇದರ ಬಗ್ಗೆ ಅವರು ತುಂಬಾನೇ ಸ್ಟಡಿ ಮಾಡಿ ಇರ್ತಾರೆ. ಬಂದು ಮಾತಾಡಬೇಕು ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅವರು ಪ್ರಿಪರೇಷನ್ ಅನ್ನು ತೆಗೆದುಕೊಂಡು, ಹಾಗೆ ಇಲ್ಲಿ ಸೇರಿರುವ ಗ್ರಾಹಕರಾಗಿರ್ಬೋದು, ಇಲ್ಲಿ ಸೇರಿರುವ ಸಿಬ್ಬಂದಿಗಳಾಗಿರ್ಬೋದು, ಇವರಿಗೆಲ್ಲರಿಗೂ ಕೂಡ ಮನ ಮುಟ್ಟುವಂತೆ ಈ ಮುಖ್ಯ ಅತಿಥಿಗಳ ಸ್ಥಾನದಿಂದ ಶ್ರೀಯುತ ಶ್ರೀಕೃಷ್ಣ ಉಪಾಧ್ಯಾಯರು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಶುಭ ಹಾರೈಕೆಯ ಮಾತಿಗಾಗಿ ವೇದಿಕೆಗೆ ಬಂದಿರುವುದು ನಾನು. ಎಲ್ರಿಗೂ ಕೂಡ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಪುತ್ತೂರಿನಲ್ಲಿ ತನ್ನ ಶಾಖೆಯನ್ನು ವಿಸ್ತರಿಸಿ ಇವತ್ತು ಅದರ ವಾರ್ಷಿಕೋತ್ಸವ. ನಾನು ಕಳೆದ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದವನು ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ಕೇಳಿದ್ದೆ, ತುಂಬ ಲಾಭದಲ್ಲಿ ಈ ಸಂಸ್ಥೆ ನಡೀತಾ ಇದೆ ಅಂತ. ಬಹುಶಃ ಜೋಯಲ್ ಸರ್ ಅವರು ನನ್ನ ಬಗ್ಗೆ ಬಹಳ ಅಭಿಮಾನವನ್ನ ಇಟ್ಟವರು. ಅವರ ಮದುವೆಯ ಇನ್ವಿಟೇಷನ್ ನನಗೆ ಕೊಡಬೇಕು ಅಂತ ಹೇಳಿ, ಮನೆಗೆ ಬರಬೇಕು ಅಂತ ಹೇಳಿ ಒಂದು 10 ಸಲ ಕಾಲ್ ಮಾಡಿಸಿದ್ದಾರೆ ಅವರು. ಒಂದು ಬಾರಿಯೂ ಸಿಗಲಿಲ್ಲ. ನನಗೂ ಅದರ ಅಪರಾಧಿ ಭಾವ ಇದೆ. ನನಗೆ ಗೊತ್ತಾಯಿತು ಅವರು ಪದೇ ಪದೇ ಕಾಲ್ ಮಾಡ್ತಾ ಇರುವ ವಿಷಯ ಏನು ಅಂತ ಕೊನೆಗೆ ಗೊತ್ತಾಯಿತು. ಆದರೆ ಉಸಿರು ಬಿಡುವುದಕ್ಕೂ ಪುರುಸೊತ್ತಿಲ್ಲದ ಆ ಟೈಮಲ್ಲಿ ಇವರ ಮದುವೆ ಕಾರ್ಯಕ್ರಮ ಅಂತ ಏನಾದರೂ ಅಡ್ಜಸ್ಟ್ ಮಾಡಿ ಮಂಗಳೂರಿಗೆ ಹೋಗಲೇಬೇಕು ಅಂತ ನಾನು ಯೋಚನೆ ಮಾಡಿದ್ದೆ. ಸಾಧ್ಯ ಆಗಲಿಲ್ಲ. ನನಗೆ ನಿದ್ದೆ ಇರಲಿಲ್ಲ. ನಿದ್ದೆಗಣ್ಣಲ್ಲಿ ನಾನೇ ನನ್ನ ಕಾರ್ ಡ್ರೈವ್ ಮಾಡಬೇಕಾಗಿತ್ತು. ಒಂದು ಅರ್ಧ ಗಂಟೆ 1 ಗಂಟೆ ಪುರುಸೊತ್ತಿತ್ತ ಆ ದಿವಸ. ಹಾಗಾಗಿ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಅವರ ಶ್ರೀಮತಿಯವರು ಜೊತೆಗೆ ಬಂದಿದ್ದಾರೆ ಅಂತ ಹೇಳಿ ನಾನು ಸಹೋದರಿ ಮೂಲಕ ತಿಳ್ಕೊಂಡೆ. ಅವರಿಗೆ ಅವರ ದಾಂಪತ್ಯಕ್ಕೆ ವಿಶೇಷವಾದಂತಹ ಶುಭಾಶಯಗಳನ್ನು ಇವತ್ತು ನಾನು ಸಲ್ಲಿಸ್ತಾ ಇದ್ದೇನೆ. 100 ಕಾಲ ಚೆನ್ನಾಗಿರಿ. ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಸ್ಥೆ ಬಹಳ
ಚೆನ್ನಾಗಿ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇರಬೇಕು. ಇಲ್ಲ ಅಂತಂದ್ರೆ ಲಾಭದಲ್ಲಿ ಈ ಸಂಸ್ಥೆ ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ವಿಖ್ಯಾತಣ್ಣ ಹೇಳಿದ ಹಾಗೆ ಇದರ ಬಗ್ಗೆ ಏನು ಸ್ಟಡಿ ಮಾಡಲಿಲ್ಲ. ಆದರೆ ಸಾಮಾನ್ಯವಾಗಿ ಒಂದು ವ್ಯವಹಾರ ಮಾಡುವಾಗ ನಾನು ನನ್ನ ನೆಲೆಗಟ್ಟಿನಲ್ಲಿ ಗ್ರಾಹಕನಾಗಿ ಏನು ಯೋಚನೆ ಮಾಡುತ್ತೇನೆ ಅಂತ, ಇದು ನಿಮಗೆ ಮಾಡುವ ಉಪದೇಶ ಅಲ್ಲ, ಸುಮ್ಮನೆ ಸ್ವಗತ ಅನ್ಕೊಳ್ಳಿ. ನಾನು ಯೋಚನೆ ಮಾಡೋದು ಇದು. ಒಂದು ಬ್ಯಾಂಕ್ ಆಗಿರಲಿ, ಒಂದು ಅಂಗಡಿ ಆಗಿರಲಿ, ಯಾವುದೇ ಒಂದು ಶಾಪ್ ಆಗಿರಲಿ, ನಾನು ಯೋಚನೆ ಮಾಡೋದು ಇದು. ನನಗೆ ಮೊದಲು ಬೇಕಾದದ್ದು ನಗುಮೊಗದ ಸರ್ವಿಸ್. ನಾನು ಯಾವುದೇ ಒಂದು ಪುತ್ತೂರಿನಲ್ಲಿ ಇಂಥವರು ಅಂತ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂತಂದ್ರೆ ಇನ್ನೊಬ್ಬರಿಗೆ ಬೇಜಾರಾಗಬಾರದು. ಇನ್ನೊಬ್ಬರಿಗೆ ಬೇಜಾರು ಮಾಡಿ ನಾನೇನು ಸಾಧನೆ ಮಾಡಲಿಕ್ಕಿಲ್ಲ. ಯಾವುದೋ ಒಂದು ಜವಳಿ ಅಂಗಡಿಗೆ ನಾನು ಹೋಗ್ತೇನೆ ಅಂತಂದ್ರೆ ಅವರು ನಗುಮೊಗದ ಸ್ವಾಗತ ಮಾಡೋರೇ ಆಗಿರ್ತಾರೆ. ಇಲ್ಲ ಅಂತಂದ್ರೆ ನಾನು ಹೋಗೋದಿಲ್ಲ. ಯಾವುದೇ ಅಂಗಡಿಗೆ, ಯಾವುದೇ ಮೊಬೈಲ್ ಶಾಪ್, ಎಂಥದ್ದೇ ಇರಲಿ, ಒಂದು ನೀವು ಆಶ್ಚರ್ಯ ಪಡ್ತೀರಿ. ನನಗೆ ಯಾವುದೋ ಒಂದು ಐಟಮ್ ಬೇಕಿತ್ತು. ಆ ಐಟಮಿಗಾಗಿ ಎಲ್ಲಿ ಸಿಗ್ತದೆ ಅಂತಂದ್ರೆ ನಾನು ದರ್ಭೆಯಿಂದ ಬಳುವಾರು ತನಕ ಪ್ರತಿ ಇಂಚಿಂಚು ಹುಡುಕಿಕೊಂಡು ಬಂದಿದ್ದೇನೆ. ಎಲ್ಲಿ ಸಿಗ್ತದೆ ಅಂತ ಗೊತ್ತಿರಲಿಲ್ಲ. ಕೊನೆಗೆ ಎಲ್ಲೋ ಒಂದು ಕಡೆ ಸಿಕ್ಕಿತ್ತು. ಅದೊಂದೇ ಕಡೆ ಸಿಕ್ಕಿದ್ದು. ಆ ಸಿಕ್ಕಿದಲ್ಲಿ ಸರ್ ಇದಕ್ಕೆಷ್ಟು? 1200. ಇದಕ್ಕೆಷ್ಟು? 1750. ಒಂದು ನಗು ಇಲ್ಲ. ನಗು ಇಲ್ಲ ಅನ್ನುವ ಕಾರಣಕ್ಕೆ ನಾನು ಇಲ್ಲಿ ಬೇಡ ಈ ವ್ಯವಹಾರ ಅಂತೇಳಿ ಹೊರಟವನು. ಮೊದಲು ನಾನು ತುಂಬ ಬಾರಿ ಹೇಳಿಕೊಂಡಿದ್ದೆ, ಮೊದಲು ನಮ್ಮ ವ್ಯಾಪಾರಿಗಳು ನಗು ಮುಖದ ಸೇವೆ ಮಾಡ್ಲಿಕ್ಕೆ ಕಲಿಬೇಕು ಅಂತ. ನಾನು ಜಾತಿ ನೋಡೋದಿಲ್ಲ, ನನಗೆ ನಗು ಮುಖ ಬೇಕು. ಮೊದಲು ಬೇಕಾದದ್ದು ನಗು ಮುಖ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಇದನ್ನೇ ನೋಡಿ ಯಾರು ಅಂತ ಅನ್ಕೊಳ್ತೇನೆ. ನಾನು ಒಂದು ಬ್ಯಾಂಕಿಗೆ ಹೋಗಿದ್ದೆ. ಒಬ್ರು ಅನಕ್ಷರಸ್ಥರು ಬಂದಿದ್ರು ಅಲ್ಲಿಗೆ. ಒಬ್ರು ಅಜ್ಜಿ. ಆ ಅಜ್ಜಿ ಏನೋ ಕೇಳ್ತಾ ಇದ್ರು. ಅವ್ರಿಗೆ ಗೊತ್ತಿರಲಿಲ್ಲ. ಅವರಿಗೆ ಈ ಮೊಬೈಲ್ ಬ್ಯಾಂಕಿಂಗು ಇದು ಅದು ಗೊತ್ತಿಲ್ಲ. ಏನೋ ಕೇಳಿದ್ರು. ಅದು ತುಂಬ ದೊಡ್ಡ ಬ್ಯಾಂಕು. ಅವರಿಗೆ ಲಾಭ ಮಾಡಿ ಏನೂ ಆಗಬೇಕಾಗಿಲ್ಲ. ಅವರನ್ನ ಬೈತಾ ಇರೋದನ್ನು ನೋಡಿದೆ ನಾನು. ಛೇ, ಎಂಥದ್ದಿದು ಅಂತ ನನಗೆ ಅನಿಸಿತು. ಹೀಗಾಗಬಾರದು ಅಂತ ಹೇಳಿ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ಳುವಂಥದ್ದು. ನನ್ನ ಹಾಗಿರುವ ಗ್ರಾಹಕ ಬರಬೇಕು ಅಂತಂದ್ರೆ ಒಂದನೆಯದ್ದು ನಗುಮುಖ, ಎರಡನೆಯದ್ದು ಪ್ರಾಮಾಣಿಕತನ. ನಾವು ಇನ್ನೆಷ್ಟು ಮಾಡಬಹುದು ಅಂತಂದ್ರೆ ನಮಗೆ ನಂಬಿಕೆ ಬರಬೇಕಲ್ಲ. ಯಾರೋ ಬರ್ತಾರೆ, ವ್ಯವಹಾರ ಮಾಡ್ತಾರೆ, 1-2 ವರ್ಷ ಇರ್ತಾರೆ, ಕೈ ಕೊಟ್ಟು ಮಣ್ಣು ಮುಕ್ಕಿಸಿ ಓಡೋಗ್ಬಿಡ್ತಾರೆ. ಅಂಥವರನ್ನ ನಾವು ನಂಬೋದು ಹೇಗೆ ಅಂತ ಸಾಮಾನ್ಯವಾಗಿ ಅನ್ಕೊಳ್ತಾರೆ. ಇದು ನಿಮಗೆ ಮಾಡೋ ಉಪದೇಶ ಅಲ್ಲ. ನೀವು ಗೆದ್ದವರಿಗೆ ನಾವು ಉಪದೇಶ ಮಾಡಬೇಕಾಗಿಲ್ಲ. ಈ ಕಾರಣದಿಂದ ಒಂದು ಒಳ್ಳೆ ಸರ್ವಿಸ್ ಅನ್ನ ಕೊಡಿ, ನಂಬಿಕೆಯನ್ನ ಉಳಿಸಿಕೊಂಡಿದ್ದೀರಿ, ಇನ್ನೂ ಉಳಿಸಿಕೊಳ್ಳಿ. ಪುತ್ತೂರಿಗೂ ಕಾಲಿಟ್ಟಿದ್ದೀರಿ. ನಿಮ್ಮ ಸಂಸ್ಥೆಯನ್ನ ಮಹಾಲಿಂಗೇಶ್ವರ ದೇವಸ್ಥಾನ ಕೈ ಬಿಡೋದಿಲ್ಲ. ನಾನು 10 ವರ್ಷಗಳ ಹಿಂದೆ ಪುತ್ತೂರಿಗೆ ಬಂದವನು. ನಾನು ಮೂಲತಃ ಪುತ್ತೂರಿನವನಲ್ಲ. ಆಗ ನಾನು ಬಾಡಿಗೆ ಮನೆ ಮಾಡಿದ ನೆರೆ ಮನೆಯ ಒಬ್ರು ಅಜ್ಜ ಹೇಳಿದರು, ಪುತ್ತೂರಿಗೆ ಬರುವುದು ಮಾತ್ರ ಮಾರಾಯ, ವಾಪಸ್ ಹೋಗ್ಲಿಕ್ಕಿಲ್ಲ ಅಂತ. ನಾನು ನನ್ನ ಹೆಂಡತಿ ಎಜುಕೇಶನ್ಗೆ ಬೇಕಾಗಿ ಬಂದದ್ದು. ಕೊಣಾಜೆಯಲ್ಲಿ ಓದ್ತಾ ಇದ್ಲವಳು ಯೂನಿವರ್ಸಿಟಿಯಲ್ಲಿ. ನಾನು ಸುಳ್ಯದವನು. ಸುಳ್ಯಕ್ಕೂ ಕೊಣಾಜೆಗೂ ನಡುವೆ ಆಗಬೇಕು ಅಂತ ಹೇಳಿ ಪುತ್ತೂರಿಗೆ ಬಂದವನು. ನಾನು ಒಳಗೊಳಗೆ ನಕ್ಕಿದ್ದೆ. ಅವರಿಗೇನು ನಂಬಿಕೆ ಗೊತ್ತಾ ಅವ್ರಿಗೆ ಹಾಗೆ ಹೇಳಲಿಕ್ಕೆ? ಮಹಾಲಿಂಗೇಶ್ವರ ಬಿಡುವುದಿಲ್ಲ ಅಂತ. ಇಲ್ಲಿ ಪುತ್ತೂರಿಗೆ ಯಾರು ಬಂದರೂ ಕೂಡ ಬೆಳೀತಾರೆ ಅಂತ ಅವ್ರು ಹೇಳುದು. ಅವರಿಗೆ ಮಹಾಲಿಂಗೇಶ್ವರನ ಮೇಲೆ ನಂಬಿಕೆ. ನಾನು ಸುಳ್ಯದವನು. ನಾನು ಒಳಗೊಳಗೆ ನಕ್ಕಿದ್ದೆ. ನನಗಷ್ಟು ನಂಬಿಕೆ ಬಂದಿರಲಿಲ್ಲ. 2 ವರ್ಷಕ್ಕೆ ಬೇಕಾಗಿ ಬಂದವನು. ಎಜುಕೇಶನ್ ಕಂಪ್ಲೀಟ್ ಆದಾಗ ನಾನು ವಾಪಸ್ ಹೋಗ್ತೇನೆ ಅಂತ. ಆದರೆ ಇಲ್ಲೇ ಠಿಕಾಣಿ ಹೂಡಿದೆ. ನನಗೆ ಪುತ್ತೂರು ಇಷ್ಟ ಆಯಿತು. ನಾನು ಜಾಗ ಹುಡುಕಿದೆ. ಪುತ್ತೂರಿನಲ್ಲೇ ಮಹಾಲಿಂಗೇಶ್ವರದ ವ್ಯಾಪ್ತಿಯಲ್ಲಿಯೇ ನಾನು ಇರೋದು ಬಂಟ್ವಾಳ, ಕೆದಿಲ ಬಂಟ್ವಾಳ. ನನಗೆ ಈ ಮಹಾಲಿಂಗೇಶ್ವರನನ್ನ ಬಿಡ್ಲಿಕ್ಕೆ ಮನಸ್ಸಿರಲಿಲ್ಲ. ಆದರೆ ವಿಧಾನಸಭಾ ಕ್ಷೇತ್ರ ಪುತ್ತೂರಂತೆ, ಅದು ಕೆದಿಲ ಅಂತಂದ್ರೆ ಇದು ಮಹಾಲಿಂಗೇಶ್ವರನ ಕ್ಷೇತ್ರ ಅಂತ ನನಗೊಂದು ಬಹಳ ಖುಷಿ ಆಯಿತು. ಎರಡನೆಯದ್ದು ಅಲ್ಲಿಗೆ ಸೀಮೆ ದೇವರು ಪುತ್ತೂರೇ ಅಂತೆ. ಇದೆರಡು ಬಹಳ ಖುಷಿ ಆಯ್ತು ನನಗೆ. ಹಾಗಾಗಿ ಪುತ್ತೂರು ವ್ಯಾಪ್ತಿಯಲ್ಲೇ ಇರುವವನು ನಾನು. ಈಗ 10 ವರ್ಷಗಳಲ್ಲಿ ಮಹಾಲಿಂಗೇಶ್ವರ ಬೆಳೆಸಿದ್ದು ಹೌದು ನನ್ನನ್ನ, ನಿಜಕ್ಕೂ ಹೌದು. ಹಾಗಾಗಿ ನೀವು ಕಾಲಿಟ್ಟಿದ್ದೀರಿ. ನಿಮ್ಮ ಇಡೀ ತಂಡ
ಒಳ್ಳೆ ಸೇವೆಯನ್ನ ಕೊಟ್ಟು ಸಾಕಷ್ಟು ಬೆಳೀರಿ, ರಾಜ್ಯ ಮಟ್ಟದಲ್ಲಿ ಬೆಳೀರಿ. ಬೆಳೆಯುವ ಮೂಲಕ ನಿಮ್ಮ ಎಲ್ಲಾ ಉದ್ಯೋಗಿಗಳಿಗೆ, ನನಗೊಬ್ಬರು ಸ್ವಾಮೀಜಿ ಹೇಳ್ತಾ ಇದ್ರು, ನಾನು ಯಾವ ಸರ್ಕಾರವನ್ನ ಮೆಚ್ಚಿಕೊಳ್ಳುತ್ತೇನೆ ಗೊತ್ತಾ? ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಪ್ಲೀಟ್ ವಾಶ್ ಔಟ್ ಆಗಬೇಕು. ಆ ಪ್ರಧಾನಮಂತ್ರಿಯನ್ನ ಒಪ್ಪಿಕೊಳ್ಳುತ್ತೇನೆ ನಾನು, ಆ ಸರ್ಕಾರವನ್ನ ಒಪ್ಪಿಕೊಳ್ಳುತ್ತೇನೆ. ಅಲ್ಲಿಯವರೆಗೆ ಯಾವುದೇ ಪಾರ್ಟಿ, ಯಾವುದೇ ಸರ್ಕಾರವನ್ನ ನಾನು ಒಪ್ಪಿಕೊಳ್ಳುವುದಿಲ್ಲ ಅಂತ ಎಷ್ಟು ಜನ ಇವತ್ತು ಕೈಗೆ ಕೆಲಸ ಇಲ್ಲದೆ, ಉದ್ಯೋಗ ಇಲ್ಲದೆ ಅಲೆದಾಡ್ತಾ ಇದ್ದಾರೆ. ಉದ್ಯೋಗ ಬೇಕು. ನೀವು ಒಂದು ಸಂಸ್ಥೆಯನ್ನ ಕಟ್ಟುವುದು ಅಂತಂದ್ರೆ 10 ಜನರಿಗೆ ಉದ್ಯೋಗ ಕೊಡೋದು, 100 ಜನರಿಗೆ ಉದ್ಯೋಗ ಕೊಡೋದು, ಅವರ ಕುಟುಂಬವೂ ಬೆಳೆಯೋದು, ನಾವು ಬೆಳೆಯೋದು, ನಾವು ಲಾಭ ಮಾಡೋದು, ಸಮಾಜಕ್ಕೂ ಉತ್ಕೃಷ್ಟವಾದ ಸೇವೆಯನ್ನ, ನಂಬಿಕೆಯ ಸೇವೆಯನ್ನ, ಪ್ರಾಮಾಣಿಕವಾದ ಸೇವೆಯನ್ನ ಕೊಡುವುದು, ಇದರಲ್ಲಿ ಜನ್ಮದ ಸಾರ್ಥಕತೆ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಇದು ನಿಮ್ಮಿಂದ ಸಾಧ್ಯವಾಗಲಿ, ನಿಮ್ಮ ಇಡೀ ಟೀಮಿಂದ ಸಾಧ್ಯ ಆಗಲಿ ಅಂತ ಹೇಳ್ತಾ, ನಾನು ಕೂಡ ಜೋಯಲ್ ಸಾರ್ ಕಾಂಟ್ಯಾಕ್ಟ್ ಅಲ್ಲಿ ಬಂದವನಲ್ಲ. ನಾನು ನಮ್ಮ ಪುತ್ತೂರಿಗ ಪುನೀತ್ ಅವರ ಆತ್ಮೀಯತೆ, ವರುಷಗಳ ಸ್ನೇಹ, ಅವರು ಯಾವುದೇ ವಿಷಯ ಇದ್ರೂ ಕೂಡ ನನಗೆ ಕಾಲ್ ಮಾಡಿ ಮಾತಾಡುವವರು. ಅವರು ಪುತ್ತೂರು ಸಂಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳಿ ಅವರ ಆತ್ಮೀಯತೆಯನ್ನ ಮಾನ್ಯ ಮಾಡಿ ಬರ್ತಾ ಇದ್ದೇನೆ. ನಾನು ಕೂಡ ಹೇಳಿದ್ದೆ ಸಂಸ್ಥೆ ಜೊತೆಗೆ ಇರ್ತೇನೆ ಅಂತ ಹೇಳಿ. ಭಗವಂತ ಸಂಸ್ಥೆ ಜೊತೆಗೆ ಇರಬೇಕು ಅಂತಂದ್ರೆ ಅದು ನಮ್ಮಂಥವರಿಗೆಲ್ಲ ಸ್ವಲ್ಪ ಬೆಳಿಬೇಕು ಆರ್ಥಿಕವಾಗಿ. ಅವರಿಗೆ ಮಾತ್ರ ಸಂಸ್ಥೆ ಜೊತೆ ಇರ್ತೇನೆ ಅಂತ ಹೇಳಿ ಆಶ್ವಾಸನೆ ಕೊಡ್ಲಿಕ್ಕೆ ಸಾಧ್ಯ. ಭಗವಂತ ಆ ಮಟ್ಟಕ್ಕೆ ನನ್ನನ್ನು ಬೆಳೆಸಿದಾಗ ನಾನು ಕೂಡ ಸಂಸ್ಥೆ ಜೊತೆ ಇರ್ತೇನೆ ಅಂತ ಹೇಳಿಕೊಳ್ತಾ ಈ 4 ಮಾತುಗಳನ್ನ ಆ ಮಹಾಲಿಂಗೇಶ್ವರ ದೇವರ ಚರಣ ಪದ್ಮಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ನಮನಗಳು. ನಿಮ್ಮಂತ ಗಣ್ಯರ ಉಪಸ್ಥಿತಿಯ ವೇದಿಕೆಯನ್ನ ಹಂಚಿಕೊಳ್ಳುವ ಭಾಗ್ಯ ನನ್ನದು, ನಿಮ್ಮ ಎಲ್ಲರನ್ನ ಉದ್ದೇಶಿಸಿ ಮಾತನಾಡುವ ಭಾಗ್ಯ ನನ್ನದು ಅಂತ ಹೇಳಿ ನನ್ನ ಭಾಗ್ಯಕ್ಕಾಗಿ ಮತ್ತೊಮ್ಮೆ ಆ ದೇವರಿಗೆ ಕೃತಜ್ಞತೆಯನ್ನ ಸಮರ್ಪಿಸ್ತಾ ವಿರಮಿಸ್ತಾ ಇದ್ದೇನೆ. ಜೈ ಹಿಂದೂಸ್ತಾನ್. ಒಂದು ಮಾತಿನಲ್ಲಿರುವಂತಹ ಎನರ್ಜಿ, ನಾವೆಲ್ಲ ಕೂಡ ಮಳೆ ಬರ್ತಾ ಇದೆ, ಒಂದಷ್ಟು ನಮಗೆ ಈ ಸಭಾ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಬೇಕಲ್ಲ ಅಂತ ಯೋಚನೆ ಇದ್ರು ಕೂಡ ಸಭಾ ಕಾರ್ಯಕ್ರಮದಲ್ಲಿ ನಾವು ಕುಳಿತುಕೊಳ್ಳಬೇಕು ಅಂತ ಹೇಳುವಂತಹ ಮಾತುಗಳನ್ನಾಡಿರುವಂತಹ ಸನ್ಮಾನ್ಯ ಶ್ರೀಕೃಷ್ಣ ಉಪಾಧ್ಯಾಯರು ಅವರು ಹೇಳಿರುವಂತಹ ಒಂದು ಮಾತು, ಒಂದು ಸಂಸ್ಥೆ ನಗದುವಿನ ಮುಖವನ್ನ ನೋಡಬೇಕಿದ್ರೆ ಆ ಸಂಸ್ಥೆಯಿಂದ ಗ್ರಾಹಕರೊಂದಿಗೆ ನಗುವಿನ ಮುಖವನ್ನ ತೋರಿಸಬೇಕು ಅಂತ. ಸಂಸ್ಥೆ ದುಡ್ಡು ಮಾಡಬೇಕಿದ್ರೆ ನಗು ತೋರಿಸಬೇಕು. ಆ ನಗುವಿನೊಂದಿಗೆ ವ್ಯವಹಾರವನ್ನ ಮಾಡಿದ್ರೆ ಎಲ್ಲವೂ ಕೂಡ ಸಕ್ಸಸ್ಸಿನ ವೇಲಿ ಹೋಗೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಬಹಳ ಒಂದು ಅದ್ಭುತವಾದ ಮಾತು, ಎಲ್ಲರಿಗೊಂದು ಸ್ಫೂರ್ತಿದಾಯಕವಾಗಿರುವಂತಹ ಮಾತು, ಉದಾಹರಣೆಯೊಂದಿಗಿನ ಮಾತು. ಸರ್, ನಿಮಗೂ ಒಳ್ಳೇದಾಗ್ಲಿ, ಇನ್ನಷ್ಟು ಶಕ್ತಿ ಆ ಭಗವಂತ ನಿಮಗೆ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಿಗೆ. ಹಾಗೆ ಮುಂದೆ ಈ ವೇದಿಕೆಯಿಂದ ಮತ್ತೊಬ್ರು ಮಾತಾಡಬೇಕು. ಸನ್ಮಾನ್ಯ ಶಿವರಾಮ್ ಆಳ್ವ ಅವರು ಉದ್ಯಮಿಗಳು, ಎಲ್ಲ ವಿಭಾಗದಲ್ಲೂ ಕೂಡ ಉದ್ಯಮ ಕ್ಷೇತ್ರದಲ್ಲಿ ಹೇಗೆ ಯೂತ್ಸ್ಗಳು ಅಥವಾ ಒಂದಷ್ಟು ಹೊಸ ಪ್ರತಿಭೆಗಳು ಬೆಳಿಬೇಕು ಅಂತ ಹೇಳಿದ್ರೆ ಇವರ ಮಾರ್ಗದರ್ಶನದ ಅಗತ್ಯತೆ ತುಂಬಾನೇ ಇದೆ. ಹಾಗಿರುವಾಗ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಬೇಕು. ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಿಮ್ಮ ಒಂದು ವ್ಯಾಪಾರದ ವಿಷಯದಲ್ಲಿ ಅನುಭವದ ಮಾತುಗಳನ್ನು ಹೇಳಬೇಕು ಅಂತ ಕೇಳ್ತಾ ಇದ್ದೇನೆ. ನಮ್ಮ ಆರಾಧ್ಯ ಮೂರ್ತಿಯಾದ ಮಹಾಲಿಂಗೇಶ್ವರ ದೇವರಿಗೆ ನಮಸ್ಕರಿಸ್ತಾ, ಈ ಜಾಗದ ಸಂಬಂಧಪಟ್ಟ ಎಲ್ಲ ದೇವರಿಗೆ ನಮಸ್ಕರಿಸ್ತಾ, ಇವತ್ತು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಇವರು ಸ್ಥಾಪನೆ ಮಾಡಿದಂತಹ ಪುತ್ತೂರಿನ ಬ್ರಾಂಚಿನ 1ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವ ಆತ್ಮೀಯರಾದ ಅರುಣ್ ಪುತ್ತಿನವರೇ, ನಮ್ಮ ಆತ್ಮೀಯ ಮಿತ್ರರಾದ ಮಹಮ್ಮದ್ ಬಡಗಣ್ಣೂರವರವರೇ, ಹಾಗೂ ನಮ್ಮ ಈಗ ತಾನೇ ಭಾಷಣ ಮಾಡಿದಂಥ ಕೃಷ್ಣ ಉಪಾಧ್ಯಾಯರವರೇ, ಹಾಗೂ ಈ ಸಂಸ್ಥೆಯನ್ನು ಸ್ಥಾಪಿಸಿದಂಥ ಆಲ್ವಿನ್ ನೋರಣ್ಣವರೇ, ಹಾಗೂ ಮನ್ಮಥ್ ಶೆಟ್ಟಿಯವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಈ ಸಂಸ್ಥೆಯ ನಡೆಸುವಂತಹ ಎಲ್ಲ ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ,
ನಾವು ಇವತ್ತು ಈ 1ನೇ ವರ್ಷದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇದಕ್ಕೆ ಕಾರಣಕರ್ತರಾದವರು ನಮ್ಮ ಊರಿನವರೇ ಆದ ಪುನೀತರವರು ಪ್ರಥಮವಾಗಿ ಈ ಸ್ಥಾಪನೆ ಮಾಡುವಾಗ ಕೂಡ ನಮ್ಮನ್ನೆಲ್ಲ ಕರೆದಿದ್ದರು. ಆ ವಿಶ್ವಾಸವನ್ನು ಪ್ರಥಮ ವರ್ಷದಲ್ಲಿ ಕೂಡ ಅವರು ಮಾಡಿದ್ದಾರೆ, ನಮ್ಮನ್ನೆಲ್ಲ ಕರೆಸಿದ್ದಾರೆ. ಅವರ ಕಾರ್ಯವೈಖರಿ ನೋಡಿ ನಮಗೆಲ್ಲ ಭಾರಿ ಖುಷಿಯಾಗಿದೆ. ಯಾಕೆಂದರೆ ಈ ಪುತ್ತೂರಲ್ಲಿ ಬೆಳೆಯುವಂಥ ಈ ಪುತ್ತೂರು ಇನ್ನು ಜಿಲ್ಲಾ ಕೇಂದ್ರವಾಗುವ ಎಲ್ಲ ಲಕ್ಷಣಗಳಿವೆ. ಅದಕ್ಕೆ ಬೆಳಿಬೇಕಾದರೆ ಎಲ್ಲ ಸಂಸ್ಥೆಗಳು ಬರಬೇಕು, ವಿದ್ಯಾ ಕೇಂದ್ರಗಳು ಬರಬೇಕು, ಫ್ಯಾಕ್ಟ್ರಿಗಳು ಬರಬೇಕು. ಇದನ್ನೆಲ್ಲ ಮಾಡಿದರೆ ಮಾತ್ರ ಸಂಸ್ಥೆಯು ಕೂಡ ಬೆಳೀತದೆ. ಯಾಕೆಂದರೆ ನಾನು ಕೂಡ ಒಬ್ಬ ಫೈನಾನ್ಸ್ನವ ಆಗಿದ್ದೆ ಮೊದಲೆಲ್ಲ. ಯಾಕೆಂದರೆ ಫೈನಾನ್ಸ್ ಹೇಗೆ ಅಂತ ನಮಗೆ ಗೊತ್ತು, ಯಾಕೆಂದರೆ ನಾನು ಕೂಡ ರಿಜಿಸ್ಟರ್ ಫೈನಾನ್ಸಲ್ಲಿದ್ದೆ. ಆದರೆ ಗ್ರಾಹಕರ ವಿಶ್ವಾಸ ಗಳಿಸುವುದು ಭಾರಿ ಕಷ್ಟ. ಯಾಕೆಂದರೆ ಇಲ್ಲಿ ಬಂದು ಲೋನ್ ತಗೊಂಡು ಹೋಗ್ತಾರೆ, ಕಟ್ಟುವಾಗ ಅವರ ಮನೆ ಬಾಗಿಲಿಗೆ ನಾವು ಹೋಗಬೇಕಾಗ್ತದೆ. ಅವರ ಕಷ್ಟಗಳು ಅವರಿಗೆ ಕೂಡ ಇರ್ತದೆ. ಯಾಕೆಂದರೆ ದುಡ್ಡು ಇದ್ದವ, ಹಣ ಇದ್ದವ ವಾಪಸ್ ಕೊಡ್ತಾನೆ, ಹಣ ಇಲ್ಲದವ ಅವನ ಪ್ರಾಬ್ಲಮ್ ಎಲ್ಲ ತುಂಬ ಹೇಳ್ತಾನೆ. ಆಗ ನಾವು ವ್ಯವಹರಿಸುವ ರೀತಿ ಸರಿ ಇರಬೇಕು. ಅವರಿಗೆ ನಾವು ಮನಪೂರ್ವಕವಾಗಿ ಮಾತಾಡಿ ಅವರನ್ನು ಮನವೊಲಿಸುವಂಥ ಕೆಲಸ ಮಾಡಿದರೆ ಮಾತ್ರ ಈ ಸಂಸ್ಥೆಯು ಉಳಿತದೆ, ಅವನು ಉಳಿತದೆ, ನಾವೆಲ್ಲ ಉಳಿತೇವೆ. ಇದೇ ಈ ಮ್ಯೂಚುವಲ್ ಫಂಡ್ ಕೂಡ ಹಾಗೆ. ಮ್ಯೂಚುವಲ್ ಫಂಡ್ ಈಗ ಕೆಲವು ಸಂಸ್ಥೆಗಳು ಒಳ್ಳೆ ರೀತಿ ನಡೆದರೆ ಮ್ಯೂಚುವಲಲ್ಲಿ ಒಳ್ಳೆ ಲಾಭ ಇದೆ. ನಾನು ಮ್ಯೂಚುವಲ್ ಲಿಮಿಟೆಡ್ನವರು ಕೆಲವರು ಇದ್ದಾರೆ, ಅದರಲ್ಲಿ 5 ವರ್ಷಕ್ಕೆ 3 ಪಾಲಾದವರು ಇದ್ದಾರೆ. ಅದು ನಮ್ಮ ನಡೆಸುವಂಥ ರೀತಿ. ಯಾಕೆಂದರೆ ಈ ಏಣಿ ಹತ್ತುವುದು ಸುಲಭ, ಇಳಿಯುವಾಗ ಜಾರಿದರೆ ಕೆಳಗೆ. ಹಾಗೆ ಸಂಸ್ಥೆ ಈಗ ಒಂದು ಸಂಸ್ಥೆ 15 ಸಂಸ್ಥೆ ಆಗಿದೆ. ಅದು 100 ಸಂಸ್ಥೆ ಆಗಬೇಕಾದ್ರೆ ನಮ್ಮಲ್ಲಿರುವ ಸಿಬ್ಬಂದಿಗಳು ಸರಿಯಾದ ಕೆಲಸ ಮಾಡಿದರೆ ಮಾತ್ರ ಅದು ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯ. ಅದಕ್ಕೆ ಎಲ್ಲರ ಸಹಕಾರ ಬೇಕು. ಅದಕ್ಕೆ ಈಗ ಸ್ಥಾಪನೆ ಮಾಡಿದಂಥ ನಮ್ಮ ಆಲ್ವಿನ್ ಜೋಯ್ ನೊರನ್ನರವರು ಈ ಸಂಸ್ಥೆ ಸ್ಥಾಪನೆ ಮಾಡುವಾಗ ಇದೆಲ್ಲ ಇಷ್ಟ ಆಗ್ತದಂತ ಎಣಿಸಲಿಕ್ಕೆ ಇಲ್ಲ. ಈಗ ನೋಡಬೇಕಾದ್ರೆ 15 ಸಂಸ್ಥೆ ಆಗಿದೆ. ಇದಕ್ಕೆ ನಿಮ್ಮ ಸಿಬ್ಬಂದಿ ವರ್ಗದವರೇ ಕಾರಣ. ಯಾಕೆಂದರೆ ಸಿಬ್ಬಂದಿಯವರು ಸರಿ ಇದ್ದರೆ ನಾವು ಸಂಸ್ಥೆಯನ್ನು ಮುಂದುವರಿಸಲಿಕ್ಕೆ ಆಗ್ತದೆ. ಯಾಕೆಂದರೆ ಇದರ ಕಷ್ಟ ದುಃಖ ಎಲ್ಲ ನಮಗೆ ಗೊತ್ತುಂಟು. ಯಾಕೆಂದರೆ ಈ ಪುತ್ತೂರಿನ ಚಿಕ್ಕ ಊರು. ಈಗ ನಮ್ಮ ಉಪಾಧ್ಯಾಯರು ಎಲ್ಲ ಹೇಳಿದರು ಸಂಸ್ಥೆ ಹೇಗೆ ನಗುಮುಖದಲ್ಲಿ ವ್ಯವಹರಿಸಬೇಕು ಅಂತ. ಇಲ್ಲಿ ನಮ್ಮ ಇವರು ವಿಖ್ಯಾತವರು ಸುಳ್ಯದವರು, ಅವರು ಜಾಲ್ಸೂರಿನವರಂತೆ. ಇಬ್ಬರು ಪುತ್ತೂರಿಗೆ ಬಂದಿದ್ದಾರೆ. ಪುತ್ತೂರಿನ ಹೊರಗಿನವರು ಪುತ್ತೂರಿಗೆ ಬಂದರೆ ಪುತ್ತೂರಿನವರು ಅಲ್ಲ, ನೀವು ಬಂದವರು ನಮಗಿಂತ ಉದ್ಧಾರ ಆಗ್ತೀರಿ ಅಂತ ಒಂದು ಮಾತಿದೆ ಮೊದಲಿಂದ. ಅದು ಹೌದಲ್ಲ ಅಂತ ಗೊತ್ತಿಲ್ಲ. ಅದಕ್ಕೆ ನೋಡಿ ಅವರು ಉದ್ಧಾರ ಆಗಿದ್ದಾರೆ, ವಿಖ್ಯಾತ ಫೇಮಸ್ ಆಗಿದ್ದಾರೆ. ಅವರು ಯೂಟ್ಯೂಬು ಇದರಲ್ಲಿ ಅವರು ತುಂಬ ಫೇಮಸ್. ಆದ್ದರಿಂದ ಇದೆಲ್ಲ ನಮ್ಮ ಹೊರಗಿನವರ. ಈಗ ನೊರಣ್ಣವರು ಎಲ್ಲಿಯವರು ಅಂತ ನನಗೆ ಸತ್ಯ ಗೊತ್ತಿಲ್ಲ. ಎಲ್ಲಿಯವರು ಸರ್? ಮಂಗಳೂರು. ನೋಡಿ ಅವರು ಕೂಡ ಪುತ್ತೂರಲ್ಲಿ ಬೆಳೀತಾ ಇದ್ದಾರೆ. ಯಾಕೆಂದರೆ ನಾವು ಪುನೀತವರು, ನಮ್ಮ ಊರಿನವರು, ನಮಗೆ ನಮ್ಮ ಮೇಲೆ ಭಾರಿ ಪ್ರೀತಿ ಇಟ್ಟು ಯಾವಾಗಲೂ ಕರೀತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬಂದಿದ್ದೇವೆ. ನೋಡಿ ಈಗ ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಾ ಉಂಟು. ಮೆಡಿಕಲ್ ಕಾಲೇಜ್ ಈಗ ಸುಳ್ಯ, ನೀವು ಕೇಳಿರ್ಬೋದು, ಸುಳ್ಯಕ್ಕೆ ಮೆಡಿಕಲ್ ಕಾಲೇಜ್ ಬಂದ ಮೇಲೆ ಸುಳ್ಯವೇ ಒಂದು ಬದಲಾವಣೆ ಆಗಿದೆ. ಅದಕ್ಕೆ ಪುತ್ತೂರಲ್ಲಿ ಈಗ ನಮ್ಮ ಶಾಸಕರು ನೋಡಿ ಮೆಡಿಕಲ್ ಕಾಲೇಜ್ ಒಂದು ಸ್ಯಾಂಕ್ಷನ್ ಮಾಡಿದರೆ ಅಂತ ಹೇಳಿದರೆ ಭೂಮಿಗೆ ರೇಟ್ ಆಯಿತು, ವ್ಯವಹಾರ ಜಾಸ್ತಿ ಆಯಿತು. ಇದೆಲ್ಲ ಮಾಡಿದರೆ ಮಾತ್ರ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ. ಇನ್ನು ಬೇರೆ ಬೇರೆ ರೂಪ ಫ್ಯಾಕ್ಟ್ರಿಗಳು, ಉದ್ಯೋಗ. ನೀವು ಯಾಕೆಂದರೆ ನಾವು ಮೆಡಿಕಲ್ ಬಂದರೆ ಎಷ್ಟೋ ಜನಕ್ಕೆ ಉದ್ಯೋಗ ಸಿಗ್ತದೆ, ಹಾಗೆ ಫ್ಯಾಕ್ಟ್ರಿಗಳು ಬಂದರೂ ಉದ್ಯೋಗ ಸಿಗ್ತದೆ. ಈಗ ಅದರಲ್ಲಿ ಸಂಸ್ಥೆ ಬೆಳಿಬೇಕಾದ್ರೆ ಹಲವು ರೀತಿಯ ಸಹಕಾರ ಬೇಕಾಗ್ತದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾವು ಕೂಡ ಇಲ್ಲಿ ಪುತ್ತೂರಲ್ಲಿ ಒಂದು 4 ಜನದೊಟ್ಟಿಗೆ ಬೆರೀತಾ ಇದ್ದೇವೆ. ಈಗ ಅರುಣಣ್ಣ ಅವರ ರೂಪದಲ್ಲಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಮುಖಂಡರು ಒಬ್ಬೊಬ್ಬರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯಕ್ಕೆ ಬರ್ತದೆ ಹೋಗ್ತದೆ, ಆದರೆ ನಮ್ಮ ಜನಗಳಿಗೆ ಕೆಲಸ ಬೇಕು. ಅವರೊಂದು ಮಾತು ಹೇಳಿದರು, ಯಾರು ಸ್ವಾಮೀಜಿ ಹೇಳಿದರು ಅಂತ, ಸರಿ ಅವರು ಹೇಳಿದ್ದು, ಯಾರಿಗೆ ಉದ್ಯೋಗ ಕೊಡ್ತಾರೆ ಆಗ ನಾನು ಎಲ್ಲ ಉದ್ಯೋಗದವರು ಉದ್ಯೋಗಕ್ಕೆ ಸಿಗ್ತದೆ ಅಂತ ಗೊತ್ತಾದರೆ ಅವರು ನಾವು ಪ್ರಧಾನಿನ ಹೋಗ್ತೇನೆ ಅಂತ ಹೇಳಿ, ಪ್ರಧಾನಿಯಾಗಲಿ ಯಾರಾಗಲಿ ಹೋಗ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಹಾಗೆ ಆಗಲಿ, ಮುಂದೆ ಕೂಡ ಆಗಲಿ ಅಂತ ಶುಭ ಹಾರೈಸ್ತಾ ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ ಅಂತ ಹಾರೈಸ್ತೀನಿ. ಇದು ಪ್ರತಿಯೊಬ್ಬ
ವ್ಯಕ್ತಿಗಳ ಜೊತೆಗೆ, ಪ್ರತಿಯೊಂದು ವರ್ಗದ ಜೊತೆಗೆ ಅತ್ಯಂತ ಸ್ನೇಹಮಯವಾಗಿರುವಂತಹ ವಾತಾವರಣ, ಪ್ರತಿಯೊಂದು ವಿಷಯವನ್ನು ಹೇಗೆ ತಲುಪಿಸಬೇಕು ಅನ್ನೋದನ್ನು ತನ್ನ ಮನಸ್ಸಿನಿಂದ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಶಿವರಾಮ್ ಆಳ್ವ ಉದ್ಯಮಿಗಳು. ನಿಮಗೂ ಕೂಡ ದೇವರ ದಯೆ ಸದಾಕಾಲ ಇರಲಿ, ದೇವರು ಆಯುಷ ಆರೋಗ್ಯ ಭಾಗ್ಯ ಕೊಡಲಿ ಸರ್. ನಿಮಗೂ ಕೂಡ ನಮ್ಮ ಸಂಸ್ಥೆಗೆ ಬಂದು ಶುಭವನ್ನು ಹಾರೈಸುವುದಕ್ಕೆ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಇತ್ತೀಚೆಗೆ ಇಷ್ಟೆಲ್ಲ ಬೆಳವಣಿಗೆಗಳನ್ನ ಈ ಒಂದು ಸಂಸ್ಥೆ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಕಾಣ್ತಾ ಇದೆ ಅಂತ ಹೇಳುವಾಗ, ಒಂದು 15 ಸಂಸ್ಥೆಗಳು ನಮ್ಮ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ, ಉಡುಪಿಯಲ್ಲೂ ಕೂಡ ಇದೆ ಅಂತ ಹೇಳಿದಾಗ, ಇತ್ತೀಚೆಗೆ DK ದಕ್ಷಿಣ ಕನ್ನಡ ಟ್ರಾನ್ಸ್ಪೋರ್ಟ್ ಅಂಡ್ ಲಾಜಿಸ್ಟಿಕ್ಸ್ ಸರ್ವಿಸ್ ಅಂತ ಇದೇ ಜುಲೈ 12ನೇ ತಾರೀಕಿಗೆ ಲೋಕಾರ್ಪಣೆಯನ್ನ ಮಾಡಿದೆ. ಹಾಗೆ ಒಂದು ಟ್ರಾನ್ಸ್ಪೋರ್ಟ್ ವಿಭಾಗದಲ್ಲೂ ಕೂಡ ತಮ್ಮ ಹೆಜ್ಜೆ ಇರಲಿ, ಇದರಲ್ಲೂ ಕೂಡ ಜನಸಾಮಾನ್ಯರಿಗೆ, ಜನಗಳಿಗೆ ಸಹಕಾರವನ್ನ ಕಾಣಲಿ ಅಂತ ಹೇಳ್ತಕ್ಕಂತಹ ಒಂದಷ್ಟು ಯೋಚನೆಯನ್ನ ಮಾಡಿದ್ದಾರೆ. ಈ DK ಟ್ರಾನ್ಸ್ಪೋರ್ಟ್ ಆಗಿ ಲಾಜಿಸ್ಟಿಕ್ಸ್ ಸರ್ವಿಸ್ ಕೂಡ ಒಳ್ಳೆಯ ಪ್ರಗತಿಯನ್ನ ಕಾಣಲಿ, ಇದು ಕೂಡ ನಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆಗಳು ಇರಲಿ, ಇದನ್ನು ಕೂಡ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಮಾಡಿದೆ ಅಂತ ಹೇಳುವಂಥದ್ದು ಇರಲಿ ಅಂತ ಹೇಳೋದಕ್ಕೆ ಬೇಕಾಗಿ ಈ ವಿಷಯವನ್ನ ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯಲ್ಲಿ ಮತ್ತೊಬ್ಬರು ಅಕ್ರಮ ಸಕ್ರಮ ಸಮಿತಿ ಪುತ್ತೂರು ಇದರ ಸದಸ್ಯರು ಶ್ರೀಯುತ ಮಹಮ್ಮದ್ ಬಡಗುನ್ನೂರ್ ಅವರಿದ್ದಾರೆ. ಸರಿ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಇದರ ಈ ಒಂದು ಪ್ರಥಮ ವರ್ಷದ ಈ ವಾರ್ಷಿಕೋತ್ಸವದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು, ಆತ್ಮೀಯವಾದಂಥ ಶ್ರೀ ಅಲ್ವಿನ್ ಜೋಯಲ್ ನೊರೋನ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೇ, ಉಪಸ್ಥಿತರಿರುವಂಥ ಎಲ್ಲ ಈ ಸಂಸ್ಥೆಯ ಗ್ರಾಹಕ ಬಂಧುಗಳೇ ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರೆ, DVG ಒಂದು ಕಡೆ ಹೇಳ್ತಾರೆ, ಏನಾನು ಮಾಡು ಕೈಗೆ ದೊರೆತುಜ್ಜುಗವ, ನಾನೇನು ಹುಲಕಡ್ಡಿ ಎಂಬ ನುಡಿಬೇಡ, ಹೀನಮಾವುದು ಮಿಲ್ಲ ಜಗದ ಗುಡಿ ಉಳಿಗದಿ, ತಾಣ ನಿನಗೆ ಹುದಿಲ್ಲಿ ಮಂಕುತಿಮ್ಮ. ಒಬ್ಬ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸುವುದರ ಮೂಲಕ ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಅನ್ನಿಸಿದರೆ ನೂರಾರು ದಾರಿಗಳು ಅವನಿಗೆ ಕಾಣಲಿಕ್ಕೆ ಸಿಗ್ತದೆ ಅಂತ. ಆ ದಾರಿಯ ಒಂದು ಹೆಜ್ಜೆಯನ್ನು ಆಲ್ವಿನ್ ಜೋಯಲ್ ನೊರೋನ್ರವರು ಇಟ್ಟಿದ್ದಾರೆ. ಈಗ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ಅರುಣಣ್ಣ ಉಪಾಧ್ಯಾಯರು, ಶಿವರಾಮಳವರೆಲ್ಲ ಮಾತಾಡಿದರು. ಈ ಪುತ್ತೂರು ಕ್ಷೇತ್ರ ಅಂತ ಹೇಳಿದರೆ ಹಾಗೆ, ಅದು ಇವತ್ತು ಸದಾ ಸುದ್ದಿಯಲ್ಲಿರ್ತಕ್ಕಂಥ, ಸದಾ ಮುಂಚೂಣಿಯಲ್ಲಿರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ. ಒಂದು ಕಡೆ ಮಾಧ್ಯಮಗಳು ಬರೀತದೆ ಅತ್ಯಂತ ಸೂಕ್ಷ್ಮ ಪ್ರದೇಶ ಪುತ್ತೂರು ಅಂತ. ನಾನು ಆ ಬಗ್ಗೆ ಮಾತಾಡುವಂಥದ್ದಲ್ಲ, ಆದರೆ ಈ ಪುತ್ತೂರಿನ ಮುತ್ತಿನ ಈ ನಗರಿಯಲ್ಲಿ ಇರ್ತಕ್ಕಂಥ ಇವತ್ತು ವಾಣಿಜ್ಯ ಉದ್ಯಮಗಳು, ನೀವೇನೋ ಒಂದು ಸಲ ಆರಂಭ ಮಾಡಿದರೆ ಅದು ಆಳ್ವರು ಹೇಳಿದಾಗೆ ಅದು ಹಿಂದೆ ಬರುವಂಥ ಸಂದರ್ಭಗಳಿಲ್ಲ. ಇಲ್ಲಿ ಅನೇಕ, ನಾನು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ, ಈಗ ಸೋಜಾ ಇರ್ಬೋದು ಅಥವಾ ಮಾನಸ ಇರ್ಬೋದು, ಇನ್ನುಳಿದಂಥ ಎಲ್ಲ ಸಂಸ್ಥೆಗಳು ಕೂಡ ಈ ಸಮಾಜದಲ್ಲಿ ಗ್ರಾಹಕರ ವಿಶ್ವಾಸವನ್ನು ಪಡ್ಕೊಂಡಿದೆ. ಇವತ್ತು ವಾಣಿಜ್ಯ ಕ್ಷೇತ್ರಕ್ಕೆ ನಾವು ಬಂದಾಗ ಈ ಕ್ಷೇತ್ರದಲ್ಲಿ ಅನೇಕ ವಾಣಿಜ್ಯ ಬ್ಯಾಂಕ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಸಹಕಾರ ಸಂಸ್ಥೆಗಳು ಇವತ್ತು ಈ ಜಿಲ್ಲೆಯ ಒಂದು ದೊಡ್ಡ ಒಡನಾಡಿಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಇದರ ಮೂಲಕ ಈ ಜಿಲ್ಲೆ ಮತ್ತು ಈ ತಾಲೂಕಿಗೆ, ಈ ಕ್ಷೇತ್ರಕ್ಕೆ ಒಂದು ರೀತಿಯ ಆರ್ಥಿಕವಾದಂಥ ಶಕ್ತಿಯನ್ನು ಕೊಡುವುದರ ಮೂಲಕ ಈ ರಾಜ್ಯದಲ್ಲಿ ನಾವೇನಾದರೂ GDPಯ ಅಂಕಿಅಂಶವನ್ನು ತಗೊಂಡ್ರೆ ಈ ಪುತ್ತೂರು ಈ ರಾಜ್ಯದಲ್ಲಿ ಮುಂದೆ ಇದೆ, GDPಯಲ್ಲಿ ಮುಂದೆ ಇದೆ. ಅದು ಆರ್ಥಿಕ ಪುನಶ್ಚೇತನ. ನೀವು ಬರೇ ಲೋನ್ ಕೊಡುವುದು, ನೀವು ಕಟ್ಟುವುದಲ್ಲ, ಅದರ ಹಿಂದೆ ಇರತಕ್ಕಂತಹ ಒಂದು ಮನುಷ್ಯತ್ವದ ಅಸ್ಮಿತೆಗಳಿದೆಯಲ್ಲ, ಇದನ್ನು ನಾವು ಗಮನಿಸುವಂಥದ್ದು. ಯಾವ 70ರ ದಶಕ ನಮಗೆ ನೆನಪು ಬರ್ತಾ ಇದೆ, ಯಾವ ಒಂದು ಮೈಕ್ರೋ ಫೈನಾನ್ಸ್ಗಳ ಮೂಲಕ ಅಲ್ಲಲ್ಲಿ ಕೆಲವು ಸಾಲವನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಬಾಂಗ್ಲಾದಲ್ಲಿ ನಡೆದಾಗ, ಆ ಬಾಂಗ್ಲಾದಲ್ಲಿ ಒಂದು ಸ್ವಸಹಾಯ ಸಂಘಗಳ ಪರಿಕಲ್ಪನೆಗಳನ್ನು ತಂದದ್ದು ಡಾಕ್ಟರ್ ಮೊಹಮ್ಮದ್ ಯೂನಿಸ್, ಇವತ್ತು ಬಾಂಗ್ಲಾ ಅಧ್ಯಕ್ಷರಾಗಿದ್ದಾರೆ, ಆ ವಿಚಾರಗಳು ಬೇರೆ. ಆ ಸ್ವಸಹಾಯ ಸಂಘದ ಪರಿಕಲ್ಪನೆ ಈ ದೇಶದಲ್ಲಿ ನಡೆಯಿತು. ಇವತ್ತು ಅದು ಬೇರೆ ಬೇರೆ ಸಂದರ್ಭಗಳಿರ್ಬೋದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇರ್ಬೋದು, ಇವತ್ತು ವಿಶೇಷವಾಗಿ ನಮ್ಮ ಸನ್ಮಾನ್ಯ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇರತಕ್ಕಂಥ ಈ ಒಂದು ಸಂಸ್ಥೆಗಳ ಸ್ವಸಹಾಯ ಸಂಘಗಳಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಸಂಸ್ಥೆಗಳು, ಸ್ವಸಹಾಯ ಸಂಘಗಳು ತನ್ನ ಆರ್ಥಿಕವಾದ ಸ್ವಲ್ಪ ಮಟ್ಟಿನ ಉಳಿತಾಯವನ್ನು ಉಳಿಸಿಕೊಂಡು ಅದರಲ್ಲಿ ಆರ್ಥಿಕವಾದ ಶಕ್ತಿಯನ್ನು ಬರೆಸಲಿಕ್ಕೆ ಮುನ್ನಡೆಯುತ್ತಾ ಇರುವಂಥ ಒಂದು ಸಂದರ್ಭವನ್ನು ನಾವಿವತ್ತು ನೋಡ್ತಾ ಇದ್ದೇವೆ.
ಇವತ್ತು ವಿಶೇಷವಾಗಿ ಇವತ್ತು ಮ್ಯೂಚುವಲ್ ಬೆನಿಫಿಟ್ ಸ್ಕೀಮ್ ಅಂತೇಳಿ ನಮಗೆ ಹೊಸ ಒಂದು ಅನುಭವ ಅಂತ ನನಗೆ ಬಹುಶಃ ಪುತ್ತೂರಲ್ಲಿ ಹೆಚ್ಚು ಇಲ್ಲ, ಕಾರ್ಯಪ್ರವೃತ್ತರಾದದ್ದಿಲ್ಲ. ಒಂದು ವೇಳೆ ಒಂದೆರಡು ಇದ್ದರೆ ಅದು ಏನು ಅದರ ಉದಯ ಆಗ್ತದೆ, ಅದರ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಏನಿಲ್ಲ ಅದು ಇಲ್ಲದಾಗೆ ಆಗುವಂಥದ್ದು. ಆದರೆ ವಿಶೇಷವಾಗಿ ಸುಮಾರು 15 ಇಂತಹ ಒಂದು ಸಂಸ್ಥೆಯನ್ನು ಈ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸುವುದರ ಮೂಲಕ, ಇದಷ್ಟು ಸುಲಭದ ಕಥೆಗಳಲ್ಲ. ನೀವು ಉಪಾಧ್ಯಾಯರು ಏನು ಹೇಳಿದಿರಿ, ಪುತ್ತಿಲರು ಏನು ಹೇಳಿದಿರಿ, ಆಳುವರು ಏನು ಹೇಳಿದರು, ಇದೆಲ್ಲವನ್ನೂ ಕೂಡ ಅಳವಡಿಸಿಕೊಂಡಂಥ ಒಂದು ಸಂಸ್ಥೆ, ಇಲ್ಲದಿದ್ದರೆ ಅದು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಒಬ್ಬ ಪುನೀತ್ರಂಥ ಒಬ್ಬ ಇಲ್ಲಿನ ವ್ಯವಸ್ಥಾಪಕರಲ್ಲ ಪುನೀತ್ರಂಥ ಒಬ್ಬ ಯುವಕ ಮತ್ತು ಆ ತಂಡ, ಅದು ಅವರ ನಾವು ಪ್ರಥಮ ಹೆಜ್ಜೆ ಒಂದು ಮಗು ನಡೆಯುವಾಗಲೇ ಗೊತ್ತಾಗ್ತದೆ ಎಲ್ಲಿ ಎಡವುತ್ತದೆ ಅಂತೇಳಿ, ಆ ಹೆಜ್ಜೆ ಇಡುವಾಗಲೇ ಗೊತ್ತಾಗುತ್ತೆ ಅಂತ. ಆ ಹೆಜ್ಜೆ ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಪುನೀತ್. ಆ ಹೆಜ್ಜೆಯ ಮೂಲಕ ಪ್ರಥಮ ವರ್ಷದಲ್ಲಿ ಇಷ್ಟೆಲ್ಲ ಗ್ರಾಹಕರನ್ನು ಬರುವಾಗ ಆಳುವರು ಕೇಳಿದರು ಹೇಗೆ ಉಂಟು ವ್ಯವಹಾರಗಳು, ಅನೇಕ ಕೋಟಿಗಳ ಕಥೆಗಳು ಹೇಳಿದರು. ಇವತ್ತು ಔಟ್ಸ್ಟ್ಯಾಂಡಿಂಗ್ ಬಗ್ಗೆ, ಸಾಲಗಳ ಬಗ್ಗೆ ಹೇಳಿದರು. ಸುಮಾರು 80 ಲಕ್ಷಕ್ಕಿಂತ ಸಾಲ ಆಯಿತು. ಆದರೆ ಇದರ ಫಲಿತಾಂಶಗಳ ಬಗ್ಗೆ ಬಂದಾಗ ಸರ್ ಲಾಭಾಂಶಗಳು ಏನು ಇಲ್ಲ ಎನ್ನುವ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಆದರೆ ಇವತ್ತು ಲಾಭದ ಉದ್ದೇಶಗಳಲ್ಲ, ಇವತ್ತು ಏನು ಆಲ್ವಿನ್ ರವರ ಒಂದು ಉದಾತ್ತವಾದ ದೂರದರ್ಶಿತ್ವದ ಚಿಂತನೆ ಇದೆಯಲ್ಲ, ಇದನ್ನು ನಾವು ಮನಗಾಣಬೇಕು. ಈ ಪುತ್ತೂರಿನ ಆಸುಪಾಸಿನ ಜನಮಾನಸಕ್ಕೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಡಬೇಕು ಅಂತ. ಇವತ್ತು ನಾವು ಇವತ್ತು ಸರ್ಕಾರಗಳ ಗ್ಯಾರಂಟಿ ಸ್ಕೀಮುಗಳು, ನಾನು ಯಾವುದರ ಪ್ರಚಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಗ್ಯಾರಂಟಿ ಸ್ಕೀಮಿನ ಮೂಲಕ ನಮ್ಮ ಬ್ಯಾಂಕುಗಳು ಹೇಳ್ತದೆ ಇವತ್ತು ಮರುಪಾವತಿ ಚೆನ್ನಾಗಿದೆ ಅಂತ, ಸಹಕಾರ ಸಂಘಗಳು ನವೋದಯ ಸಂಸ್ಥೆಗಳು ಹೇಳ್ತದೆ ಇವತ್ತು ಮರುಪಾವತಿ ಚೆನ್ನಾಗಿದೆ ಅಂತ. ಯಾವ ಒಂದು ಆರ್ಥಿಕವಾದ ಶಕ್ತಿ ನಮಗೆ ಬಂದಾಗ ನಾವು ವ್ಯಾವಹಾರಿಕವಾಗಿ ಕೂಡ ಚೆನ್ನಾಗಿರ್ತೇವೆ ಅಂತ. ಆ ದೃಷ್ಟಿಯಲ್ಲಿ ಪ್ರಥಮ ವಾರ್ಷಿಕೋತ್ಸವ ಮಾಡ್ತಕ್ಕಂಥ ಇವತ್ತು ಏನು ಪುನೀತ್ ಮತ್ತು ಆಲ್ವಿನ್ ಜಾಯಲ್ ಅವರ ಈ ಸಂಸ್ಥೆ 100 ವಾರ್ಷಿಕೋತ್ಸವಗಳನ್ನು 15 ಮತ್ತು ಸುಮಾರು 100 ಬ್ರ್ಯಾಂಚುಗಳ ವಾರ್ಷಿಕೋತ್ಸವವನ್ನು 100 ವರ್ಷಗಳು ಮಾಡುವುದರ ಮೂಲಕ ಈ ಸಂಸ್ಥೆ ಬೆಳಗಲಿ. ಇವತ್ತು DVG ಇನ್ನೊಂದು ಕಡೆ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ನೀವು ಚೆನ್ನಾಗಿ ಬೆಳಿಬೇಕು, ಆದ್ರೇ ಈ ಸಮಾಜಕ್ಕೆ ನೀವು ಬೆಲ್ಲ ಸಕ್ಕರೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಆ ಅವಕಾಶಗಳು ಬರಲಿ, ಉತ್ತಮವಾದಂಥ ಒಂದು ಸಂಸ್ಥೆ ಈ ಜಿಲ್ಲೆಯಲ್ಲಿ ಮೂಡಿ ಬರಲಿ ಅಂತ ಹಾರೈಸುತ್ತಾ, ವಿಶೇಷವಾಗಿ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ ಮತ್ತು ಅನೇಕ ಬಾರಿ ಫೋನ್ ಮಾಡಿದ ಶ್ರೀ ಪುನೀತ್ ಮತ್ತು ಅವರ ತಂಡಕ್ಕೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಪುತ್ತೂರಿನ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರು ಸನ್ಮಾನ್ಯ ಮೊಹಮ್ಮದ್ ಬಡಗುನ್ನರವರು, ಸರ್ ನಿಮ್ಮ ಜ್ಞಾನ ಭಂಡಾರಕ್ಕೆ ನಾವು ಮೊದಲಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತೇವೆ. ಆ ಕನ್ನಡದ ಪದಗಳ ಬಳಕೆಗಳಾಗಿರ್ಬೋದು ಅಥವಾ ತಮ್ಮಲ್ಲಿರ್ತಕ್ಕಂತಹ ಕವಿವಾಣಿ ಆಗಿರ್ಬೋದು, ಇದೆಲ್ಲವನ್ನ ಪೋಣಿಸಿ ಒಂದು ಬಹಳ ಅದ್ಭುತವಾಗಿರುವಂತಹ ಮಾತುಗಳು ಹೇಗೆ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ಗೆ ಒಬ್ಬೊಬ್ಬ ವ್ಯಕ್ತಿಯ ಮಾತುಗಳು ಒಂದೊಂದು ರೀತಿಯಲ್ಲಿ ಇವತ್ತು ಪ್ರತಿಯೊಬ್ಬರಿಗೆ ಆಕರ್ಷಣೆ ಆಗ್ತಾ ಇತ್ತು. ನಿಮ್ಮ ಮಾತುಗಳು ಕೂಡ ಈ ಕಾರ್ಯಕ್ರಮ ಇನ್ನಷ್ಟು ಮುಂದುವರೆದ್ರೆ ಕೂಡ ನಮಗೆ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಏನು ಕಷ್ಟ ಇಲ್ಲ ಅಂತ ಹೇಳುವಂತ ರೀತಿ ಇತ್ತು. ಸೊ ನಿಮಗೂ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿ ಶುಭವನ್ನ ಹಾರೈಸಿರುವುದಕ್ಕೆ. ಕಾರ್ಯಕ್ರಮದಲ್ಲಿ ಮುಂದೆ ಮತ್ತೊಬ್ಬರು ಮಾತಾಡ್ಲಿಕ್ಕಿದ್ದಾರೆ. ಅತಿಥಿಗಳ ಸ್ಥಾನದಿಂದ ಕೊನೆಯ ಒಬ್ಬ ಅತಿಥಿಯನ್ನ ಮಾತಾಡಿಸಿಕೊಳ್ತಾ ಇದ್ದೇವೆ. ಇವರು ಕೂಡ ವಾಗ್ಮಿಗಳು. ಇತ್ತೀಚಿನ ದಿನಗಳಲ್ಲಿ ನಮ್ಮ ತುಳುನಾಡು ಅಂತ ಹೇಳಿದ್ರೆ ಅದು ದೈವದ, ಇತ್ತೀಚಿನ ದಿನಗಳಲ್ಲೆಲ್ಲ ಈ ಭೂಮಿ ಇದ್ದ ನಂತರದಲ್ಲಿ ನಾವು ನೋಡ್ತಿರ್ತಕ್ಕಂತಹದ್ದು ದೈವದ ಕಾರಣಿಕಕ್ಕೆ ವಿಶೇಷವಾಗಿರುವಂತಹ ಮನ್ನಣೆ ಹಾಗೆ ಶಕ್ತಿಯನ್ನ ಹೊಂದಿರುವಂತಹ ನಾಡು ನಮ್ಮ ತುಳುನಾಡು. ಇದರಲ್ಲಿ ದೈವದ ಮಧ್ಯಸ್ಥರಾಗಿ ಆ ಮಧ್ಯಸ್ಥಿಕೆಯ ಮುಖಾಂತರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ಪಡಿಬೇಕಿದ್ರೆ ಅವರಲ್ಲಿ ಈ ವಿಚಾರದಲ್ಲಿರುವಂತಹ ಜ್ಞಾನ ಭಂಡಾರದ ಅರಿವು ನಮಗೆ ಎಷ್ಟಿದೆ ಅಂತ ಹೇಳುವಂಥದ್ದು ಗೊತ್ತಿದೆ. ಸಾಮಾಜಿಕವಾಗಿ ಹಾಗೇನೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಾವುಗಳು ಹೆಜ್ಜೆಯನ್ನು ಇರಿಸ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಮನ್ಮಥ್ ಶೆಟ್ಟಿ ಅವರು. ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಈ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ ಪ್ರಥಮ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ತಮ್ಮ ಮಾತುಗಳನ್ನು ಆಡಬೇಕು, ಈ ಸಂಸ್ಥೆಗೆ ಶುಭವನ್ನು ಹಾರೈಸಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಾಲಿಂಗೇಶ್ವರ ದೇವರನ್ನ ಮನಸ್ಸೋ ಇಚ್ಛೆಯಿಂದ ಪ್ರಾರ್ಥಿಸಿಕೊಂಡು ಬಲ್ನಾಡಿನ ತಾಯಿ ಅಮ್ಮ ಉಳ್ಳಾಲ್ದಿಯ ಪಾದಗಳಿಗೆ ನಮಿಸಿಕೊಡುತ್ತಾ ವೇದಿಕೆಯ ಮೇಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳು, ಸಮಯ ಹತ್ರ 1 ಗಂಟೆ ಆಗ್ತಾ ಬಂದು ಮಾತಾಡುವಂಥ ಸಮಯಗಳಿಗಲ್ಲ. ಇನ್ನೊಬ್ಬರು ಅಧ್ಯಕ್ಷರು ಮಾತಾಡಲಿಕ್ಕೆ ತುಂಬ ಮಾತಾಡಬೇಕಾಗ್ತದೆ. ಯಾಕೆಂತೇಳಿದ್ರೆ 1ನೇ ವರ್ಷದ ನಡೆದು ಬಂದ ಹಾದಿಗಳನ್ನೇ ಹೇಳಬೇಕು.
ನಾನು ಒಂದೊಂದು ಕಾರ್ಯಕ್ರಮದಲ್ಲಿ ಬಂದಿದ್ದರು. ನಮಗೆ ನಾನೊಂದು 3 ಜನರ ಬಗ್ಗೆ ಇಲ್ಲಿ ಪರಿಚಯನ ಮಾಡ್ತೇನೆ. ಒಬ್ಬರು ಪುನೀತ್, ನಿಮಗೆ ಅವರನ್ನು ನೋಡುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಥರ ಅಲ್ಲಿ ಬದಿಯಲ್ಲಿ ಕೂತ್ಕೊಂಡು ಏನೂ ಗೊತ್ತಿರ್ತಾರೆ, ಆಮೇಲೆ ಫೋನ್ ಇರ್ತಾರೆ, ಅದನ್ನು ನೋಡ್ತಾ ಇರ್ಬೋದು. ಅವರ ಮನಸ್ಸಲ್ಲಿ, ಅವರ ಹೃದಯದಲ್ಲಿ, ಅವರ ಆ್ಯಕ್ಟಿವಿಟೀಸ್ ನಮಗೆ ಇಲ್ಲಿ ಸಿಂಪಲ್ ಆಗಿ ಕಾಣ್ಬೋದು. ಆದರೆ ಒಬ್ಬ ಅದ್ವಿತೀಯ ವ್ಯಕ್ತಿ, ಇವತ್ತಿನ ಯೋಚನೆಗಳು ಭವಿಷ್ಯದ ಯೋಚನೆಯನ್ನು ಮಾಡುವಂಥ ವ್ಯಕ್ತಿ, ಅದು ಪುನೀತ್. ಈ ಸಂಸ್ಥೆ ಬೆಳಿಬೇಕಿದ್ರೆ ಅವರ ಕೂಡ ಒಂದು ದೊಡ್ಡವಾಗಿರ್ತಕ್ಕಂಥ ಸಾಧನೆ ಇದೆ. ಮತ್ತು ನಮ್ಮ ಬಡಗುಣ್ಣವರು ಮಾತಾಡಿದರು, ರಾಜ್ಯದಲ್ಲಿ ಪುತ್ತೂರು ಒಂದು ಒಳ್ಳೆಯ ಹೆಸರಿದೆ ಅಂತೇಳಿ, ಸೂಕ್ಷ್ಮ ಪ್ರದೇಶ ಅಂತೇಳಿ ಬರೀತಾರೆ ಅಂತೇಳಿ. ಸೂಕ್ಷ್ಮ ಪ್ರದೇಶ ಅಂತ ಹೇಳುವಂಥದ್ದು ಸ್ಪಷ್ಟ. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ಮತ್ತು ಯಾವುದೇ ಒಂದು ಸಂಸ್ಥೆ ಪುತ್ತೂರಲ್ಲಿ ಮಾಡಬೇಕಿದ್ರೆ ಸೂಕ್ಷ್ಮವಾಗಿ ಕೆಲಸ ಮಾಡಿ ಅಂತೇಳಿ ಕೂಡ ನಿಮಗೊಂದು ಜವಾಬ್ದಾರಿ ಇದು ಪುತ್ತೂರಲ್ಲಿ. ಆದ ಕಾರಣ ಇದು ಪುತ್ತೂರು ಒಂದು ಸೂಕ್ಷ್ಮ ಪ್ರದೇಶ. ಸೂಕ್ಷ್ಮವಾಗಿ ಜನರು ನಿಮ್ಮನ್ನು ನೋಡ್ತಾರೆ, ಸೂಕ್ಷ್ಮವಾಗಿ ನಿಮ್ಮಲ್ಲಿ ಏನು ಕೆಲಸ ಮಾಡ್ತಾರೆ, ವಹಿವಾಟುಗಳನ್ನು ಮಾಡ್ತಾರೆ. ನೀವು ಎಚ್ಚರಿಕೆಯಿಂದಿರಬೇಕು ಅಂತ ಕೂಡ ನಾವು ಅದನ್ನು ಇನ್ನೊಂದು ರೀತಿಯಲ್ಲಿ ಕೊಂಡೋಗುವ ಅನ್ನುವಂಥದ್ದು ಮಾಹಿತಿ ನನಗೆ. ಮತ್ತೊಂದು ಕೃಷ್ಣನ್ನ ಆಗ ಹೇಳಿದರು, ಇದು ನಮ್ಮ ಆಲ್ವಿನ್ ಅವರ ಮದುವೆ ಕಾಗದ ಕೊಡಲಿಕ್ಕೆ ಅವರಿಗೆ ಒಂದು 10 ಸಲ ಫೋನ್ ಮಾಡಿದರು. ನಾನು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತೇನೆ, ನೀವು ಮತ್ತು ನಿಮ್ಮ ಮಡದಿಯವರಿದ್ದೀರಿ, ನಿಮಗೆ ಒಳ್ಳೆಯದಾಗಲಿ, ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಬದುಕು ಒಳ್ಳೆಯದಾಗಲಿ. ಯಾಕೆಂತೇಳಿದರೆ ನನಗೂ ಕೂಡ ಮದುವೆಗೆ ಆಮಂತ್ರಣ ಮಾಡಲಿಕ್ಕೆ ಪುನೀತ್ ಅವ್ರನ್ನ 5-6 ಸಲ ಫೋನ್ ಮಾಡಿದ್ದಾರೆ, ನಾನು ಸಿಗಲಿಲ್ಲ. ಆ ಸಮಯಕ್ಕೆ ಅಂತೇಳಿದ್ರೆ ಒಂದು ದೈವಾರಾಧನೆಯ ಒಂದು ಸೀಸನ್ ಟೈಮಲ್ಲಿ, ಆದ ಕಾರಣ ಬೆಳಿಗ್ಗೆ ಒಂದು 10 ಗಂಟೆಗೆ ನಿದ್ರೆ ಮಾಡಿದರೆ ಸಂಜೆ 4 ಗಂಟೆಗೆ ಹತ್ಕೊಂಡು ಹೋಗ್ತೀವಿ. ಅದ ಕಾರಣ ಬರಲಿಕ್ಕಾಗಲಿಲ್ಲ. ನಾವು ನಂಬಿರೋಂಥ ದೇವರ ಆಶೀರ್ವಾದ ನಿಮ್ಗೆಲ್ಲರಿಗೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು 1ನೇ ವರ್ಷದ ವಾರ್ಷಿಕೋತ್ಸವ ಅಂತ ಹೇಳಿದರು. 15 ಸಂಸ್ಥೆ ಆಗಿದೆ ಅಂತ ಹೇಳಿದರು. ಇಲ್ಲಿ ಆರಂಭ ಮಾಡುವಾಗ ಇದು 7ನೇ ಸಂಸ್ಥೆ ಆಗಿತ್ತು ಅಲ್ವಾ? ಈಗ 15 ಸಂಸ್ಥೆ ಆಗಿದೆ. 8 ಸಂಸ್ಥೆ ಜಾಸ್ತಿ ಆಗಿದೆ. ಅಲ್ಲಿನವರು ತಪ್ಪು ಮಾಡಿದ್ರೆ ಅಂತ ತಿಳ್ಕೊಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ನೀವು 7ನೇ ಸಂಸ್ಥೆ ಇಲ್ಲಿ ಆರಂಭ ಮಾಡಬಾರ್ದಿತ್ತು. 1ನೇ ಸಂಸ್ಥೆ ನೀವು ಇಲ್ಲಿ ಆರಂಭ ಮಾಡ್ತಿದ್ರೆ ಇವತ್ತು ನೀವು 25ನೇ ಸಂಸ್ಥೆಯನ್ನು ನೀವು ಮಾಡ್ತಾ ಇದ್ರಿ. ಅದು 100% ಪುತ್ತೂರಲ್ಲಿ ಅರುಣನ್ನ ಹೇಳಿದರು, ಆಳ್ವಾರ್ ಹೇಳಿದರು, ಮತ್ತು ಅವರೆಲ್ಲ ಹೇಳಿದರು ಇಲ್ಲಿ ಬಂದವರು ಬೆಳೀತಾರೆ. ಬಡಗುಣ್ಣವರವರು ಕೂಡ ಹೇಳಿದರು ಇಲ್ಲಿ ಬಂದವರು ಬೆಳೀತಾರೆ ಅಂತೇಳಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದನ್ನು ನೋಡದೆ ಮಾಲಿಂಗೇಶ್ವರ ಪ್ರತಿಯೊಬ್ಬರನ್ನ ಕೈ ಹಿಡಿತಾನೆ ಇಲ್ಲಿ. ಮತ್ತೊಂದು ಏನಂತ ಹೇಳಿದ್ರೆ, ನೀವು ದರ್ಬೆಯಿಂದ ಬಳುವರ ತನಕ ಹೋಗಿ ಸಿಂಪಲ್ ಆಗಿ ನೋಡ್ಕೊಂಡು ಹೋದರೆ ಇಲ್ಲಿ ಇದ್ದವರ ಅಂಗಡಿಗಳಿಗಿಂತ ಇಲ್ಲಿ ಬಂದವರ ಅಂಗಡಿಗಳಿಗೆ ಜಾಸ್ತಿ ಇರುವಂಥದ್ದು, ಅವರೇ ಒಳ್ಳೆಯದಾಗಿರುವಂಥದ್ದು. ಆದ ಕಾರಣ ಈ ಸಂಸ್ಥೆಯವರು, ನೀವು ಮಂಗಳೂರಿಂದ ಬಂದಿದ್ದೀರಿ, ಎತ್ತನ ಮಾಮರವೋ ಎತ್ತನ ಕೋಗಿಲೆಯೋ ಎತ್ತನ ನಿತ್ತ ಸಂಬಂಧ ಎತ್ತನವಯ್ಯ ಎನ್ನುವಂಥ ಮಾತಿನೊಂದಿಗೆ ನೀವು ಬಂದಿದ್ದೀರಿ. ಖಂಡಿತವಾಗಿಯೂ ನಿಮ್ಮನ್ನು ಮಾಲಿಂಗೇಶ್ವರ ದೇವರು ಕೈ ಹಿಡಿತಾರೆ. ನೀವು 25ನೇ ಸಂಸ್ಥೆ ಆಗುವಾಗ ನನ್ನದೊಂದು ಕೋರಿಕೆ ಇದೆ, ಎಲ್ಲ ಸಂಸ್ಥೆಯ ಗ್ರಾಹಕರನ್ನು ಸೇರಿಸಿಕೊಂಡು ದೊಡ್ಡ ಕಾರ್ಯಕ್ರಮ ಪುತ್ತೂರಲ್ಲಿ ನೀವು ಮಾಡಬೇಕು ಅಂತ ನನ್ನದೊಂದು ಕೋರಿಕೆ ಇದೆ. ಮತ್ತು ಕೃಷ್ಣೋಪಾಧ್ಯಾಯರು ಒಂದು ಮಾತಾಡಿದ್ರು, ಏನು ಅಂತ ಹೇಳಿದ್ರೆ, ಬಂದಾಗ ನಗುಮುಖದಿಂದ ನೋಡಬೇಕು ಅಂತ. ಇತ್ತೀಚೆಗೆ ನಾನು ಅನುಭವಿಸಿದಂಥ ಮಾತನ್ನು ಒಂದು ಹೇಳ್ತೀನಿ. ಬಂದ ಕೂಡಲೇ ಅರುಣರ ಹತ್ರ ಮಾತಾಡೋ, ಶಿವರಾಮನ್ ಎಲ್ಲರ ಹತ್ರ ಮಾತಾಡ್ತಾರೆ. ಈ ಇನ್ಶೂರೆನ್ಸ್ ಅವರು ಒಂದು ಸ್ಕೀಮ್ ಅವ್ರ ಹತ್ರ ಬರ್ತಾರೆ, ನಿಮ್ಮನ್ನಲ್ಲಿ ನೋಡಿದ್ದೀನಿ, ನೀವು ರಾಜ್ಯೋತ್ಸವ ಆಗಿದೆ, ನೀವು ಅಲ್ಲಿದ್ದೀರಲ್ವ, ಅರುಣನ ಹತ್ರ ನೀವು ಅಲ್ಲಿ ಭಾಷಣ ಮಾಡ್ತಾ ಇದ್ದೀರಿ, ನೀವು ಶಿವರಾಮನ ಹತ್ರ ನೀವು ಕಬಡ್ಡಿಯಲ್ಲಿದ್ದಿರಿ, ಅಲ್ಲಿದ್ದಿರಿ, ಇಲ್ಲಿದ್ದಿರಿ ಅಂತ ಹೇಳ್ತಾರೆ. ಒಂದು 2-3 ನಿಮಿಷ ಆದ ತಕ್ಷಣ ಹೇಳ್ತಾರೆ, ಎಂಕಲೊಂದು ಸ್ಕೀಮ್ ಉಂಟು ನೀವು ಸೇರುವಾಗ, ನಮ್ಮದೊಂದು ಬೆನಿಫಿಟ್ ಸ್ಕೀಮ್ ಉಂಟು ಸೇರಿಸ್ತೀರಾ ಅಂತ. ಇನ್ಶೂರೆನ್ಸ್ ನೀವು ಯಾವತ್ತೂ ಕೂಡ ಗ್ರಾಹಕರನ್ನು ಹುಡ್ಕೊಂಡು ಹೋಗಬೇಡಿ. ಈ ಸಂಸ್ಥೆ 1 ವರ್ಷ ಪುತ್ತೂರಲ್ಲಿ ಆಗಿದೆ ಅಂತ ಹೇಳಿದರೆ ನಗುಮುಖದಿಂದ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಮಾಡಿ ಗ್ರಾಹಕರು, ಪುತ್ತೂರವರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಅದು 100ಕ್ಕೆ 100 ಸತ್ಯ. ಇಲ್ಲಿ ಸಂಸ್ಥೆಗಳು ಯಾವುದೂ ಕೂಡ ನೀವು ಬೇಕಿದ್ರೆ ನೋಡ್ಕೊಳ್ಳಿ, ಇಲ್ಲಿ ಎಲ್ಲರಿದ್ದಾರೆ. ನಾವು ಸಣ್ಣ ಹೆಚ್ಚು, ನನಗೆ ಅರುಣ ನನಗೆ ಗೊತ್ತಿದೆ, ಶಿವರಾಮ ನನಗೆ ಗೊತ್ತಿದೆ. ಯಾಕೆಂತೇಳಿದ್ರೆ ಶಿವರಾಮನ್ನ ಒಂದು ಟೈಮಲ್ಲಿ ಯಾವಾಗ ಬಿಂದು ಸಂಸ್ಥೆಯ ಓನರ್ ಇದ್ರಲ್ಲ, ಅವ್ರ ಜೊತೆ ಬಿಸ್ನೆಸ್ ಮಾಡಿದವರು ಆ ಟೈಮಲ್ಲಿ. ಅವ್ರು ಬೇರೆ ರೂಟಲ್ಲಿ ಹೋದ್ರು, ಇವರು ಬೇರೆ ರೂಟಲ್ಲಿ ಬಂದ್ರು ಅಷ್ಟೇ. ಆದರೆ ಯಾರೂ ಕೂಡ ಅವರ ಸ್ವಂತದಿಂದ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಿದ್ದಾರೆ ಹೊರತು ಯಾವತ್ತೂ ಪುತ್ತೂರವರವರಿಗೆ ಮೋಸ ಮಾಡಿಲ್ಲ, ಪುತ್ತೂರವರನ್ನು ಸೋಲಿಸಲಿಲ್ಲ. ಪುತ್ತೂರವರು ಯಾವತ್ತೂ ಬಂದವರನ್ನು ಕೈ ಹಿಡಿತಾರೆ. ಆದ ಕಾರಣ ಜೈನ ಕಾಶಿಯಲ್ಲಿ ಆರಂಭ ಆದಂಥ ಒಂದು ಸಂಸ್ಥೆ
ಧರ್ಮಕಾಶಿಯಲ್ಲಿ 17ನೇ ಸಂಸ್ಥೆ ಮಾಡಿಕೊಂಡು 1ನೇ ವರ್ಷದ ಕಾರ್ಯಕ್ರಮದಲ್ಲಿ ನೀವು ಇದ್ದೀರಿ. ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಹೇಳ್ಕೊಂಡು ಉಪಾಧ್ಯಾಯರಿಗೊಂದು ಮಾತು ಹೇಳ್ತೀನಿ. ನೀವು ಈ ಸಂಸ್ಥೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅಷ್ಟು ದೊಡ್ಡವರಲ್ಲ ಅಂತ ಹೇಳ್ತೀನಿ. ನಾನು ಅರುಣನ್ನ ಹೇಳಿದ್ದೆ, ಲೋನ್ ತೆಗೆದು ಕೂಡ ನೀವು ಇಲ್ಲಿ ಮೆಂಬರ್ ಆಗ್ಬೋದು ಅಲ್ಲಿ ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ಹೇಳೋಂಥದ್ದು ಈ ಸಂಸ್ಥೆಯ ಬಗ್ಗೆ ನನಗೆ ಆತ್ಮೀಯತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ಸ್ಟಾಫ್ಗಳು, ಇಲ್ಲಿಯ ಪುನೀತ್ ಎಲ್ಲರೂ ಕೂಡ ಒಂದು ನಗುಮುಖದಿಂದ ಬಂದ ಕೂಡಲೇ ಮಾತಾಡ್ತಾರೆ. ಎಲ್ಲಿ ಸಿಕ್ಕಿದರೂ ಕೂಡ ನಮ್ಮಲ್ಲಿ ಸ್ಕೀಮ್ ಇದೆ, ನಮ್ಮಲ್ಲಿ ಮ್ಯೂಚುವಲ್ ಬೆನಿಫಿಟ್ ಇದೆ, ಯಾವುದೂ ಕೂಡ ಅಲ್ಲಿ ಎಲ್ಲಿ ರೋಡ್ ಸೈಡಲ್ಲಿ ಸಿಕ್ಕಿದಾಗ ಫಂಕ್ಷನಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಬಂದಾಗ ಮಾತ್ರ ನೀವು ಹೇಳ್ತೀರಾ. ಅದೇ ಬೇಕಾಗಿರೋಂಥದ್ದು. ಯಾವಾಗ ಒಂದು ಸಂಸ್ಥೆಯನ್ನು ನೀವು ರಸ್ತೆಗೆ ತೊಗೊಂಡು ಹೋಗ್ತೀರಿ, ಸಂಸ್ಥೆಯನ್ನು ನೀವೇ ರಸ್ತೆಗೆ ತೊಗೊಂಡೋದೆ. ಯಾವಾಗ ಸಂಸ್ಥೆಯನ್ನು ನೀವು ಸಂಸ್ಥೆಯ ಒಳಗಡೆ ಜನರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀರಿ, 100ಕ್ಕೆ 100 ಆ ಸಂಸ್ಥೆ ಬೆಳೀತದೆ. ಆದ ಕಾರಣ ಬೆಳೆಯುವಂಥ ಪುತ್ತೂರಿನಲ್ಲಿ ಅವರು ಬಡಗನ್ನೂರವ್ರು ಹೇಳಿದರು, ಶಿವರಾಮನ್ ಹೇಳಿದರು, ಅವ್ರು ಹೇಳಿದರು GDP ಅಂತೇಳಿ, ಇವರು ಹೇಳಿದರು ಮೆಡಿಕಲ್ ಕಾಲೇಜ್ ಅಂತೇಳಿ. ಪುತ್ತೂರು ಪ್ರತಿಯೊಂದು ವಿಚಾರದಲ್ಲಿ ಶಿಕ್ಷಣ ಆಗಿರಲಿ, ವ್ಯಾಪಾರ ಆಗಿರಲಿ, ವಹಿವಾಟಾಗಿರಲಿ, ಪ್ರತಿಯೊಂದರಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಂಬರ್ 1 ಪುತ್ತೂರು. ಆದ ಕಾರಣ ದಕ್ಷಿಣ ಕನ್ನಡ ಮ್ಯೂಚುವಲ್ ಫಂಡ್ ಬೆನಿಫಿಟ್ ನಿಧಿ ಲಿಮಿಟೆಡ್ ನನ್ನ ಒಂದು ಸ್ವಾರ್ಥ ಪ್ರಕಾರವಾಗಿ ಎಷ್ಟೇ ಸಂಸ್ಥೆ ನೀವು ಮಾಡಿ ಪುತ್ತೂರಾದರೆ ನಂಬರ್ 1 ಇರಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಂಡು ಒಳ್ಳೆಯದಾಗಲಿ. ಮಾಲಿಂಗೇಶ್ವರ ತಾಯಿ ಉಳ್ಳಾಲ್ದಿ ಆಶೀರ್ವಾದದಿಂದ ನಿಮ್ಮ ಸಂಸ್ಥೆ ಬೆಳೀಲಿ. ನೀವು ಕೂಡ ಇನ್ನು ಅವರಿಗೆ ಒಳ್ಳೆಯ ಸಪೋರ್ಟನ್ನು ಕೊಟ್ಕೊಂಡು ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ ನಿಮ್ಮ ಅಲ್ವಿನ್ ಜೊತೆ ನೀವು ಕೂಡ ಸೇರಿಕೊಂಡು ಸಂಸ್ಥೆಯನ್ನು ಬೆಳೆಸಿ ಎನ್ನುವಂಥ ಮಾತಿನೊಂದಿಗೆ ನಾನು ಮಾತನ್ನು ಮುಗಿಸ್ತೀನಿ. ಜೈ. ಧನ್ಯವಾದಗಳು ಸನ್ಮಾನ್ಯ ಮನ್ಮಥ್ ಶೆಟ್ಟಿ ಅವರಿಗೆ. ನಿಮ್ಮ ಮಾತುಗಳು ಎಲ್ಲರಿಗೂ ಕೂಡ ಬಹಳಷ್ಟು ಖುಷಿ ಕೊಟ್ಟಿದೆ. ಇನ್ನಷ್ಟು ಶಕ್ತಿಯನ್ನ ಕೂಡ ತುಂಬಿಕೊಳ್ಳುವುದಕ್ಕೆ ಅದು ಸ್ಫೂರ್ತಿ ಆಗ್ತಾ ಇದೆ. ಒಂದು ಮಾತನ್ನ ಹೇಳಿದ್ರೆ ಅವರ ಮಾತಲ್ಲಿ, ನಮ್ಮ ವ್ಯವಹಾರಗಳನ್ನು ನಾವೇ ರಸ್ತೆಗೆ ತೆಗೆದುಕೊಂಡು ಹೋಗುವ ಬದಲಾಗಿ ರಸ್ತೆಯಲ್ಲಿ ಹೋಗ್ತಕ್ಕಂಥ ಗ್ರಾಹಕರು ಕೂಡ ನಮ್ಮ ಸಂಸ್ಥೆಯ ಒಳಭಾಗದಲ್ಲಿ ಬಂದು ವ್ಯವಹಾರವನ್ನ ಮಾಡುವಂತೆ ಆಗಬೇಕು ಅಂತ ಹೇಳಿದ್ರೆ ಆ ಸಂಸ್ಥೆಯ ಅಧ್ಯಕ್ಷರಾಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಆ ಸಿಬ್ಬಂದಿಗಳಿಗಿರುವಂತಹ ಟ್ಯಾಲೆಂಟ್, ಹಾಗೇನೆ ನಮ್ಮ ಸಂಸ್ಥೆಯಿಂದ ಏನು ಔಟ್ಪುಟ್ ಕೊಡ್ತೇವೆ ಅದು ಸೊಸೈಟಿಲಿ ಇರ್ತಕ್ಕಂಥ ಜನರಿಗೆ ಇಷ್ಟ ಆಗ್ತದೆ. ನಾವು 4-5 ಬ್ಯಾನರ್ಗಳನ್ನ ಹೊರಭಾಗದಲ್ಲಿ ಹಾಕಬಹುದು. ಆ ಬ್ಯಾನರ್ ಅನ್ನ ನೋಡಿ ಬಂದು ನಮ್ಮ ಸಂಸ್ಥೆಯಲ್ಲಿ ವ್ಯವಹಾರವನ್ನ ಮಾಡ್ಲಿಕ್ಕೆ ರೆಡಿ ಆಗ್ತಾರಲ್ಲ, ಅದು ನಮ್ಮ ಸಂಸ್ಥೆಯಿಂದ ಇರ್ತಕ್ಕಂತಹ ಒಂದು ಒಳ್ಳೆಯ ಔಟ್ಪುಟ್. ಹಾಗೇನೆ ಜನರಿಗೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ ಕಲ್ಪಿಸ್ತಾ ಇದೆ ಅಂತ. ಸೊ ಈ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಬೆಳಿಲಿ, ಅದೆಲ್ಲವನ್ನ ಕೂಡ ನಮ್ಮ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಕೊಡಲಿ ಅಂತ ಹೇಳುವಂತಹ ಆಶಯದೊಂದಿಗೆ ಮನಮತಣ್ಣ ನಿಮಗೂ ಕೂಡ ಆಗಮಿಸಿ ಒಳ್ಳೆಯ ಮಾತುಗಳನ್ನು ಆಡಿರೋದಕ್ಕೆ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ನಿಮಗೂ ಪುತ್ತೂರಿನ ಮಾಲಿಂಗೇಶ್ವರ ಈಗಾಗಲೇ ವ್ರತದಲ್ಲಿದ್ದೀರಿ, ಶಬರಿಮಲೆ ಶರಣಮಯ್ಯಪ್ಪನ ಆಶೀರ್ವಾದ ಇರಲಿ ಅಂತ ಕೇಳಿಕೊಳ್ತಾ ಧನ್ಯವಾದವನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದಾರೆ. ಕೇವಲ ಲಾಭ ನಷ್ಟ, ಗ್ರಾಹಕರು, ವ್ಯಕ್ತಿಗಳು, ಪ್ರಥಮ ವರ್ಷದ ಆಚರಣೆ ಇಷ್ಟು ಮಾತ್ರ ಅಲ್ಲ. ಇವನ್ ನಾನು ಪುನೀತ್ ಅವರ ಬಗ್ಗೆ ಹೇಳಬೇಕು. ನಾನು ವಿಜೆ ವಿಖ್ಯಾತ್, ಅವರು ವಿಜೆ ಪುನೀತ್. ಸೊ ಅವರದ್ದು ಇನಿಷಿಯಲ್ ವಿಜೆ ಮೊನ್ನೆ ಮೇಲೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಕಾಲ್ ಮಾಡಿ ಈ ಸಂಸ್ಥೆಯ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಿನ್ನೆ ಕೂಡ ಕೇಳಿದ್ರು, ಪುತ್ತೂರಿನಲ್ಲಿ ಯಾರಾದರೂ ಅನಾರೋಗ್ಯದಿಂದ ಇರ್ತಕ್ಕಂಥವ್ರು ಇದ್ರೆ ದಯವಿಟ್ಟು ನನ್ನ ಜೊತೆಗೆ ಹೇಳಿ, ಅವರಿಗೆ ನಮ್ಮ ಸಂಸ್ಥೆಯಿಂದ ಆಗುವಂತ ಒಂದು ಕಿರು ಸಹಾಯವನ್ನ ಮಾಡ್ತೇವೆ ಅಂತ. ಮತ್ತೊಂದು ಹೇಳಿದ್ರು, ಆರ್ಥಿಕವಾಗಿ ಕಷ್ಟದಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ರೆ ಅವರನ್ನ ಕೂಡ ಹೇಳಿ, ಅವರಿಗೂ ಕೂಡ ಸಹಾಯವನ್ನ ಮಾಡೋಣ ಅಂತ. ಸೊ ಇಷ್ಟೆಲ್ಲ ಅವರು ನನ್ನ ಜೊತೆಗೆ ಅವರೇ ಹುಡುಕಬಹುದಿತ್ತು. ನನ್ನ ಜೊತೆಗೆ ಹೇಳಬೇಕಿದ್ರೆ ಅವರು ಗ್ರಾಹಕರ ಜೊತೆಗೆ ಅಥವಾ ಇತರ ವ್ಯಕ್ತಿಗಳ ಜೊತೆಗೆ ಒಂದು ಸ್ನೇಹ ಸಂಬಂಧ ಆಗಿರಬಹುದು, ಮತ್ತೊಬ್ಬ ವ್ಯಕ್ತಿಯನ್ನ ಎಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಈ ಸಂಸ್ಥೆಯ ಅಧ್ಯಕ್ಷರು ಅಂತ ಹೇಳೋದಕ್ಕೆ ಇಲ್ಲಿ ಪುನೀತ್ ವಿಜಯ್ ಅವರು ಕಾರಣರಾಗ್ತಾರೆ. ಹಾಗಾಗಿ ಅವರ ಮೂಲಕವಾಗಿ ಸೇರ್ಕೊಂಡಿರುವಂತಹ ಸಾಕಷ್ಟು ಮಂದಿ ಇದ್ದಾರೆ. ಎಸ್ಪೆಷಲಿ ನಮ್ಮೆಲ್ಲರ ಪರವಾಗಿ ಪುನೀತ್ ಅವರಿಗೆ ಹಾಗೆಯೇ ಮಾಲತಿ ಅವರಿಗೆ ಕೂಡ ನಾವು ಚಪ್ಪಾಳೆಯ ಒಂದು ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ಳಬೇಕು. ಈಗ ನಾನು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮುಂದಿನ ದಿನದಲ್ಲಿ ಧನ ಸಹಾಯವನ್ನು ಅವರು ಮಾಡ್ತಾರೆ. ನಿನ್ನೆಯಿಂದ ಇವತ್ತಿಗೆ ಹುಡುಕಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾಗಿದೆ. ಆದ್ರೆ ಒಂದು ಅನಾರೋಗ್ಯದ ಸಮಸ್ಯೆಯಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರ ಮನೆಯವರು ಬಾಬು ಅಂತ ಅವರ ಹೆಸರು. ಪಾರ್ಶ್ವವಾಯು ಅಂದ್ರೆ ಪಕ್ಷವಾತದಿಂದ ಅವರು ಸಮಸ್ಯೆಯಲ್ಲಿದ್ದಾರೆ. ಅವರಿಗೆ ನಮ್ಮ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಒಂದು ಸಣ್ಣ ಮಟ್ಟಿನಲ್ಲಿ ಆರ್ಥಿಕ ಸಹಾಯವನ್ನ ಮಾಡುವಂತಹ ಮನಸ್ಸನ್ನ ಈ ಸಂಸ್ಥೆ ಇವತ್ತು ಬಯಸಿಕೊಂಡಿದೆ. ವೇದಿಕೆಯಲ್ಲಿರುವಂತಹ ಅರುಣಣ್ಣ ತಾವುಗಳೇ ಈ ಒಂದು ಧನ ಸಹಾಯವನ್ನ ಬಾಬುರವರ ಒಂದು ಫ್ಯಾಮಿಲಿಗೆ ನೀಡಿ ಅವರ ಮುಂದಿನ ಆರೋಗ್ಯ ಸುಧಾರಣೆ ಆಗ್ಲಿ. ಕೇವಲ ಧನ ಸಹಾಯವನ್ನ ಮಾಡ್ತಕ್ಕಂಥದ್ದು ಮಾತ್ರ ನಮ್ಮ ಉದ್ದೇಶ ಅಲ್ಲ, ಅವರ ಆರೋಗ್ಯ ಸುಧಾರಣೆ ಕೂಡ ಆಗ್ಲಿ ಅಂತ ಹೇಳುವಂಥದ್ದೇ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ಲಿಮಿಟೆಡ್ ನಿಧಿ ಲಿಮಿಟೆಡ್ ನ ಉದ್ದೇಶ ಇದು. ಸೊ ಒಳ್ಳೇದಾಗ್ಲಿ. ಬಾಬುರವರಿಗೆ ಏನು ಅನಾರೋಗ್ಯ ಇದೆ
ಆ ಎಲ್ಲ ದೈವಿಕ ದೇವರ ಆಶೀರ್ವಾದದಿಂದ ಗುಣಮುಖ ಆಗಲಿ. ಅವರು ಗುಣಮುಖರಾದ್ರೆ ನಮ್ಮ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ಲಿಮಿಟೆಡ್ಗೆ ಒಂದು ನಮಗೆ ಸಿಕ್ಕಿರುವಂತ ಒಂದು ಖುಷಿ. ಸೊ ಧನ್ಯವಾದ. ಈ ಸಾಮಾಜಿಕವಾಗಿರುವಂತಹ ಕಳಕಳಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಎಸ್ಪೆಷಲಿ ಆಲ್ವಿನ್ ಜೋಯಲ್ ನೊರೊನ್ನ ಸರ್, ನಿಮಗೂ ಕೂಡ ಇಂಥ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ನಿಮ್ಮ ಸಂಸ್ಥೆಯಿಂದ ಬಂದಿರುವಂತಹ ಒಂದಷ್ಟು ಲಾಭವನ್ನ ಸಮಾಜಕ್ಕೆ ಹಂಚುವ ಕೆಲಸವನ್ನ ಮಾಡ್ತಾ ಇದ್ದೀರಿ. ಒಳ್ಳೇದಾಗ್ಲಿ. ಇನ್ನಷ್ಟು ಆ ದೈವಿಕವಾದ ಶಕ್ತಿಗಳು ನಿಮ್ಮ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರೋದಕ್ಕೆ ಪ್ರಾರಂಭವನ್ನ ಪಡೆದುಕೊಳ್ಳುತ್ತದೆ. ಸೊ ಮುಂದೆ ಈ ಸಂಸ್ಥೆ ಬೆಳಿಬೇಕಿದ್ರೆ ಪ್ರಾರಂಭ ಮಾಡಿರ್ತಕ್ಕಂಥವರು ಅಥವಾ ಅಧ್ಯಕ್ಷರು ಇವರೆಲ್ಲ ಕೂಡ ಸಾಕಷ್ಟು ತೊಡಗಿಸಿಕೊಳ್ತಾರೆ. ಇದರ ಹಿಂದೆ ದುಡಿದಿರುವಂತಹ ಸಿಬ್ಬಂದಿಗಳು ಇದ್ದೇ ಇದ್ದಾರೆ. ಇವರಿಗೆ ಒಂದು ಗೌರವವನ್ನು ಸಲ್ಲಿಸುವಂತಹ ಸಂದರ್ಭ. ಆ ಗೌರವ ಕೆಲವು ಜನರಿಗೆ ಗೌರವ ಇದೆ. ಅದಾದ ಬಳಿಕ ಅಧ್ಯಕ್ಷರ ಮಾತು ಧನ್ಯವಾದದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ, ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಬ್ಬ ಅತಿಥಿಯಾಗ್ಲಿ, ಯಾವುದೇ ಒಬ್ಬ ಸಭಿಕರಾಗ್ಲಿ ಕಾರ್ಯಕ್ರಮ ಮುಗಿಯುವುದಕ್ಕಿಂತ ಮೊದಲೇ ಎದ್ದು ಹೋಗದೇ ಇರುವಂತಹ ಮೊಟ್ಟ ಮೊದಲ ನಿದರ್ಶನ ಅಂತ ಹೇಳಿದ್ರೆ ಇದು ಅಂತ ಅನಿಸ್ತದೆ. ಅದಕ್ಕಾಗಿ ಎಲ್ಲ ಅತಿಥಿಗಳಿಗೆ ನಾವು ಧನ್ಯವಾದವನ್ನ ಸಮರ್ಪಣೆ ಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಬ್ಯುಸಿಯಲ್ಲೇ ಇದ್ದೀರಿ, ಆದ್ರೂ ಕೂಡ ಈ ಕಾರ್ಯಕ್ರಮದ ಮೇಲೆ, ಈ ಒಂದು ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟಿದ್ದೀರಿ. ಸಿಬ್ಬಂದಿಗಳ ಒಂದೊಂದು ಹೆಸರನ್ನ ಹೇಳ್ತೇನೆ, ಇದು ಮಾತ್ರ ಬಂದ ನಾನು ಹೆಂಚಬೋಬನ ಅಂತ. ಸೊ ಸಿಬ್ಬಂದಿಗಳ ಹೆಸರನ್ನು ಹೇಳ್ತೇನೆ. ವೇದಿಕೆಯಿಂದ ಬಂದು ಈ ಗೌರವದ ಸ್ವೀಕಾರವನ್ನ ಮಾಡಬೇಕು ಅಂತ ಪ್ರೀತಿಯಿಂದ ವಿನಂತಿ. ಮೊದಲಿಗೆ ಪೂಜಾರ್ ಅವರು ವೇದಿಕೆಗೆ ಬರಬೇಕು. ನಮ್ಮ ಶ್ರೀಕೃಷ್ಣ ಉಪಾಧ್ಯಾಯರಿಂದಲೇ ಪ್ರಾರಂಭವನ್ನ ಮಾಡಿಕೊಳ್ಳೋಣ. ಹೀಗೆ ಒಬ್ಬೊಬ್ಬರಿಗೆ ಗೌರವವನ್ನು ನೀಡಿ ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪೂಜಾರ್ ಅವರಿಗೆ ಈ ಗೌರವವನ್ನು ನೀಡಿ ಈ ಸಂಸ್ಥೆಯ ಏಳಿಗೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಮೇಡಮ್ ವಿಶೇಷವಾದ ಧನ್ಯವಾದ. ನಿಮಗೂ ಇನ್ನಷ್ಟು ಶಕ್ತಿ ಆ ಭಗವಂತ ಕೊಡ್ಲಿ ಈ ಸಂಸ್ಥೆಯ ಜೊತೆಗೆ ಕೆಲಸವನ್ನ ಮಾಡೋದಕ್ಕೆ. ಮುಂದೆ ಅಶ್ವಿತ್ ಅವರು ವೇದಿಕೆಗೆ ಬರಬೇಕು. ಅಶ್ವಿತ್ ಅವರು ವೇದಿಕೆಗೆ ಬಂದು ನರಸಿಂಹ ಪ್ರಸಾದ್ ಇವರಿಂದ ಈ ಗೌರವದ ಸ್ವೀಕಾರವನ್ನ ಮಾಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಶ್ವಿತ್ ಅವರೇ, ನಿಮಗೂ ಒಳ್ಳೆಯದಾಗಲಿ, ಇನ್ನಷ್ಟು ಶಕ್ತಿ ಭಗವಂತ ನಿಮಗೆ ಕೊಡ್ಲಿ. ಹಾಗೆಯೇ ಅರ್ಪಿತಾ ಅವರು ವೇದಿಕೆಗೆ ಬರಬೇಕು. ಅರ್ಪಿತಾ ಅವರು ದೀಪಕ್ ಮ್ಯಾನೇಜರ್ಸ್ ಉದ್ಯಮಿಗಳು ಸೋಜಾ ಮೆಟಲ್ಸ್ ಇವರಿಂದ ಗೌರವದ ಸ್ವೀಕಾರವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅರ್ಪಿತಾ ಅವರೇ, ನಿಮಗೂ ಸಾಕಷ್ಟು ಒಳ್ಳೆಯ ದಿನಗಳು ಬರಲಿ. ಈ ಸಂಸ್ಥೆಯ ಜೊತೆಗೆ ನಿಮಗೆ ಇನ್ನಷ್ಟು ಒಳ್ಳೆಯ ಕೆಲಸವನ್ನ ಮಾಡೋದಕ್ಕೆ ಭಗವಂತ ಶಕ್ತಿ ಕೊಡ್ಲಿ. ಪುನೀತ್ ಅವರು ವೇದಿಕೆಗೆ ಬರಬೇಕು. ಪುನೀತ್ ಅವರು ವೇದಿಕೆಗೆ ಆಗಮಿಸಿ ಮೊಹಮ್ಮದ್ ಬಡಗನ್ನೂರ್ ಅವರಿಂದ ಈ ಗೌರವದ ಸ್ವೀಕಾರವನ್ನ ಮಾಡಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಕೂಡ ಮಾಡಿರ್ತಕ್ಕಂಥವರು ಗೌರವದ ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಮುಂದೆ ಸುಷ್ಮಿತಾ ಅವರು ವೇದಿಕೆಗೆ ಬರಬೇಕು. ಸನ್ಮಾನ್ಯ ಆಲ್ವಿನ್ ಜೋಯಲ್ ನೊರೊನ್ನ ಇವರಿಂದ ಈ ಗೌರವದ ಸ್ವೀಕಾರವನ್ನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸುಷ್ಮಿತಾ ಅವರಿಗೆ ಕೂಡ ಸಾಕಷ್ಟು ಒಳ್ಳೆಯ ದಿನಗಳು ಆ ಭಗವಂತ ಕೊಡ್ಲಿ. ಇನ್ನಷ್ಟು ಶಕ್ತಿ ನಿಮ್ಮ ಉದ್ಯೋಗದಲ್ಲಿ ಏಳಿಗೆಯನ್ನ ಕಂಡುಕೊಳ್ಳಿ. ವೀಕ್ಷಿತಾ ಇವರು ವೇದಿಕೆಗೆ ಬಂದು ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ್ ರವರಿಂದ ಗೌರವದ ಸ್ವೀಕಾರವನ್ನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸಿಬ್ಬಂದಿಗಳ ಒಂದು ಅವಿರತವಾಗಿರುವಂತಹ ಶ್ರಮ ಈ ಸಂಸ್ಥೆಯ ಶಕ್ತಿ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ದೇವೆ. ಹಾಗೆ ರಕ್ಷಿತಾ ಅವರು ವೇದಿಕೆಗೆ ಬಂದು ಗೌರವದ ಸ್ವೀಕಾರವನ್ನ ಸನ್ಮಾನ್ಯ ಶಿವರಾಮ್ ಆಳ್ವ ಉದ್ಯಮಿಗಳು ಇವರಿಂದ ಮಾಡಬೇಕು. ಉದ್ಯಮ ಕ್ಷೇತ್ರದಲ್ಲಿ ಅವಿರತವಾಗಿರುವಂತಹ ಶ್ರಮ, ಸಾಕಷ್ಟು ಹೆಜ್ಜೆ ಗುರುತುಗಳು ಇವರ ಜೊತೆಗಿದೆ. ರಕ್ಷಿತಾ ಅವರಿಗೂ ಒಳ್ಳೆಯ ದಿನಗಳು ಬರಲಿ, ಒಳ್ಳೆಯದಾಗ್ಲಿ. ಈ ಸಂಸ್ಥೆಯ ಮೂಲಕ ಇನ್ನಷ್ಟು ಏಳಿಗೆಯನ್ನ ತಾವುಗಳು ಕೂಡ ಪಡ್ಕೊಳ್ಳಿ. ಮುಂದೆ ಶ್ರೀಯುತ ಮನ್ಮಥ್ ಶೆಟ್ಟಿ ಅವರು ಈ ಗೌರವವನ್ನು ನೀಡಬೇಕು. ಬಿಂದ್ಯಶ್ರೀ ಅವರು ವೇದಿಕೆಗೆ ಆಗಮಿಸಿ ಈ ಒಂದು ಗೌರವವನ್ನು ಸ್ವೀಕರಿಸಿಕೊಳ್ಬೇಕಂತ ಕೇಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ ವೇದಿಕೆಯಲ್ಲಿ ಇರುವಂತಹ ಈ ಸಂಸ್ಥೆಯ ಉಪಾಧ್ಯಕ್ಷರು ಮಾಲತಿ ಅವರು ಏಜೆಂಟ್ಗಳಾಗಿರ್ತಕ್ಕಂಥ ಬಬಿತಾರ್ ಅವರಿಗೆ ಗೌರವವನ್ನು ನೀಡಿ ಅವರನ್ನು ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಬಿತಾ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಮೇಡಮ್, ನಿಮಗೂ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಮಗೂ ಎಲ್ಲ ದೈವಿಕ ಶಕ್ತಿಗಳ ಆಶೀರ್ವಾದ ಇರಲಿ. ಹಾಗೆಯೇ ಏಜೆಂಟ್ ಆಗಿರುವಂತಹ ಕವಿತಾ ಅವರು ವೇದಿಕೆಗೆ ಬರಬೇಕು. ಈ ಒಂದು ಗೌರವವನ್ನ ಪುನೀತ್ ವಿಜಯ್ ಅವರು ನೀಡಿ ಅಭಿನಂದಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಸೊ ಕವಿತಾ ಅವರು ಇದ್ರೆ ಬನ್ನಿ. ಹಾಗೆಯೇ ಮನೋರಮಾ ಅವರು ಈ ಗೌರವ ಬನ್ನಿ ಮೇಡಮ್. ಏಜೆಂಟ್ಗಳಾಗಿದ್ರು ಕೂಡ ನಿರಂತರವಾಗಿರುವಂತಹ ಸಮಯ ಹಾಗೆಯೇ ಶ್ರಮ
ಈ ಸಂಸ್ಥೆಯ ಜೊತೆಗೆ ಎದ್ದು ಕಾಣ್ತಾ ಇದೆ. ವಿಶೇಷವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ತಮಗೆ ಸಲ್ಲಿಸ್ತಾ ಇದ್ದೇವೆ. ಕೇಶವ ಅವರು ಅಥವಾ ಅವರ ಇಲ್ವಾ? ಬನ್ನಿ, ಅವರ ಅಮ್ಮ ಇದ್ದಾರೆ, ಕೇಶವ ಅವರ ಅಮ್ಮ ಇದ್ದಾರೆ. ಅವರ ವೇದಿಕೆಯಿಂದ ಶ್ರೀಯುತ ಆಲ್ವಿನ್ ಜೋಯಲ್ ಅವರ ಸರ್ ತಾವೇ ಇದರ ವಿತರಣೆಯನ್ನು ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಕೇಶವ ಅವರ ಅಮ್ಮ ಇದ್ದಾರೆ. ಮಗನ ಪರವಾಗಿ ಅಮ್ಮ ಈ ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಭಿನಂದನೆಗಳು ಅಮ್ಮ. ಟರ್ನರ್ ಹಂಚಿಕೆ ಮಾಡಿದ್ರು. ಹಾಗೇನೆ ಸಮೀರ್ ಅವರು ಓಕೆ. ಹಾಗೇನೆ ಈ ಸಂಸ್ಥೆಯಲ್ಲಿ ದುಡಿದು ಈಗ ಸಾಕಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಂತಹ ಈ ಸಂಸ್ಥೆಯ ಉದ್ಯೋಗಿಗಳಾಗಿದ್ರು ಸಂಜಯ್ ಹಾಗೇನೆ ರಕ್ಷಿತ್, ಇವರಿಬ್ರು ಇದ್ದಾರ. ಓಕೆ. ಎಸ್ಪೆಷಲಿ ಈ ಗೌರವವನ್ನು ಯಾಕೆ ಮಹೇಶ್ ಅವರಿಗೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಬ್ಬ ಚುರುಕಿನ ಪಾದರಸದಂತ ವ್ಯಕ್ತಿತ್ವ ಅವರದು. ಸಂಪೂರ್ಣವಾಗಿ ಓಡಾಡಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಪುನೀತ್ ಅವರಿಗೆ ಏನು ದೊಡ್ಡ ಕಷ್ಟ ಇರಲಿಲ್ಲ ಅಂತ ನಾನು ಭಾವಿಸ್ತೇನೆ. ಎಲ್ಲ ಮಹೇಶ್ ಅವರೇ ನೋಡ್ಕೊಂಡಿದ್ದಾರೆ. ಮಹೇಶ್ ಅಣ್ಣ, ನಿಮಗೆ ಇನ್ನಷ್ಟು ಶಕ್ತಿಯ ಭಗವಂತ ಕೊಡ್ಲಿ, ಒಳ್ಳೇದಾಗ್ಲಿ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಈ ರೀತಿಯಾಗಿರುವಂತಹ ಕಾಳಜಿ, ಒಂದು ಸಂಸ್ಥೆಯಲ್ಲಿ ಮ್ಯಾನೇಜರ್ ಆಗಿದ್ರು ಕೂಡ ತನ್ನ ಮನೆಯ ಕೆಲಸದ ರೀತಿಯಲ್ಲಿ ಇವತ್ತು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಿ. ಈ ಪ್ರೀತಿಯ ಗೌರವ ತಮಗಾಗಿ. ಒಮ್ಮೆಲ್ಲ ಜೋರದ ಕೈ ಚಪ್ಪಾಳಿಯೊಂದಿಗೆ ಮಹೇಶ್ ಅವರಿಗೆ ಅಭಿನಂದನೆಯನ್ನ ತಾವು ಸಲ್ಲಿಸಿಕೊಳ್ಳಬೇಕು. ಅವರೊಬ್ಬ ನೇರ ವ್ಯಕ್ತಿತ್ವದ, ನೇರ ನುಡಿಯ ವ್ಯಕ್ತಿ. ಸೊ ಒಳ್ಳೇದಾಗ್ಲಿ ಮಹೇಶ್ ಅಣ್ಣ, ಇನ್ನಷ್ಟು ಶಕ್ತಿಯ ಭಗವಂತ ತಮಗೆ ಕೊಡ್ಲಿ. ಥ್ಯಾಂಕ್ ಯು. ಸದಸ್ಯರು, ಡಿಕೆ ಗ್ರೂಪ್ ಆಫ್ ಕಂಪನೀಸ್ ವ್ಯವಸ್ಥಾಪಕ ನಿರ್ದೇಶಕರು, ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್, 15 ಬ್ರಾಂಚ್ಗಳು. ಇದೇನು ಸಾಮಾನ್ಯವಾಗಿರುವಂತಹ ಪಯಣವಲ್ಲ. ಇನ್ನಷ್ಟು ದೂರದೃಷ್ಟಿ ಇದೆ ಅವರ ಜೊತೆಗೆ. ಕೇವಲ ಒಬ್ಬ ಬೆಳೆದಿರೋದಲ್ಲ, ಈ 15 ಸಂಸ್ಥೆಗಳ ಜೊತೆಗೆ ಒಬ್ಬ ಏಜೆಂಟ್ ರಿಂದ ಹಿಡಿದು, ಒಬ್ಬ ತನ್ನ ಕಚೇರಿಯನ್ನ ಶುಚಿ ಮಾಡುವಂತಹ ವ್ಯಕ್ತಿಯಿಂದ ಹಿಡಿದು ಇಲ್ಲಿ ದುಡಿತಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಉದ್ಯೋಗದ ಸೃಷ್ಟಿಯನ್ನ ಕೂಡ ಮಾಡಿದ್ದಾರೆ. ಎಲ್ಲಿ ಉದ್ಯೋಗಗಳು ಸೃಷ್ಟಿಯಾಗ್ತಾ ಹೋಗುತ್ತೆ, ಈ ಬೀದಿ ಬದಿಗಳಲ್ಲಿ ನಾವು ಕುಳಿತು ಯೂತ್ಸ್ಗಳು ಇನ್ನೊಂದು ವಿಚಾರಗಳ ಬಗ್ಗೆ ಕಮೆಂಟ್ ಮಾಡೋದು ಸ್ಟಾಪ್ ಆಗುತ್ತೆ. ಇನ್ನೊಂದು ವಿಚಾರಗಳ ಬಗ್ಗೆ ಕೆಟ್ಟದನ್ನ ಆಲೋಚನೆ ಮಾಡಿ ಅದರ ಬಗ್ಗೆ ಹೆಜ್ಜೆಯನ್ನ ಇಡುವಂತ ವಿಚಾರಗಳು ಕಡಿಮೆಯಾಗಿ ಒಂದು ಸದೃಢವಾಗಿರುವಂತಹ ಸಮಾಜದೊಂದಿಗೆ ನಮ್ಮ ಯಶಸ್ವಿಯಾಗಿರುವ ಬೆಳೆದು ನಿಂತಿರುವಂತಹ ಭಾರತದ ಸೃಷ್ಟಿ ಆಗ್ತದೆ. ಅದೆಲ್ಲದಕ್ಕೂ ಕಾರಣ ಯೂತ್ಸ್ಗಳಿಗೆ ಉದ್ಯೋಗಗಳು ಸಿಗಬೇಕು. ಅಂತ ಉದ್ಯೋಗಗಳನ್ನ ಕೊಡುವುದರ ಜೊತೆಗೆ ತನ್ನ ಕನಸನ್ನ ಕೂಡ ನನಸು ಮಾಡಿಕೊಂಡಿರುವಂತಹ ವ್ಯಕ್ತಿಯಲ್ಲಿ ಆಲ್ವಿನ್ ಜೋಯಲ್ ನೊರೋನಾ ಅಂತ ನಾನು ಇವತ್ತು ಹೇಳ್ತೇನೆ. ನಮ್ಮ ಪುತ್ತೂರಿಗರಿಗೆ ಕೂಡ ಸಾಕಷ್ಟು ಮಂದಿ ಕಲಿತಿದ್ದಾರೆ. ಕಲಿತ ನಂತರ ನಾವು ಏನು ಮಾಡಬೇಕು ಅಂತ ಹೇಳುವ ಯೋಚನೆಗಳಿದ್ದಾಗ ನಮ್ಮ ಸಂಸ್ಥೆಯಲ್ಲಿ ಉದ್ಯೋಗವನ್ನ ಮಾಡಿ ಅಂತ ಹೇಳಿ ಉದ್ಯೋಗವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ವಿಶೇಷವಾದ ವಿಚಾರಕ್ಕೆ ಬೇಕಾಗಿ ನಾವು ಎಲ್ಲರೂ ಅವರಿಗೆ ಒಂದು ಜೋರದ ಕೈ ಚಪ್ಪಾಳೆಯ ಧನ್ಯವಾದವನ್ನು ಸಲ್ಲಿಸಿಕೊಳ್ಬೇಕು. ಉದ್ಯೋಗ ಮಾಡಿ ನೀನೇನು ಕೆಲಸ ಮಾಡ್ತಿದ್ದಿ ಅಂತ ಕೇಳೋರಿದ್ದಾರೆ. ನೀನು ಬಂದು ನನ್ನ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡು ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ತೀರಾ ಕಡಿಮೆ. ಅಂತದ್ರಲ್ಲಿ ನನ್ನ ಸಂಸ್ಥೆಯಲ್ಲಿ ಸಾಕಷ್ಟು ಮಂದಿಗೆ ಸಿಬ್ಬಂದಿಗಳಾಗಿ ಇವತ್ತು ಕೆಲಸವನ್ನ ಕೊಟ್ಟಿರುವಂತಹ ಆಲ್ವಿನ್ ಜೋಯಲ್ ನೊರೋನ್ ರವರಿಗೆ ಪೂರ್ತಿ ಪುತ್ತೂರಿಗರ ಪರವಾಗಿ ಧನ್ಯವಾದದ ಸಮರ್ಪಣೆಯನ್ನು ಮಾಡಿಕೊಳ್ತಾ, ನಿಮ್ಮ ಸಂಸ್ಥೆ 1 ವರ್ಷವನ್ನ ಪೂರೈಸಿದೆ ಅಂತ ಹೇಳಿದ್ರೆ, ನಿಮ್ಮ ಸಂಸ್ಥೆಯ ಒಳಭಾಗದಲ್ಲಿ ನಮ್ಮ ಯೂತ್ಸ್ಗಳು ಅವರ ಹೊಟ್ಟೆಯನ್ನು ತುಂಬಿಸಿಕೊಂಡಿದ್ದಾರೆ, ಅವರ ನಿರುದ್ಯೋಗದ ಕಷ್ಟವನ್ನ ಪರಿಹರಿಸಿಕೊಂಡಿದ್ದಾರೆ. ಅವರೊಂದು ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಬದುಕುವುದಕ್ಕೆ ನೀವು ಅವರಿಗೆ ಜೀವನವನ್ನು ಕಟ್ಟಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಆ ಮಹಾಲಿಂಗೇಶ್ವರ ನಿಮಗೆ ಸದಾಕಾಲವೂ ಆಯುಷ್ ಆರೋಗ್ಯ ಭಾಗ್ಯವನ್ನ ಕೊಡ್ಲಿ ಅಂತ ಈ 1 ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಶುಭವನ್ನ ಹಾರೈಸಿಕೊಳ್ತಾ, ನಿಮ್ಮ ಕನಸು ಹೇಗೆ ಪ್ರಾರಂಭ ಮಾಡಿದ್ರಿ, ಹೇಗೆ ನನಸಿನ ದಾರಿಯಲ್ಲಿ ಮುನ್ನಡೆತಾ ಇದೆ, ಇದೆಲ್ಲದರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಪುತ್ತೂರು ಶಾಖೆಯ ಮೊದಲನೆಯ ವಾರ್ಷಿಕೋತ್ಸವ ಸಮಾರಂಭದ ಪರವಾಗಿ ನಾನು ಶಾಖಾಧ್ಯಕ್ಷರು ಶ್ರೀ ಪುನೀತ್ ವಿಜಯ್ ಹಾಗೂ ಶ್ರೀ ಮಾಲತಿ ಉಪಾಧ್ಯಕ್ಷರು ಇವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಅರುಣ್ ಕುಮಾರ್ ಪುತ್ತಿಲರವರೇ, ಶ್ರೀಕೃಷ್ಣ ಉಪಾಧ್ಯಾಯರವರೇ, ಶ್ರೀ ಶಿವರಾಮ್ ಆಳ್ವಾರವರೇ, ಶ್ರೀ ದೀಪಕ್ ಮ್ಯಾನೇಜರ್ಸ್ರವರೇ, ಶ್ರೀ ನರಸಿಂಹಪ್ರಸಾದ್ ಅವರೇ, ಶ್ರೀ ಮೊಹಮ್ಮದ್ ಬಳಗನ್ನೂರವರೇ, ಶ್ರೀ ಮನ್ಮಥ ಶೆಟ್ಟಿಯವರೇ, ಹಾಗೂ ನಿರಾಪಕರಾಗಿರ್ತಕ್ಕಂತಹ ವಿಜಯ್ ವಿಖ್ಯಾತ್ ಅವರೇ, ಹಾಗೂ ವೇದಿಕೆಯಲ್ಲಿ ಹಾಜರಿರ್ತಕ್ಕಂತಹ ಶ್ರೀ ಪುನೀತ್ ವಿಜಯ್ ಅವರೇ, ಹಾಗೂ ಶ್ರೀ ಮಾಲತಿ ಅವರೇ, ಹಾಗೂ ಎಲ್ಲ ಶಾಖೆಗಳಿಂದ ಇಲ್ಲಿ ಶಾಖಾಧ್ಯಕ್ಷರು ಉಪಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ.
ಅವರೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಸಂಸ್ಥೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವ ಮುಂಚೆ ವೇದಿಕೆಯಲ್ಲಿ ಗಣ್ಯರು ಮಾತಾಡಿದಂಥ ಒಂದಷ್ಟು ಮಾತುಗಳಿಗೆ ಪ್ರತಿಯಾಗಿ ಒಂದಿಷ್ಟು ಮಾತುಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಮಯ 1 ಗಂಟೆ ಆಗಿದೆ. ನನ್ನ ಮಾತುಗಳನ್ನು ಒಂದು 15-20 ನಿಮಿಷಕ್ಕೆ ಮೀಸಲಿಡ್ತೇನೆ. ಮಾತಾಡಲಿಕ್ಕೆ ಭಾಳಷ್ಟು ವಿಚಾರಗಳಿದೆ, ಆದರೂ ಸಹ ಪ್ರಯತ್ನ ಪಡ್ತೇನೆ 15-20 ನಿಮಿಷದ ಒಳಗಡೆ ನಾನು ಮುಗಿಸಲಿಕ್ಕೆ ಪ್ರಯತ್ನ. ಮೊದಲನೇದಾಗಿ ಇಲ್ಲಿ ಮಾತಾಡ್ತಾ ಗಣ್ಯರು ಪ್ರಸ್ತಾಪಿಸಿದ ಒಂದಷ್ಟು ವಿಚಾರಗಳು. ಪುತ್ತೂರು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ನಾನು ಇಲ್ಲಿ ಮಾತಾಡೋದಕ್ಕಿಂತ ಮುಂಚೆ ಆ ಸ್ಟೇಜಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ 2 ಬಾಟಲ್ ನಂದು ನೀರು ಕೂಡ ಖಾಲಿ ಆಯಿತು ಅಲ್ಲಿ ಕುಡಿದು. ಯಾಕೆ ಅಂತ ಹೇಳಿದರೆ, ಪುತ್ತೂರಿಗೆ ನಾನು ಬರುವಾಗ ನಾನು ಗಮನಿಸಿರುವಂಥದ್ದು, ಇಲ್ಲಿ ದೇವರೊಂದು ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ. ಅದು ಮಾತಾಡುವ ಟ್ಯಾಲೆಂಟ್. ಎಲ್ಲರಿಗೆ ಅದೊಂದು ಟ್ಯಾಲೆಂಟ್ ಬರೋದಿಲ್ಲ. ಇಟ್ಸ್ ಎ ಗಾಡ್ಸ್ ಗಿಫ್ಟ್ ಅಂತ ಹೇಳಿ ಭಾಳ ಖುಷಿ ಆಗ್ತದೆ. ಪುತ್ತೂರಿನಲ್ಲಿ ಎಲ್ಲರೂ ಮಾತನಾಡುವಂಥವ್ರು ಇರೋದು, ಆದರೆ ಮಾತಾಡ್ಲಿಕ್ಕೆ ಎಲ್ಲರಿಗೆ ಬರ್ತದೆ, ಆದರೆ ಅದು ಎಷ್ಟು ಕನ್ವೆ ಆಗ್ತದೆ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್. ಪುತ್ತೂರಿನವರು ಮಾತಾಡುವಾಗ ಅದು ಕನ್ವೆ ಆಗ್ತದೆ, ಅದರಲ್ಲಿ ಒಂದು ಮೋಟಿವೇಶನ್ ಸಿಗ್ತದೆ. ನಾನು ಭಾಳಷ್ಟು ಸಮಯ ಆನ್ಲೈನಲ್ಲಿ ಏನಾದರೂ ಒಂದು ಫ್ರೀ ಇರುವಾಗ ಆನ್ಲೈನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೇನೆ ಸ್ಪೀಚ್ಗಳು. ನಾನು ಭಾಳ ಜಾಸ್ತಿ ಕೇಳಿರುವಂಥದ್ದು ಡಾಕ್ಟರ್ ವಿವೇಕ್ ಬಿಂದ್ರ ಅವರ ಸ್ಪೀಚ್ ಅಥವಾ ಸಂದೀಪ್ ಮಹೇಶ್ವರಿ ಅವರ ಸ್ಪೀಚ್. ಸಂದೀಪ್ ಮಹೇಶ್ವರಿ ಅಂತ ಮೋಟಿವೇಶ್ನಲ್ ಸ್ಪೀಕರ್ಸ್. ಅದರ ನಂತರ ಯಾರ್ದಾದ್ರು ನಾನು ನೋಡಿದ್ದಿದ್ರೆ ಹಾರ್ಟ್ಲಿ ಹೇಳಬೇಕು ಅಂತೇಳಿ ಅದು ಶ್ರೀಕೃಷ್ಣ ಉಪಾಧ್ಯಾಯರ ಸ್ಪೀಚ್ಗಳನ್ನು ಭಾಳಷ್ಟು ನೋಡಿದ್ದೇನೆ ಫೇಸ್ಬುಕ್ನಲ್ಲಿ. ಅನಾವಶ್ಯಕ ಸ್ಪೀಚ್ಗಳನ್ನು ನಾನು ಕೇಳೋದಿಲ್ಲ, ಬಟ್ ಅಗತ್ಯ ಅಂತ ಅನಿಸಿದಾಗ ನಾನು ನೋಡುವಂಥ ಯಾವುದಾದ್ರೂ ಕೆಲವೊಂದು ಸ್ಪೀಚ್ಗಳಿದ್ದರೆ ಅದು ಶ್ರೀಕೃಷ್ಣ ಉಪಾಧ್ಯಾಯರ ಸ್ಪೀಚ್ಗಳು. ಯಾಕೆ ಅಂತ ಹೇಳಿದರೆ, ಸ್ಪೀಚ್ ಯಾವ ಟಾಪಿಕ್ ಬಗ್ಗೆ ಮಾಡ್ತಾರೆ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಆ ಸ್ಪೀಚಲ್ಲಿ ಎಷ್ಟು ಮೋಟಿವೇಶನ್ ಸಿಗ್ತದೆ, ಅದರಲ್ಲಿ ಆ ಸ್ಪೀಚ್ಗಳನ್ನು ಕೇಳಲಿಕ್ಕೆ ನಮಗೆ ಅಷ್ಟು ತಾಳ್ಮೆ ಇದೆಯಾ, ಅದು ನಮಗೆ ಕನ್ವೆ ಆಗ್ತದಾ, ಇದು ಕೂಡ ಮ್ಯಾಟ್ರ್ ಆಗ್ತದೆ. ಹಾಗಾಗಿ ಉಳಿದ ಸ್ಪೀಚ್ಗಳನ್ನು ನಾವು ಜಸ್ಟ್ ನೋಡಿ ಅದು ಕಾಂಟ್ರವರ್ಷಿಯಲ್ ಇದೆಯಾ ನಾನ್ ಕಾಂಟ್ರವರ್ಷಿಯಲ್ ಇದೆ ಅಂತ ಇಗ್ನೋರ್ ಮಾಡಿಬಿಡ್ತೇವೆ. ಬಟ್ ಕನ್ವೆ ಆಗುವಂಥ ಸ್ಪೀಚ್ಗಳಿದ್ರೆ ಅದನ್ನು ನಾವು ಕೇಳ್ತೇವೆ. ಆ ಗುಣ ಇಲ್ಲಿಯ ಪುತ್ತೂರಿನ ಸಭಿಕರಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಇದೆ ನನಗೆ. ಎರಡನೇ ಮಾತು, ಪುತ್ತೂರು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ. ಮಂಗಳೂರು ಅತಿ ಸೂಕ್ಷ್ಮ ಪ್ರದೇಶ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಮಂಗಳೂರು, ನಾನು ಹುಟ್ಟಿರೋ ಊರು ಪಡೀಲ್ ಕೂಡ ಒಂದು ಟೈಮಲ್ಲಿ ಅತಿ ಸೂಕ್ಷ್ಮ ಪ್ರದೇಶ. ಆದರೆ ಬೆಳವಣಿಗೆ ಹೊಂತ ಅಭಿವೃದ್ಧಿ ಆಗ್ತಾ ತಂತ್ರಜ್ಞಾನಗಳು ಮುಂದುವರಿತಾ ಇವತ್ತು ಅತಿ ಸೂಕ್ಷ್ಮ ಯಾವ ಪ್ರದೇಶಗಳು ಅಲ್ಲಿ ಇಲ್ಲ. ಮಂಗಳೂರು ಸಿಟಿ ಲಿಮಿಟ್ಸಲ್ಲಿ ಅಂತೂ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳೋದಕ್ಕೆ ಬಹಳ ಖುಷಿ ಇದೆ. ಯಾಕೆಂತ ಹೇಳಿದರೆ, ಒಂದು ಕಲ್ಲು ಬಿಸಾಡಬೇಕಾದ್ರೂ ಕ್ಯಾಮರಾ ಉಂಟಂದರೆ ನೋಡಿ ಕಲ್ಲು ಬಿಸಾಡೋ ಪರಿಸ್ಥಿತಿ ಇದೆ ಮಂಗಳೂರಿನಲ್ಲಿ. ಸೊ ತಂತ್ರಜ್ಞಾನದ ಪಾತ್ರ ನಮ್ಮ ಆರ್ಥಿಕ ಬೆಳವಣಿಗೆಯಲ್ಲಿ ಎಷ್ಟು ಮುಖ್ಯವೋ ಅದೇ ರೀತಿ ದೇಶ ಮುಂದುವರಿತಾ ಅಥವಾ ತಂತ್ರಜ್ಞಾನ ಮುಂದುವರಿತಾ ಒಂದು ನಗರ, ಒಂದು ಪಟ್ಟಣ, ಒಂದು ಗ್ರಾಮ ಮುಂದುವರಿತದೆ ಅಂತ ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ ನಾನು. ಸೊ ಅತಿ ಸೂಕ್ಷ್ಮ ಇದ್ದ ಪ್ರದೇಶಗಳು ಸೂಕ್ಷ್ಮ ಪ್ರದೇಶಗಳಾಗಿದೆ. ಸೂಕ್ಷ್ಮ ಇದ್ದ ಪ್ರದೇಶಗಳು ಖಂಡಿತವಾಗ್ಲೂ ಇನ್ನು ಬೆಳೀಲಿಕ್ಕೆ ಖಂಡಿತವಾಗ್ಲೂ ಬೆಳೀತದೆ ಅಂತ ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ. ಇನ್ನು ಮೂರನೇದಾಗಿ, ಈ ವ್ಯವಹಾರ ಕ್ಷೇತ್ರಕ್ಕೆ ನಾನು ಇಳಿಬೇಕಾದ್ರೆ ನಾವು ಕೂಡ ಸೋತು ಬಂದವನೇ. ನಂದು ಒಂದು ಫೈನಾನ್ಸ್ ಸಂಸ್ಥೆ ಇದೆ. ಆದರೆ ಕೋವಿಡ್ ಟೈಮಲ್ಲಿ ನಾನು ಎಲ್ಲವನ್ನು ಕಳೆದುಕೊಂಡು ಕಿಸೆಯಲ್ಲಿ ಕೇವಲ 300 ರೂಪಾಯಿಗಳನ್ನು ಇಟ್ಕೊಂಡು ಸಾಲ ಮಾಡಿ ಮತ್ತೆ ಉದ್ಯಮ ಕ್ಷೇತ್ರಕ್ಕೆ ಮತ್ತೆ ಇಳಿದವನು. ನಾನೇನು ಕೋಟೆಗಟ್ಟಲೆ ಸಂಪಾದನೆ ಮಾಡಿ ನನ್ನ ತಂದೆ ತಾಯಿ
ಕೋಟಿಗಟ್ಟಲೆ ಆಸ್ತಿ ಇರುವವರೇನೇ ಆಗಿರಲಿಲ್ಲ, ಟು ಬಿ ಹಾನೆಸ್ಟ್. ಆದರೂ ಕೂಡ ಒಂದು ಛಲ ಇತ್ತು, ಏನಾದರೂ ಒಂದು ಸಾಧನೆ ಮಾಡಬೇಕು, ಮಾಡೋದಿದ್ರೆ ವ್ಯವಹಾರವೇ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಒಂದಿಷ್ಟು ಸಾಲವನ್ನು ಪಡ್ಕೊಂಡು ಆರಂಭ ಮಾಡಿದ ಉದ್ಯಮ. ಆದರೆ ಒಬ್ಬರಿಂದ ಏನಾದರೂ ಸಾಧನೆ ಮಾಡಲಿಕ್ಕಾಗ್ತದಂತ ನೋಡಿದರೆ ಇವತ್ತಿನ ಸಂದರ್ಭದಲ್ಲಿ ಒಬ್ಬರಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಟೀಮ್ ಬೇಕು, ಒಂದಿಷ್ಟು ಹಿತೈಷಿಗಳು ಬೇಕು, ಸಹೃದಯಿಗಳು ಬೇಕು. ಅದರಲ್ಲಿ ಇವತ್ತು ಪುತ್ತೂರಿನಲ್ಲಿ ಏನೋ ನಾವು ವಿಜಯ್ ಪುನೀತರು ಹಾಗೂ ಮಾಲತಿ ಉಪಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಏನು ಶಾಖೆಯನ್ನು ಪ್ರಾರಂಭ ಮಾಡಿದೆವು, ಅವರ ಎಫರ್ಟ್ನಿಂದಾಗಿ ಈ ಶಾಖೆ ಬೆಳೆದಿದೆ. ಅದೇ ರೀತಿ ಇತರ ಶಾಖೆಗಳ ಅಧ್ಯಕ್ಷರು ಉಪಾಧ್ಯಕ್ಷರ ಎಫರ್ಟ್ಸ್ಗಳು, ಸಿಬ್ಬಂದಿಗಳ ಹಾನೆಸ್ಟಿ, ಪ್ರಾಮಾಣಿಕತನ ಹಾಗೂ ಅವರ ಎಫರ್ಟ್ಸ್, ಇದೆಲ್ಲದರಿಂದ ಇವತ್ತು ಸಂಸ್ಥೆ ಬೆಳೆದಿದೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆಯ ಗ್ರಾಹಕರು ಕೂಡ ಬೇಕು, ಒಳ್ಳೆಯ ಗ್ರಾಹಕರು ಕೂಡ ಬೇಕು. ಕೇವಲ ಸಿಬ್ಬಂದಿ ಆಡಳಿತ ಮಂಡಳಿ ಒಳ್ಳೆದಿದ್ದರೆ ಸಾಕಾಗೋದು, ಒಳ್ಳೆಯ ಗ್ರಾಹಕರು ಕೂಡ ಬೇಕಾಗ್ತದೆ ಒಂದು ಸಂಸ್ಥೆ ಬೆಳೆಯಬೇಕಿದೆ. ಅಂಥ ಗ್ರಾಹಕರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವುದರಿಂದ ಈ ಸಂಸ್ಥೆ ಬೆಳೆದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕ್ರೆಡಿಟ್ ಗ್ರಾಹಕರಿಗೆ ಕೂಡ ಹೋಗ್ತದೆ. ಅದೇ ರೀತಿ ಕೇವಲ ಗ್ರಾಹಕರು, ಸಂಸ್ಥೆ ಅಥವಾ ಆಡಳಿತ ಮಂಡಳಿ ಇದ್ರೆ ಸಾಕಾಗುವುದಿಲ್ಲ, ಒಳ್ಳೆಯ ಸರ್ಕಾರಗಳು ಕೂಡ ಬೇಕು, ಒಳ್ಳೆಯ ಸರ್ಕಾರಗಳು ಕೂಡ ಬೇಕು ಒಂದು ಸಂಸ್ಥೆ ಬೆಳೆಯಬೇಕು. ಯಾಕೆಂದರೆ ಸರ್ಕಾರದ ಪಾಲಿಸೀಸ್ ಅಥವಾ ಯೋಜನೆಗಳು ಒಂದು ಸಂಸ್ಥೆ ಕಟ್ಟಬೇಕಿದ್ರೆ ಮಹತ್ತರವಾದ ಪ್ರಾಮುಖ್ಯತೆ ವಹಿಸ್ತದೆ. ಇವತ್ತು ಸರ್ಕಾರಗಳು ಕೊಟ್ಟ ಏನು ತಂತ್ರಜ್ಞಾನದಿಂದ ಕೂಡಿದ ಒಂದು ಪ್ಲ್ಯಾಟ್ಫಾರ್ಮ್ಸ್ಗಳಿರ್ಬೋದು, ಅದರಿಂದ ಬಹಳ ಸುಲಭವಾಗಿ ಒಂದು ವ್ಯವಹಾರವನ್ನು ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಶುರು ಮಾಡಿ ಯಶಸ್ಸುಗೊಳಿಸಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಭಾವನೆ. ಹಾಗಾಗಿ ಈ ವೇದಿಕೆ ಮುಖಾಂತರ ಸರ್ಕಾರಗಳಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ಯಾವುದೇ ಸರ್ಕಾರ ಇರ್ಬೋದು. ಅದೇ ರೀತಿ ಅಧಿಕಾರಿ ವರ್ಗದವರು ಕೂಡ ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂದು ವ್ಯವಹಾರ ನಡೆಸಬೇಕಿದ್ರೆ ಇವತ್ತು ಅಧಿಕಾರಿ ವರ್ಗದ ಬೆಂಬಲ ಕೊಡಬೇಕಾಗ್ತದೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿ ವರ್ಗ ಇರ್ಬೋದು, ಅವರಿಗೂ ಕೂಡ ಪುತ್ತೂರಿನ ಅಧಿಕಾರಿ ವರ್ಗಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದಿಷ್ಟು ವಿಚಾರಗಳನ್ನು ಮುಂದುವರೆದು ಸಂಸ್ಥೆಯ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೇನೆ. ಕಳೆದ ವರ್ಷ ಪುತ್ತೂರಿನಲ್ಲಿ ಯಾರಾದರೂ ಶೂನ್ಯದಿಂದ ಆರಂಭ ಮಾಡಿದ ಸಂಸ್ಥೆ ಅಂತ ಭಾವಿಸಿದರೆ ತಪ್ಪಾಗ್ತದೆ. ಮೈನಸ್ನಲ್ಲಿ ಆರಂಭಿಸಿದ ಸಂಸ್ಥೆ. ಮೈನಸ್ ಅಂದರೆ ಏನು ಅಂತ ನಾನು ಹೇಳೋದಿಲ್ಲ, ನೀವು ಅಧ್ಯಕ್ಷರನ್ನು ಆಮೇಲೆ ಕೇಳ್ಕೊಳ್ಳಿ ಕಾರ್ಯಕ್ರಮ ಆದಮೇಲೆ. ಮೈನಸ್ನಲ್ಲಿ ಆರಂಭವಾದ ಸಂಸ್ಥೆ ಇವತ್ತು ಬೆಳೆದು ನಿಂತಿದೆ. ಸಾಧಾರಣ 2.5 ಕೋಟಿ ರೂಪಾಯಿಗಳ ನಾವು ವ್ಯಾವಹಾರಿಕ ಗುರಿಯನ್ನು ಇಲ್ಲಿ ನಾವು ಹೊಂದಿದ್ದೆವು. ಅದನ್ನು ಮೀರಿ ನಾವು ಪುತ್ತೂರಿನಲ್ಲಿ ಕಳೆದ 1 ವರ್ಷದಲ್ಲಿ ಬೆಳೆದಿದ್ದೇವೆ ಅಂತ ಹೇಳೋದಕ್ಕೆ ನನಗೆ ಇಲ್ಲಿಯ ಶಾಖಾ ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದ ಮೇಲೆ ಬಹಳಷ್ಟು ಹೆಮ್ಮೆ ಇದೆ. ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಬೋದು. ಅದೇ ರೀತಿ ನಾನು ಎರಡನೇದು ಗಮನಿಸಿದ ಅಂಶ ಸಂಸ್ಥೆ ಬಗ್ಗೆ, ಒಂದು ಸಂಸ್ಥೆ ಆರಂಭವಾದ ನಂತರ ಆ ಶಾಖೆಗೆ ನಾನು ಮತ್ತೆ ಭೇಟಿ ಕೊಟ್ಟಾಗ ಎಲ್ಲೋ ಒಂದು ಕಡೆ ಒಂದು ಗೋಡೆಯಲ್ಲಿ ಕಲೆಯಾದರೂ ಇರ್ತದೆ. ನಾನು ಮೊದಲು ಈ ವೇದಿಕೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ನಾನು ಹೋದದ್ದು ಬ್ರಾಂಚಿಗೆ. ನೋಡು, 1 ವರ್ಷ ನಂತರ ಬ್ರಾಂಚ್ ಹೇಗೆ ಉಂಟು ಅಂತ ಹೇಳೋದು ಭಾಳ ಇಂಪಾರ್ಟೆಂಟ್. ಶುಚಿತ್ವ ಇದೆ ಇಲ್ವೋ ಅಂತ ಹೇಳೋದು. ಆದರೆ ಬಹಳ ಖುಷಿ ಇದೆ, ನಮ್ಮ ಹೆಡ್ ಆಫೀಸಲ್ಲಿ ಕೂಡ ಒಂದು ಕಲೆ ಆದರೂ ಖಂಡಿತ ಕಾಣ್ತದೆ. ಬಟ್ ಪುತ್ತೂರು ಬ್ರಾಂಚಲ್ಲಿ ಒಂದು ಗೋಡೆಯಲ್ಲಿ ಒಂದು ಕಲೆ ಕೂಡ ಇಲ್ಲ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ. ಯಾಕಂದರೆ ಶುಚಿತ್ವ ಕಾಪಾಡಿಕೊಂಡಿದ್ದಾರೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ವಿಷಯ ಕೂಡ. ಇನ್ನು ಮುಂದುವರೆದು ಹೇಳಬೇಕಾದ್ರೆ, ಪುತ್ತೂರಿನಲ್ಲಿ ಮೊದಲ ವರ್ಷದ ವಾರ್ಷಿಕೋತ್ಸವದ ನಂತರ ನಾವು 8 ಶಾಖೆಗಳನ್ನು ಹೊಸದಾಗಿ ಆರಂಭ ಮಾಡಿದೆ. ಮನ್ಮಥ ಶೆಟ್ಟರು ಮಾತಾಡ್ತಾ ಹೇಳಿದರು, ಒಂದು ವೇಳೆ ಪುತ್ತೂರಿನಲ್ಲಿ ಮೊದಲ ಶಾಖೆ ಆರಂಭಿಸಿದರೆ 25 ಶಾಖೆಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆದರೆ ಪುತ್ತೂರು ನೆಲದಲ್ಲಿ ನಾವು ಕಾಲಿಟ್ಟ ನಂತರ
ದೈವದೇವರುಗಳ ಆಶೀರ್ವಾದದಿಂದ ನಾವು ಈ ವರ್ಷದ ಅಂತ್ಯದೊಳಗೆ 25 ಶಾಖೆಗಳನ್ನು ಖಂಡಿತವಾಗ್ಲೂ ಆರಂಭಿಸ್ತೇವೆ. ಯಾಕೆಂದರೆ ಈಗಾಗಲೇ 6 ಬ್ರಾಂಚ್ಗಳ ಕೆಲಸ ನಡೀತಾ ಇದೆ. ಆಟಿ ಮುಗಿದ ನಂತರ ಆಗಸ್ಟ್ 16ರ ಹೊತ್ತಿಗೆ ನಾವು ಇನ್ನೊಂದಿಷ್ಟು ನಮ್ಮ ಶಾಖೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದೇವೆ. ಅದರ ನಂತರ ಅಕ್ಟೋಬರಲ್ಲಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ, ಮೈಸೂರು, ಶಿವಮೊಗ್ಗ, ಹಾಸನ, ಸಕಲೇಶಪುರ ಒಟ್ಟು 6 ಜಿಲ್ಲೆಗಳಲ್ಲಿ ನಮ್ಮ ಶಾಖೆಗಳು ಉದ್ಘಾಟನೆಗೊಳ್ಳಲಿಕ್ಕಿದೆ. ಒಟ್ಟಾರೆಯಾಗಿ ನಾವು ಕರ್ನಾಟಕದಾದ್ಯಂತ ಈ ವರ್ಷ ಒಟ್ಟು 8 ಜಿಲ್ಲೆಗಳಲ್ಲಿ ಒಟ್ಟು ಸಂಸ್ಥೆ 25 ಶಾಖೆಗಳನ್ನು ಹೊಂದುವ ಗುರಿಯನ್ನು ಹೊಂದಿದ್ದೇವೆ. ನಾನು ಕಳೆದ ವರ್ಷ ಮಾಧ್ಯಮ ಮಿತ್ರರ ಜೊತೆಗೆ ಮಾತಾಡ್ತಾ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೆ. 2025-26ನೇ ಆರ್ಥಿಕ ಸಾಲಿನಲ್ಲಿ 25 ಶಾಖೆಗಳನ್ನು ನಾವು ಪ್ರಾರಂಭ ಮಾಡ್ತೇವೆ, 50 ಕೋಟಿಯ ಮೇಲೆ ವ್ಯವಹಾರ ಈ ವರ್ಷ ನಡೆಸ್ತೇವೆ ಅಂತ ಹೇಳಿ. ಹಾಗೂ ಖಂಡಿತವಾಗ್ಲೂ ನನಗೆ ಭರವಸೆ ಇದೆ, ಡಿಸೆಂಬರ್ 30-31 ತಾರೀಕಿನ ಒಳಗಡೆ ಖಂಡಿತವಾಗ್ಲೂ ನಾವು 25 ಶಾಖೆಗಳ ಗುರಿಯನ್ನು ತಲುಪ್ತೇವೆ. ಅದೇ ರೀತಿ 2025-26ನೇ ಆರ್ಥಿಕ ಸಾಲಿನಲ್ಲಿ 60 ಕೋಟಿ ರೂಪಾಯಿಗಳ ವಹಿವಾಟು ಖಂಡಿತವಾಗ್ಲೂ ನಡೆಸ್ತೇವೆ ಎಂಬ ಭರವಸೆ ನನಗೆ ಇದೆ. ಇನ್ನು ಸಂಸ್ಥೆಯಲ್ಲಿ ಒಟ್ಟು 150 ಸಿಬ್ಬಂದಿ ವರ್ಗದವರು ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನು ಕೊಡ್ತಾ ಇದ್ದಾರೆ. ನಾನು ಎಲ್ಲ ಸಂಸ್ಥೆಯ ಈ ವೇದಿಕೆಯ ಮುಖಾಂತರ ನಮ್ಮ ಎಲ್ಲ ಶಾಖೆಗಳ ಸಿಬ್ಬಂದಿ ವರ್ಗಕ್ಕೆ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದರೆ, ನಾವು ಇಲ್ಲಿ ನಿಂತು ಇವತ್ತು ಈ ವೇದಿಕೆಯಲ್ಲಿ ನಿಂತು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮಳೆ ಗಾಳಿ ಅಂತ ಲೆಕ್ಕಿಸದೆ ನಮ್ಮ ಪಿಗ್ಮಿ ಏಜೆಂಟ್ರುಗಳಿರ್ಬೋದು, ಶಾಖಾ ಸಿಬ್ಬಂದಿಗಳಿರ್ಬೋದು, ತಮ್ಮ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಾ ಇರೋದ್ರಿಂದ ನಾವು ಯಾವುದೇ ಒತ್ತಡಗಳಿಲ್ಲದೆ ನಮ್ಮ ಏನು ಶಾಖೆಗಳ ವಿಸ್ತರಣಾ ಕಾರ್ಯಕ್ರಮಗಳಿರ್ಬೋದು, ಹೊಸ ಶಾಖೆಗಳಿರ್ಬೋದು, ಅಥವಾ ಸಂಸ್ಥೆಗೆ ಸಂಬಂಧಪಟ್ಟ ನೀತಿ ನಿಯಮಗಳನ್ನು ರೂಪಿಸಲಿಕ್ಕೆ ಅದು ನಮಗೆ ಪೂರಕವಾದ ವ್ಯವಸ್ಥೆಗಳು ಅಲ್ಲಿ ಕೆಲಸ ಕಾರ್ಯಗಳು ನಡೀತದೆ. ಹಾಗಾಗಿ ನಾನು ಸಿಬ್ಬಂದಿ ವರ್ಗಕ್ಕೆ ಮತ್ತೊಮ್ಮೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೇನೆ. ಅದೇ ರೀತಿ ಸಂಸ್ಥೆ ಏಳಿಗೆಯ ಬಗ್ಗೆ ನೋಡಲಿಕ್ಕೆ ಹೋದರೆ ಅಚೀವ್ಮೆಂಟ್ಗಳು, ನಾನು ಯಾವತ್ತೂ ಕೂಡ ಹೇಳ್ತಾ ಇದ್ದೆ, ಅಚೀವ್ಮೆಂಟ್ಗಳು ಮಾತಾಡ್ತದೆ ಅಂತ. ಯಾವತ್ತೂ ಕೂಡ ಅಂಕಿಅಂಶಗಳನ್ನು ಹೇಳುವಾಗ ನಮ್ದು ಇಷ್ಟು ಕೋಟಿ ಆಯಿತು, ಅಷ್ಟು ಕೋಟಿ ವ್ಯವಹಾರ ಆಯಿತು. ಖಂಡಿತವಾಗ್ಲೂ ನಾನು ಈ ಅಂಕಿಅಂಶಗಳ ಬಗ್ಗೆ ಬಹಳ ಆಲೋಚನೆ ಮಾಡಿದ ವ್ಯಕ್ತಿ ಅಲ್ಲ. ಎಷ್ಟು ಕೋಟಿ ವ್ಯವಹಾರ ನಡೆಸ್ತೇವೆ ಅದು ಬಹಳ ಮ್ಯಾಟರೇ ಆಗೋದಿಲ್ಲ. ನೀವು 60 ಕೋಟಿ ವ್ಯವಹಾರ ನಡೆಸಿ, 100 ಕೋಟಿ ವ್ಯವಹಾರ ನಡೆಸಿ ಮ್ಯಾಟರ್ ಆಗೋದು. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಅದು ಬಹಳ ದೊಡ್ಡ ಮ್ಯಾಟರ್ ಏನಲ್ಲ. ಯಾಕೆಂದರೆ ಅಂಕಿಅಂಶಗಳಿಗೆ ಲಿಮಿಟ್ ಇಲ್ಲ, ಎಷ್ಟು ಬೇಕಿದ್ರೆ ವ್ಯವಹಾರ ನಡೆಸಿ. ಆದರೆ ಒಂದು ಸಂಸ್ಥೆ ಪ್ರಾಮಾಣಿಕತೆಯನ್ನು ಉಳಿಸಿಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ನಮ್ಮ ಸಾಧನೆ ಏನು ಅಂತ ಕೇಳಿದರೆ, ಕಳೆದ 5 ವರ್ಷಗಳಲ್ಲಿ ನಾವು ಎಲ್ಲೂ ಒಂದು ಕಡೆ ಡಿಫಾಲ್ಟ್ ಆಗಲಿಲ್ಲ ಅಥವಾ ಜನರಿಗೆ ದುಡ್ಡು ವಾಪಸ್ ಕೊಡಲಿಲ್ಲ ಅಂತ ಹೇಳುವಂತಹ ಯಾವುದೇ ಒಂದು ಕಮೆಂಟ್ ಕೂಡ ಎಲ್ಲೂ ಕೂಡ ಬರಲಿಲ್ಲ ಅಂತ ಹೇಳುವಂಥದ್ದು ನಮ್ಮ ಸಾಧನೆ. ಅಥವಾ ಯಾವುದೇ ಮಾಧ್ಯಮದಲ್ಲಿ ಇಂಥ ಸಂಸ್ಥೆಯಲ್ಲಿ ಇಂಥ ಗೋಲ್ಮಾಲ್ ನಡೀತಾ ಇದೆ, ಧೋಖಾ ನಡೀತಾ ಇದೆ ಅಂತ ಯಾವುದು ಕೂಡ ಪಬ್ಲಿಷ್ ಆಗಲಿಲ್ಲ ಅಥವಾ ಅಂಥದಕ್ಕೆ ನಾವು ಆಸ್ಪದ ಕೂಡ ಕೊಡಲಿಲ್ಲ. ಇದು ಕೂಡ ನಮ್ಮ ಸಾಧನೆ. ಯಾಕಂದರೆ ಇವತ್ತು ಬಹಳಷ್ಟು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗೋಲ್ಡಿನ ವಿಚಾರದಲ್ಲಿ ಕಳ್ಳತನ ನಡೆಯುವಂಥದ್ದೆಲ್ಲ ಸಾಮಾನ್ಯ ಆಗಿಬಿಟ್ಟಿದೆ. ಅಂತ ಯಾವುದೇ ಕತೆ ನಮ್ಮ ಯಾವುದೇ ಶಾಖೆಗಳಲ್ಲಿ ಬರಲಿಲ್ಲ ಅಂತ ಹೇಳುವಂಥದ್ದು ನಮ್ಮ. ಅಥವಾ ಯಾವುದೇ ನಮ್ಮ ಎಷ್ಟು ಶಾಖಾಧ್ಯಕ್ಷರಿದ್ದಾರೆ ಅವರು ಕೂಡ ನಾವು ಪೊಲೀಸ್ ವೆರಿಫಿಕೇಷನ್ ಮಾಡಿ ಇವತ್ತಿನ ಸಂದರ್ಭದಲ್ಲಿ ನಾವು ಒಂದು ಬ್ರಾಂಚ್ ಸ್ಥಾಪನೆ ಮಾಡಬೇಕಾದ್ರೆ ಒಂದು ಉಪಾಧ್ಯಕ್ಷರನ್ನು ಅಥವಾ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದ್ರೆ ಮೊದಲು ನಾವು ನೋಡೋದು ಏನಾದರೂ ಕೇಸ್ ಉಂಟಾ ಅಂತ. ಅದರಲ್ಲೂ ಎಸ್ಪೆಷಲಿ ಫೈನಾನ್ಷಿಯಲ್ ಬ್ಯಾಂಕ್ ಕೇಸ್ಗಳು ಅಂದರೆ ಬೇರೆ ಬೇರೆ ಟೈಪಲ್ಲಿದೆ. ಫ್ರಾಡ್ ಮಾಡಿದ ಕೇಸ್ಗಳು ಏನಾದರೂ ಇದೆಯಾ ಅಂತ. ಅದು ಯಾವುದು ಕೂಡ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷ ಇವತ್ತಿನವರೆಗೆ ಇಲ್ಲ ಅಂತ ಹೇಳುವಂಥದ್ದು ನಮ್ಮ ಸಾಧನೆ. ಇದೆಲ್ಲ ವಿಚಾರಗಳು ಇನ್ನೂ ಕೂಡ ಹೇಳಲಿಕ್ಕೆ ಹೋದರೆ ಬಹಳಷ್ಟು ವಿಚಾರಗಳು ಇದೆ. ಸೊ ಈ ಸಾಧನೆಗಳು ನಮ್ಮದು ನಾವೇನೀಗ ಹೇಳಿದೆ, ಈ ಸಾಧನೆಗಳ ಮುಖಾಂತರವಾಗಿ ನಮ್ಮ ಸಂಸ್ಥೆ ನಿರಂತರವಾಗಿ ಬೆಳೀತಾ ಬಂದಿದೆ.
ಅದೇ ರೀತಿ ನಮ್ಮ ಈ ಏಳಿಗೆಯಲ್ಲಿ ಮಾಧ್ಯಮ ಮಿತ್ರರ ಸಹಕಾರ ಕೂಡ ಬಹಳ ಅಗತ್ಯವಾಗಿದೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರನ್ನು ಕೂಡ ಹೇಳಿಕ್ಕೆ ಬಯಸ್ತೇನೆ. ಯಾಕೆಂದರೆ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಬಯಸ್ತೇನೆ ಮಾಧ್ಯಮ ಮಿತ್ರರಿಂದ. ಮಾಧ್ಯಮ ಅಂತ ಹೇಳಿದರೆ ಯಾವ ರೀತಿ ಎಫೆಕ್ಟ್ ಇದೆ ಅಂತ ಹೇಳಿ. ನಮ್ಮ ಮೊದಲನೇ ವರ್ಷದ ವಾರ್ಷಿಕ 2022-23 ಆರ್ಥಿಕ ಸಾಲಿನಲ್ಲಿ ನಮ್ಮದು ಕೇವಲ 2 ಬ್ರಾಂಚ್ಗಳಿತ್ತು. 3,10,00,000 ರೂಪಾಯಿ ವ್ಯವಹಾರ ನಡೆಸಿದ್ದೆವು ನಾವು. 2023-24ನೇ ವಾರ್ಷಿಕ ಸಾಲಿನಲ್ಲಿ ನಾವು 6 ಕೋಟಿ ರೂಪಾಯಿಗಳ ಟಾರ್ಗೆಟ್ ಇಟ್ಟರು ಕೂಡ ನಾವು ಅಚೀವ್ ಮಾಡಿದ್ದು ಕೇವಲ 5.10 ಕೋಟಿ, 5.10 ಕ್ರೋರ್ಸ್. ಆಗಲೂ ಕೂಡ ಇದ್ದದ್ದು 2 ಬ್ರಾಂಚ್. ಆದರೆ 2024-25ನೇ ವರ್ಷದಲ್ಲಿ ನಾವು ಮಾಧ್ಯಮ ಮಿತ್ರರನ್ನು ಸಂಪರ್ಕಿಸಿ ನಮಗೆ ಎಲ್ಲ ಪೇಪರಲ್ಲಿ ಒಂದು ಫ್ರಂಟ್ ಪೇಜಲ್ಲಿ ಆ್ಯಡ್ ಕೊಡಬೇಕಂತ ಒಂದು ರಿಕ್ವೆಸ್ಟ್ ಮಾಡಿದ್ದೆವು. ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಮಾಡಿಕೊಡಿ. ಒಪ್ಪಿಕೊಂಡ್ರು. ಸಾಧಾರಣ ಮಂಗಳೂರು ಅಥವಾ ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ಲ ತಾಲೂಕುಗಳಲ್ಲಿ, ಒಟ್ಟು 7 ತಾಲೂಕಿದೆ ಎಂದು ಭಾವಿಸ್ತೇನೆ, 7 ತಾಲೂಕುಗಳಲ್ಲಿ ಕೂಡ ಒಂದೇ ದಿವಸ ಸಾಧಾರಣ 15 ಮೇಜರ್ ಪೇಪರ್ಗಳಲ್ಲಿ, ಉದಯವಾಣಿ, ವಿಜಯ ಕರ್ನಾಟಕ, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಎಲ್ಲ ಪೇಪರ್ಗಳಲ್ಲಿ ಫ್ರಂಟ್ ಪೇಜಲ್ಲಿ ಅಡ್ವರ್ಟೈಸ್ ಕೊಟ್ಟು ಆ ಆರ್ಥಿಕ ಸಾಲಿನಲ್ಲಿ ನಮಗೆ 21,86,00,000 ರೂಪಾಯಿ ವಹಿವಾಟನ್ನು ನಾವು ನಡೆಸಿದ್ದೇವೆ. 5 ಕೋಟಿ. ಈ ವರ್ಷದಲ್ಲಿ 55 ಕೋಟಿ ರೂಪಾಯಿಗಳ ವ್ಯಾವಹಾರಿಕ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ. ಆದರೆ ಈಗದ ಏನು ನಮ್ಮ ಎಸ್ಟಿಮೇಷನ್ ಇದೆ ಅದರ ಪ್ರಕಾರ 60 ಕೋಟಿ ರೂಪಾಯಿಗಳ ವಹಿವಾಟನ್ನು ನಾವು ಖಂಡಿತವಾಗಲೂ ಈ ವರ್ಷ ಮಾಧ್ಯಮ ಮಿತ್ರರ ಒಂದು ಸಹಕಾರ ಇದ್ದರೆ ಖಂಡಿತವಾಗಲೂ ದಾಟ್ತೇವೆ ಅಂತ ಹೇಳಿ ನಮಗೊಂದು ಭರವಸೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಕೊನೆಯದಾಗಿ ನನ್ನ ಹತ್ರ ಕೇವಲ 3 ನಿಮಿಷಗಳಿಂದ ನಾನು 20 ನಿಮಿಷ ಅಂತ ಹೇಳಿದ್ದೆ, 20 ನಿಮಿಷ ಸೀಮಿತಗೊಳಿಸ್ತೇನೆ. ಇದಕ್ಕಿಂತ ಮುಂದೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ವಿಚಾರವನ್ನು ಈ ವೇದಿಕೆಯಲ್ಲಿ ನಾನು ಕೊನೆಯದಾಗಿ ಹೇಳಿಕ್ಕೆ ಬಯಸ್ತೇನೆ. ಪ್ರತಿಯೊಬ್ಬರಲ್ಲೂ ಕೂಡ ಇವತ್ತಿನ ಯುವಜನರಿಗೆ ಒಂದು ಕೊಡುವ ಒಂದು ಸಂದೇಶ, ಎಬಿಲಿಟಿ. ನಾನು ಇದನ್ನು ಬಹಳಷ್ಟು ಬಾರಿ ನಾನು ಹೇಳಿದ್ದೇನೆ ಕೂಡ. ಎಬಿಲಿಟಿ ಅಂತ ಹೇಳುವಂಥದ್ದು ಅದು ಪ್ರತಿಯೊಬ್ಬರಲ್ಲೂ ಇದೆ, ಪ್ರತಿಯೊಬ್ಬ ಯುವಜನತೆಯಲ್ಲಿ ಇರಬಹುದು, ಇದೆ. ಆದರೆ ಅದರ ಬಳಕೆಯನ್ನು ಎಷ್ಟು ಸೂಕ್ತವಾಗಿ ಮಾಡಿಕೊಳ್ತಾರೆ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್. ಒಂದು. ಎರಡನೇದು, ಕೇವಲ ಎಬಿಲಿಟಿ ಇದ್ದರೆ ಸಾಕಾಗ್ತದಾ? ಸಾಕಾಗ ಯಾವುದೇ ಕ್ಷೇತ್ರದಲ್ಲಿ ಎಬಿಲಿಟಿ ಅಂತ ಹೇಳಿದರೆ ಸಾಕಾಗೋದಿಲ್ಲ. ಇನ್ನೊಂದು ಬೇಕಾಗ್ತದೆ, ಕೆಪೇಬಿಲಿಟಿ. ಒಂದು ಕ್ಯಾಪ್ ಆ್ಯಡ್ ಆಗ್ತದೆ. ಬಟ್ ವೆನ್ ಇಟ್ ಕಮ್ಸ್ ಟು ಕೆಪೇಬಿಲಿಟಿ, ಅದು ಪರ್ಸನ್ ಟು ಪರ್ಸನ್ ವೇರಿ ಆಗ್ತದೆ. ಎಲ್ಲ ಕೆಪಬಿಲಿಟಿಗಳು ನನ್ನ ಹತ್ರಲ್ಲೇ ಇದೆ ಅಂತ ನಾನು ಅಂದ್ಕೊಂಡ್ರೆ ಅದು ಬಹುಶಃ ತಪ್ಪಾಗ್ತದೆ. 18 ಮಂದಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಒಟ್ಟು ನನ್ನ ಟೀಮ್ನಲ್ಲಿ 18 ಮಂದಿ ಇದ್ದಾರೆ ದಕ್ಷಿಣ ಕನ್ನಡ ನಿಧಿ ಲಿಮಿಟೆಡ್ನಲ್ಲಿ. ಎಲ್ಲರಲ್ಲಿ ಇರುವ ಎಬಿಲಿಟಿ ಒಂದೇ ಲೆಕ್ಕ ಇದೆ. ಹಾಗಾದರೆ ಎಬಿಲಿಟಿ ಅಂದರೆ ಏನು ಅಂತ ನೋಡಿದ್ರೆ, ಒಂದು ಸಂಸ್ಥೆ ಸ್ಥಾಪನೆ ಮಾಡಲಿಕ್ಕೆ ಎಲ್ಲರಿಗೂ ಎಬಿಲಿಟಿ ಇದೆ. ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿಕೊಟ್ರೆ ಇವತ್ತು ಕಂಪನಿ ಓಪನ್ ಆಗ್ತದೆ. ಅದರ ನಂತರ ಬರುವ ನೆಕ್ಸ್ಟ್ ಚಾಲೆಂಜ್ ಕೆಪಬಿಲಿಟಿ. ಅದನ್ನು ನಡೆಸುವುದು ಹೇಗೆ ಅಂತ. ಅದನ್ನು ನಡೆಸಬೇಕಿದ್ರೆ ಕೆಪಬಿಲಿಟಿ ಬೇಕೇ ಬೇಕು. ಅದು ಪರ್ಸನ್ ಟು ಪರ್ಸನ್ ವೇರಿ ಆಗೋದ್ರಿಂದ ಒಬ್ಬ ವ್ಯಕ್ತಿ ನಾನು ಕಂಪನಿ ನಡೆಸ್ತೇನೆ ಅಂತ ಹೋದರೆ ಸಾಕಾಗೋದಿಲ್ಲ. ಒಂದು ಪ್ರಾಮಾಣಿಕವಾಗಿರುವ ತಂಡ ಅದಕ್ಕೆ ಬೇಕಾಗ್ತದೆ. ಅದಕ್ಕೆ ಒಂದು ಸೂಕ್ತ ಉದಾಹರಣೆ ಪುತ್ತೂರಿನಲ್ಲಿ ಕೂಡ ಇದೆ. ಬಿಂದು ಕಂಪನಿ, ನಾವು ನೀರಲ್ಲಿ ಕುಡಿತೇವೆ. ಆ ಬಿಂದು ಕಂಪನಿ ಮೊನ್ನೆಷ್ಟೇ ರೋಲ್ಸ್ ರಾಯ್ಸ್ ತಗೊಂಡ್ರು ಅಂತ ಹೇಳಿ ನಾನು ಪೇಪರಲ್ಲಿ ಓದಿದೆ. ಬಹಳ ಹೆಮ್ಮೆ ಆಗ್ತದೆ. ಯಾಕೆ ಅಂತ ಹೇಳಿದರೆ, ರೋಲ್ಸ್ ರಾಯ್ಸ್ ಇರೋದು ಬಹಳ ಕಡಿಮೆ. ಮಂಗಳೂರಿನಲ್ಲಿ ಕೂಡ ಒಬ್ಬರಿಬ್ಬರ ಹತ್ರ ಏನೋ ಇರಬಹುದು, ಭಾಗಶಃ ಇರಬಹುದು, ಇಲ್ಲದೇನೋ ಇರಬಹುದು, ಗೊತ್ತಿಲ್ಲ ನನಗೆ. ಬಟ್ ಉಡುಪಿಯಲ್ಲಿ ಪ್ರಮೋದ್ ಮಧುರಾಜ್ ಸರ್ ಹತ್ರ ಒಂದಿದೆ. ಅದರ ನಂತರ ನಾನು ಓದಿದ್ದು ಪುತ್ತೂರಿಗೆ ರೋಲ್ಸ್ ರಾಯ್ಸ್ ಬಂದಿದೆ ಅಂತ. ಇದು ಪುತ್ತೂರಿನ ಸ್ಥಳೀಯ ಮಾರುಕಟ್ಟೆಯ ಬೆಳವಣಿಗೆಯನ್ನು ಕೂಡ ಸೂಚಿಸ್ತದೆ. ಹಾಗಾಗಿ ನಾನು ಇಲ್ಲಿ ಗಣ್ಯರು ಹೇಳುವಂಥ ಮಾತುಗಳನ್ನು ಒಪ್ಕೊಳ್ತೇನೆ. ಪುತ್ತೂರು ಯಾವಾಗಲೂ ಕೂಡ ನಂಬರ್ 1 ಆಗಲಿ, ನಂಬರ್ 1 ಆಗಿ ಬೆಳೆಯಲಿ ಅಂತ ಹಾರೈಸ್ತಾ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಿಜಯ ಪುನೀತ್ರವರಿಗೆ ಹಾಗೂ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೂ ಹಾಗೂ ಶ್ರೀ ಮಾಲತಿ ಉಪಾಧ್ಯಕ್ಷರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ, ಹಾಗೂ ನನ್ನ ಮಾತುಗಳನ್ನು ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಥ್ಯಾಂಕ್ ಯು.
ಸೊ ಧನ್ಯವಾದಗಳು ಸರ್ ನಿಮ್ಮ ಮಾತುಗಳಿಗಾಗಿ. ಹೇಗೆ ಈ ಸಂಸ್ಥೆ ಸಾಗಿ ಬಂತು ಅನ್ನೋದರ ಬಗ್ಗೆ ಬಹಳ ಡೀಟೇಲ್ ಆಗಿ ಎಲ್ರಿಗೂ ಮನ ಮುಟ್ಟುವಂಥ ರೀತಿಯಲ್ಲಿ ತಿಳಿಸಿದ್ದೀರಿ. ಜೊತೆಗೆ ಮಾಧ್ಯಮದ ಪಾತ್ರಗಳು ಕೂಡ ಎಷ್ಟರ ಮಟ್ಟಿಗೆ ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ ಇದೆ ಅನ್ನುವಂತಹ ಮಾತುಗಳನ್ನು ಹೇಳೋದರ ಮೂಲಕ ಇಲ್ಲಿ ಸೇರಿರುವಂತಹ ಅಷ್ಟೂ ಮಂದಿ ಮಾಧ್ಯಮದ ಬಂಧುಗಳಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಂಡಿದ್ದೀರಿ. ನಿಮಗೂ ಒಳ್ಳೆಯದಾಗಲಿ. ಇನ್ನಷ್ಟು 6 ಪ್ರಗತಿಯಲ್ಲಿದೆ ಅಂತಹ 100 ಸಂಸ್ಥೆಗಳು ಆಗೋದ್ರ ಮೂಲಕ ಎಲ್ಲ ಕನಸುಗಳು ನನಸಾಗಲಿ. ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಿಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಿರುವುದಕ್ಕೆ ಆಲ್ವಿನ್ ಜೋಯಲ್ ಅವರಿಗೆ ಎಲ್ಲರ ಪರವಾಗಿ ವಿಶೇಷ ಚಪ್ಪಾಳೆಯ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತೇನೆ. ಇಲ್ಲಿಗೆ ನಮ್ಮೆಲ್ಲ ಕಾರ್ಯಕ್ರಮಗಳು ಮಾತುಗಳು ಮುಕ್ತಾಯವಾಗಿದೆ. ಇವತ್ತು ಬಂದಿರುವಂತಹ ಎಲ್ಲ ಗ್ರಾಹಕರು, ವೇದಿಕೆಯ ಎದುರು ಭಾಗದಲ್ಲಿರುವಂತಹ ಎಲ್ಲ ಸಭಿಕರುಗಳಿಗೆ ಕೂಡ ವಿಶೇಷವಾದ ಉಡುಗೊರೆಯನ್ನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನೀಡ್ತಾ ಇದ್ದಾರೆ. ತಾವು ತೆರಳುವ ಸಂದರ್ಭದಲ್ಲಿ ಅದನ್ನ ಪಡೆದುಕೊಂಡೇ ಹೋಗಬೇಕು ಎಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯ ವಿತರಣೆ ಕಾರ್ಯಕ್ರಮ. ಈ ಒಂದು ಸ್ಮರಣಿಕೆ ವಿತರಣೆಯನ್ನ ಪುನೀತ್ ವಿಜಯ್ ಹಾಗೂ ಅಧ್ಯಕ್ಷರು ಹಾಗೆಯೇ ಮಾಲತಿ ಉಪಾಧ್ಯಕ್ಷರು ಇವರು ನೆರವೇರಿಸಿಕೊಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ಮುಂದೆ ಈ ಸಂಸ್ಥೆಗೆ ಶುಭವನ್ನ ಹಾರೈಸುವುದಕ್ಕಾಗಿ ಅರುಣಣ್ಣ, ನಿಮಗೂ ಕೂಡ ದೇವರ ಆಯುಷ್ಯ ಆರೋಗ್ಯ ಭಾಗ್ಯಗಳು ಸಿಗಲಿ, ಇನ್ನಷ್ಟು ಶಕ್ತಿ ಆ ಭಗವಂತ ತಮಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಈ ಸಂಸ್ಥೆಯ ಪರವಾಗಿ ಹಾಗೆ ಎಲ್ಲ ಬಂಧುಗಳ ಪರವಾಗಿ ಸಲ್ಲಿಕೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಮುಂದೆ ಗೌರವದ ಸ್ವೀಕಾರವನ್ನು ಶ್ರೀಯುತ ಶ್ರೀಕೃಷ್ಣ ಉಪಾಧ್ಯಾಯರು, ಪುರೋಹಿತರು, ವಾಗ್ಮಿಗಳು, ಚಿಂತಕರು ಇವರು ಸ್ವೀಕರಿಸಿಕೊಳ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅಣ್ಣ, ತಮಗೂ ಕೂಡ ಆ ಮಹಾಲಿಂಗೇಶ್ವರನ ಆಶೀರ್ವಾದ, ಎಲ್ಲ ದೈವಿಕ ಶಕ್ತಿಗಳ ಆಶೀರ್ವಾದ ಸದಾಕಾಲ ಇರಲಿ. ನಿಮಗೆ ಅರಿವಿರದ ರೀತಿಯಲ್ಲಿ ನಿಮ್ಮಗಳನ್ನ ಬೆಂಬಲಿಸತಕ್ಕಂತಹ ಅದರ ಫಾಲೋವರ್ಸ್ಗಳು ಈ ಜಗತ್ತಿನಾದ್ಯಂತ ಸಾಕಷ್ಟು ಮಂದಿ ಇದ್ದಾರೆ. ಇನ್ನಷ್ಟು ವಿಚಾರಧಾರೆಗಳು ಜಗತ್ತಿನಾದ್ಯಂತ ಹರಿಯಲಿ ಅಂತ ಹೇಳಿಕೊಳ್ತಾ ಆಗಮಿಸಿದ್ದಕ್ಕಾಗಿ, ನಮ್ಮ ಜೊತೆಗೆ ಭಾಗಿಯಾದಕ್ಕಾಗಿ, ಮಾತನಾಡಿದ್ದಕ್ಕಾಗಿ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮುಂದೆ ಶ್ರೀಯುತ ಶಿವರಾಮ್ ಆಳ್ವ ಉದ್ಯಮಿಗಳು, ಇವರಿಗೆ ಗೌರವವನ್ನು ನೀಡಿ ಅಭಿನಂದಿಸಿಕೊಳ್ಬೇಕು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಇವುಗಳಿಗೆ ಶಕ್ತಿ ಆಗ್ತದೆ ಅಂತ ಹೇಳುವಂತದ್ದು ನಿಮ್ಮ ಮಾತಿನಿಂದ ಅರಿವಾಗಿದೆ. ಶ್ರೀಯುತ ಶಿವರಾಮ ಆಳ್ವರವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಈ ಸಂಸ್ಥೆಯ ಪರವಾಗಿ ಸಲ್ಲಿಕೆ ಮಾಡ್ತಾ ಇದ್ದೇವೆ. ಮುಂದೆ ಗೌರವದ ಸ್ವೀಕಾರವನ್ನ ದೀಪಕ್ ಮ್ಯಾನೇಜರ್ಸ್ ಉದ್ಯಮಿಗಳು, ಸೋಜಾ ಮೆಟಲ್ಸ್ ಇವರು ಸ್ವೀಕರಿಸಿಕೊಳ್ಬೇಕು. ಸರ್, ನೀವು ಮಾತನಾಡದಿದ್ರು ಕೂಡ ನಿಮ್ಮ ಮೌನವೇ ಈ ಸಂಸ್ಥೆಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬತಕ್ಕಂತಹ ಉಪಸ್ಥಿತಿ ಈ ಒಂದು ಕಾರ್ಯಕ್ರಮದಲ್ಲಿ ನೀಡಿದೆ. ಹಾಗಾಗಿ ದೀಪಕ್ ಮ್ಯಾನೇಜರ್ಸ್ ತಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ತಮ್ಮ ಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ, ನೀವು ಬಂದಿರುವಂತಹ ಈ ಒಂದು ಸಂಸ್ಥೆಯು ಬೆಳವಣಿಗೆಯನ್ನು ಕಾಣಲಿ. ಧನ್ಯವಾದಗಳು ಸರ್. ಮುಂದೆ ನರಸಿಂಹ ಪ್ರಸಾದ್ ಉದ್ಯಮಿಗಳು, ಮಾನಸ ಟೈಮ್ಸ್ ಅಂಡ್ ಆಪ್ಟಿಕಲ್ಸ್. ಸರ್, ನಿಮ್ಮ ಆಗಮನ, ನೀವು ನೀಡಿರ್ತಕ್ಕಂಥ ನಿಮ್ಮ ಸಮಯ ಈ ಸಂಸ್ಥೆಗೆ ಒಂದು ದೊಡ್ಡ ಶಕ್ತಿ. ನಿಮ್ಮ ಆಗಮನಕ್ಕಾಗಿ ಕಾರ್ಯಕ್ರಮದ ಮೂಲಕ ಎಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಗೌರವದ ಸ್ವೀಕಾರವನ್ನ ತಾವುಗಳು ಮಾಡಬೇಕು. ಹಾಗೆಯೇ ಇವರು ಕೂಡ ಅತ್ಯುತ್ತಮವಾಗಿರುವಂತಹ ವಾಗ್ಮಿಗಳು, ಶ್ರೀಯುತ ಮಹಮ್ಮದ್ ಬಡಗನ್ನೂರು, ಸದಸ್ಯರು ಅಕ್ರಮ ಸಕ್ರಮ ಸಮಿತಿ ಪುತ್ತೂರು. ಸರ್, ನಿಮಗೂ ಇನ್ನಷ್ಟು ಅವಕಾಶಗಳು ರಾಜ್ಯ ಮಟ್ಟದಲ್ಲಿ ಸಿಗಲಿ, ನಮ್ಮ ಪುತ್ತೂರಿನ ಹೆಸರನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿ ನಿಮ್ಮಲ್ಲಿರುವಂತಹ ಜ್ಞಾನ ಭಂಡಾರಗಳು ಕೂಡ ಮುಂದಿನ ದಿನದಲ್ಲಿ ಹೆಜ್ಜೆ ಇಡುವಂತಾಗ್ಲಿ. ಪ್ರೀತಿಯ ಗೌರವದ ಸ್ವೀಕಾರವನ್ನು ಮಾಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ಮಹಮ್ಮದ್ ಬಡಗನ್ನೂರವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಸರ್, ತಮಗೂ ಒಳ್ಳೆಯದಾಗ್ಲಿ. ಹಾಗೆ ಮತ್ತೊಬ್ಬರು ನಮ್ಮ ಆತ್ಮೀಯರು, ನಿರಂತರವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂತಹ ಯುವ ವಾಗ್ಮಿಗಳು, ನಮ್ಮ ಜೊತೆಗಿರುವಂತಹ ಮನ್ಮಥ್ ಶೆಟ್ಟಿ ಅವರು, ಇವರಿಗೆ ಈ ಸಂದರ್ಭದಲ್ಲಿ ಗೌರವದ ಸಲ್ಲಿಕೆಯನ್ನು ಮಾಡಿಕೊಳ್ಳಬೇಕು. ಒಳ್ಳೆಯ ದಿನಗಳು ಇನ್ನಷ್ಟು ಮನ್ಮಥನ್ ನನ್ನ ಜೀವನದಲ್ಲಿ ಬರಲಿ. ಇನ್ನಷ್ಟು ಧಾರ್ಮಿಕವಾದ ಕ್ಷೇತ್ರಗಳಲ್ಲಿ ತಮ್ಮ ಏನು ಜ್ಞಾನ ಭಂಡಾರಗಳಿದೆ ಅದೆಲ್ಲವನ್ನ ತಿಳಿಸುವಲ್ಲಿ ಆ ಭಗವಂತ ಇನ್ನಷ್ಟು ಶಕ್ತಿ ತಮಗೆ ಕೊಡಲಿ ಅಂತ ಭಗವಂತನ ಜೊತೆ ಬೇಡಿಕೊಳ್ತೇನೆ. ನಿಮ್ಮ ಆಗಮನ, ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ಸಂಸ್ಥೆಯ ವತಿಯಿಂದ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಎಸ್, ಇದೀಗ ಈ ಒಂದು ಕಾರ್ಯಕ್ರಮದ ಮೆರುಗನ್ನ ತನ್ನ ಧ್ವನಿಯ ಮೂಲಕ ಹೆಚ್ಚಿಸಿದಂತಹ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ
ತನ್ನ ಒಂದು ಛಾಪನ್ನ ಮೂಡಿಸಿದಂತಹ ವಿಜೆ ವಿಖ್ಯಾತ್ ಸರ್, ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ಪುನೀತ್ ವಿಜಯ್ ಸರ್ ಇವರಿಗೂ ಕೂಡ ಸನ್ಮಾನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. Thank you Vijay Vikyat for wonderful MC for our 1 year celebration of our program. ಸೊ ಸರಿಯಾಗಿ 1.5 ಗಂಟೆ ಆಗಿದೆ. ಇಷ್ಟೊತ್ತು ನಮ್ಮ ಜೊತೆ ಸಮಯ ಕೊಟ್ಟಿರುವಂತಹ ಎಲ್ಲ ಬಂಧುಗಳಿಗೆ, ಈ ಇನ್ಲ್ಯಾಂಡ್ ನ ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿರುವಂತಹ ಎಲ್ಲ ಆತ್ಮೀಯರು ಬಂದಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಶಕ್ತಿಯನ್ನು ತುಂಬಿದ್ದೀರಿ. ಇದು ಮೊದಲ ವರುಷದ ವಾರ್ಷಿಕೋತ್ಸವ ಸಂಭ್ರಮ. ಇಂತಹ 100 ಸಂಭ್ರಮಗಳು ಮುಂದಿನ ದಿನಗಳಲ್ಲಿ ಬರಲಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಜೊತೆಗೆ ಆಲ್ವಿನ್ ಜೋಯಲ್ ನೊರೊನ್ನ ಅವರ ಜೊತೆಗೆ ಅವರ ಪತ್ನಿ ಕೂಡ ಬಂದಿದ್ದಾರೆ. ಮೇಡಮ್, ನಿಮಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನ, ಸ್ಪೆಷಲಿ ಅವರಿಗೆ ಚಪ್ಪಾಳೆಯ ಅಭಿನಂದನೆಯನ್ನು ಸಲ್ಲಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಎಲ್ಲ ಸಿಬ್ಬಂದಿಗಳು ಬೇರೆ ಬೇರೆ ಕಡೆ 15 ಬ್ರಾಂಚಿನ ಯಾವ ಕಡೆಗಳಿಂದೆಲ್ಲ ಬಂದಿದ್ದೀರಿ ಅಂತ ಗೊತ್ತಿಲ್ಲ, ಆದ್ರೆ ನೀವು ಈ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟು ಕೆಲಸವನ್ನ ಮಾಡ್ತಾ ಇದ್ದೀರಿ. ಸೊ ನಿಮಗೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಪುತ್ತೂರು ಶಾಖೆಯ ಮೊದಲ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಬಂದಿರುವಂತಹ ನಮ್ಮ ಶಾಖಾ ಅಧ್ಯಕ್ಷರು, ಸದಸ್ಯರು, DK ಗ್ರೂಪ್ಸ್ ಆಫ್ ಕಂಪನೀಸ್ ವ್ಯವಸ್ಥಾಪಕ ನಿರ್ದೇಶಕರು ಆಗಿರುವಂತಹ ಶ್ರೀ ಅಲ್ವಿನ್ ಜೋಯಲ್ ನೊರೊನ್ನ, ನಿಮಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ನಮ್ಮ ಹಿತೈಷಿಗಳು ಆಗಿರುವಂತಹ ಶ್ರೀ ಅರುಣ್ ಕುಮಾರ್ ಪುತ್ತೂಲ, ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನೋರ್ವ ಅತಿಥಿಯಾಗಿರುವಂತಹ ಗುರುಗಳು ಶ್ರೀಕೃಷ್ಣ ಉಪಾಧ್ಯಾಯ, ಇವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇನ್ನೋರ್ವ ಅತಿಥಿಯಾಗಿರುವಂಥವರು ಶ್ರೀ ಶಿವರಾಮ್ ಆಳು ಅವರು, ನಮ್ಮ ಊರಿನವರು, ನಮ್ಮ ಹಿತೈಷಿಗಳು, ಎಲ್ಲ ಸಂದರ್ಭದಲ್ಲೂ ಜೊತೆಯಲ್ಲಿರುವವರು, ನಿಮಗೆ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇನೆ ಸರ್. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ದೀಪಕ್ ಮ್ಯಾನೇಜರ್ಸ್, ಸೋಜಾ ಮೆಟಲ್ಸ್ ಉದ್ಯಮಿಗಳು ಸರ್, ನಿಮಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇನ್ನೋರ್ವ ಅತಿಥಿ ನರಸಿಂಹ ಪ್ರಸಾದ್, ಉದ್ಯಮಿಗಳು, ಮಾನಸ ಟೈಮ್ಸ್ ಆ್ಯಂಡ್ ಆಪ್ಟಿಕಲ್ಸ್ ಸರ್, ನಿಮಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇನ್ನೋರ್ವ ಅತಿಥಿ ಸದಸ್ಯರು, ಅಕ್ರಮ ಸಕ್ರಮ ಸಮಿತಿ ಪುತ್ತೂರು, ಅವರಿಗೆ ಕರೆ ಮಾಡಿದಾಗ ಕೂಡಲೇ ಒಪ್ಪಿಕೊಂಡಿದ್ದಾರೆ, ಬಂದು 1-2 ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ನಿಮಗೂ ಕೂಡ ಶ್ರೀ ಮೊಹಮ್ಮದ್ ಬಡಗನೂರ್ ಸರ್, ನಿಮಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇನ್ನೋರ್ವ ಅತಿಥಿ ಹಿತೈಷಿಗಳು, ಮಿತ್ರರು, ಮಧ್ಯಸ್ಥರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀ ಮನ್ಮಥ್ ಶೆಟ್ಟಿ, ನಿಮಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ಮಾಡಲಿಕ್ಕೆ ಸಹಕರಿಸಿದಂಥ ನಮ್ಮ ಸ್ಟಾಫ್, ಪುತ್ತೂರು ಶಾಖೆಯ ಎಲ್ಲ ಸ್ಟಾಫ್ಗಳಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಎಲ್ಲ ಕೆಲಸಗಳು ಮೊನ್ನೆಯಿಂದ 2-3 ದಿವಸದಿಂದ ಇದರ ಪ್ರಿಪರೇಷನ್ ನಡೀತಾ ಇತ್ತು. ಇದೆಲ್ಲ ಜವಾಬ್ದಾರಿ ನನ್ನದೇನಿಲ್ಲ, ಎಲ್ಲ ಅವರೇ ಮಾಡಿರುವಂಥದ್ದು. ಎಲ್ಲ ಕ್ರೆಡಿಟ್ ಅವರಿಗೆ ಹೋಗಬೇಕು. ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಿಮಗೆ ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೋರ್ವರು ಇಲ್ಲಿಗೆ ಬಂದ ನಂತರ, ಅಂದರೆ ಸುಮಾರು 1 ವರ್ಷ ಆಯಿತು ಇನ್ಲ್ಯಾಂಡಿಗೆ ನಾವು ಶಾಖೆಯನ್ನು ಓಪನ್ ಮಾಡಲಿಕ್ಕೆ ಮುಂಚೆನೇ ಪ್ರತಿಯೊಂದು ಕೆಲಸದಲ್ಲೂ ಜೊತೆಯಾಗಿರುವಂಥವರು ಸಹೋದರರು ಅಂತ ಹೇಳ್ಬೋದು, ಮಹೇಶ್ ಅವರು, ಅವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಜೊತೆಗೂಡಿಕೊಂಡು ಸಾಧಾರಣ 1 ವರ್ಷದಿಂದ ಎಲ್ಲ ಮಾಧ್ಯಮಗಳಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಆಗಲಿ ಎಲ್ಲದಲ್ಲೂ ಕೂಡ ನಮ್ಮ ಒಂದು ಸಂಸ್ಥೆಯ ವಿಷಯಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿರುವಂತಹ ಮಾಧ್ಯಮ ಮಿತ್ರರಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ಬಂದಿರುವಂಥವರು ವಿಜಯ್ ವಿಖ್ಯಾತ್ ಸರ್, ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನ ತುಂಬ ಆತ್ಮೀಯರುಗಳೆಲ್ಲ ಬಂದಿದ್ದಾರೆ. ಎಲ್ಲರನ್ನೂ ಇಲ್ಲಿ ಕೂರಿಸಬೇಕು ಅಂತ ಆಸೆ, ಆದರೆ ಆಗೋದಿಲ್ಲ. ಆದರೆ ಎಲ್ಲರೂ ಬಂದು ಇಲ್ಲಿ ಕೂತಿದ್ದೀರಾ. ನೀವು ಕೂಡ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಸಂಸ್ಥೆಯ ಮುಖ್ಯ ಕಚೇರಿಯ ಜನರಲ್ ಮ್ಯಾನೇಜರ್ ಹರ್ಷಿತ್ ಸಾಲೇನು ಇದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಪ್ರತಿಯೊಂದು ಸಮಯದಲ್ಲಿ ಕೂಡ ನಮಗೆ ಬೆಂಬಲವನ್ನು ನೀಡ್ತಾ ಬಂದಿರುವಂಥ ವ್ಯಕ್ತಿ. ಅವರ ಜೊತೆ DGM ಆಗಿರುವಂಥ ಬಿನ್ಸನ್ ಅವರಿದ್ದಾರೆ, ನಿಮಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರೀಜನಲ್ ಮ್ಯಾನೇಜರ್ ಆಗಿರುವಂಥ ಜೋಯಲಿನ್ ಅವರಿದ್ದಾರೆ, ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. HR ಡಿಪಾರ್ಟ್ಮೆಂಟ್ ಪ್ರತಿ ಸಂದರ್ಭದಲ್ಲೂ ಅವರು ತುಂಬ ನಮಗೆ ಇಂಪಾರ್ಟೆಂಟ್. ಡೆಲಿನಾ ಮೇಡಮ್ ಇದ್ದಾರೆ, ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರುವವರು ಡೈನಾ ಮೇಡಮ್ ಇದ್ದಾರೆ, ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಂದಿರುವಂಥ ಎಲ್ಲ ಶಾಖೆಯ ಅಧ್ಯಕ್ಷರುಗಳಿದ್ದಾರೆ, ಉಪಾಧ್ಯಕ್ಷರುಗಳಿದ್ದಾರೆ, ಸದಸ್ಯರುಗಳಿದ್ದಾರೆ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಬಂಧು ಮಿತ್ರರಿಗೆ, ಗ್ರಾಹಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಒಂದು ಈ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ 1ನೇ ವರ್ಷದ ಒಂದು ಯಶಸ್ವಿ ವಾರ್ಷಿಕೋತ್ಸವಕ್ಕೆ ಕಾರಣರಾಗಿರುವಂತಹ ಎಲ್ಲ ಗ್ರಾಹಕ ಬಂಧುಗಳಿಗೂ ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿಮ್ಮ ಈ ಸಹಕಾರ ಇನ್ನು ಮುಂದೆ ಕೂಡ ಹೀಗೆ ಇರಲಿ, ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಮಗೆ ಸಮಾಜ ಸೇವೆಗಳನ್ನು ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಡುವಾಗೆ ಇರಲಿ ಅನ್ನೋದು ನಿಮ್ಮ ಹತ್ರ ಒಂದು ಕಳಕಳಿಯ ವಿನಂತಿ. ಸೊ ಎಲ್ಲ ಬಂದಿರುವಂಥ ಎಲ್ಲ ಗ್ರಾಹಕರಿಗೂ ಕೂಡ ನಾನು ನನ್ನ ಪರವಾಗಿ ವಂದನೆಯನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಒಂದು ಸಣ್ಣ ಕಾರ್ಯಕ್ರಮ ಇದೆ, ಒಂದು ಬಾಕಿಯಾಗಿದೆ, ಸಣ್ಣ ವಿಷಯ. ಬೇರೆ ಬೇರೆ ಶಾಖೆಯ ಪ್ರೆಸಿಡೆಂಟ್ಗಳು ಇಲ್ಲಿ ಬಂದಿದ್ದಾರೆ, ಅಧ್ಯಕ್ಷರುಗಳು ಬಂದಿದ್ದಾರೆ. ದಯವಿಟ್ಟು ಅವರ ಹೆಸರನ್ನು ಇವಾಗ ಹೇಳೋದಿಲ್ಲ. ದಯವಿಟ್ಟು ಎಲ್ಲರೂ ಒಮ್ಮೆ ವೇದಿಕೆಗೆ ಬಂದು ಒಂದು ಸಣ್ಣ ಕಿರುಕಾಣಿಕೆಯ ಸ್ವೀಕಾರವನ್ನು ಮಾಡಬೇಕು ಅಂತ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ಬೇರೆ ಬೇರೆ ಶಾಖೆಯ ಪ್ರೆಸಿಡೆಂಟ್ಗಳು ನಮ್ಮ ಜೊತೆಗಿದ್ದಾರೆ, ದಯವಿಟ್ಟು. ಸುಳ್ಯ ಶಾಖೆಯಿಂದ ವೆಂಕಟರಮಣ ಅವರು ಬಂದಿದ್ದಾರೆ. ಸರ್ ಬನ್ನಿ. ಹಂಪನಕಟ್ಟೆ ಶಾಖೆಯ ಪ್ರೆಸಿಡೆಂಟ್ ಆಗಿರುವಂತಹ ಪ್ರೇಮ ಕೋಟೆನವರಿದ್ದಾರೆ. ಈ ಸಂದರ್ಭದಲ್ಲಿ ಶಾಖೆಯ GM ಆಗಿರುವಂತಹ ಹರ್ಷಿತ್ ಸಾಲೇನು ಕೂಡ ಬಂದು ನೆನಪಿನ ಕಾಣಿಕೆಯನ್ನು ತೆಗೆದುಕೊಳ್ಳಬೇಕಾದ ವಿನಂತಿ. ಹಾಗೆ DGM ಆಗಿರುವಂತಹ ಬಿನ್ಸನ್ ಸರ್, RM ಆಗಿರುವಂತಹ ಜೋಯಲಿನ್ ಮೇಡಮ್, HR ಆಗಿರುವಂತಹ ಡಯಾನಾ ಮೇಡಮ್, ಡೆಲಿನಾ ಮೇಡಮ್, ಫಿನಾನ್ಸ್ ಸೆಗ್ಮೆಂಟ್ ಅಲ್ಲಿರುವಂಥವರು ಡಯಾನಾ ಮೇಡಮ್, ಬೆಳ್ತಂಗಡಿ ಬ್ರಾಂಚಿನ ಸದಸ್ಯರಾಗಿರುವಂಥವರು, ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.